ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಸದ್ಯ ನಮ್ಮ ಕರಾವಳಿ ಭಾಗ ಮಾತ್ರ ಅಲ್ಲ, ನಮ್ಮ ರಾಜ್ಯ, ಇನ್ನು ಮುಂದಕ್ಕೆ ದೇಶವು ಕೂಡ ಚರ್ಚೆ ಮಾಡುತ್ತೆ. ಕಾರಣ ಕರಾವಳಿ ಭಾಗದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆಗಳಲ್ಲಿ ಒಂದು ಶನಿವಾರ ಭಾನುವಾರ ಆದರೆ ತಮ್ಗಳಿಗೆಲ್ಲ ನೋಡ್ಬೋದು ಕೇಸರಿಮಯ ಆಗ್ತಾ ಇದೆ. ಕರಾವಳಿ ಭಾಗ ಬಹಳಷ್ಟು ಕಡೆಗಳಲ್ಲಿ ಕೇಸರಿಮಯ ಅಂತ ಬಂದಾಗ ಎಲ್ಲ ಕಡೆಗಳಲ್ಲಿ ಕೆಂಪು ಬಾವುಟಗಳು ಅಥವಾ ಕೆಂಪು ವಸ್ತ್ರವನ್ನು ಧರಿಸಿರುವಂತಹ ಪುಟ್ಟ ಮಕ್ಕಳಿಂದ ಹಿಡಿದು ನಾರಿಯರಿಂದ ಹಿಡಿದು ಜೊತೆಗೆ ಪುರುಷರು, ಜೊತೆಗೆ ಅಜ್ಜಿಯಂದಿರು, ವೃದ್ಧರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಂಗಮ ಆಗ್ತಾ ಇದೆ. ಎಲ್ಲ ಜಾತಿಯ ಅಂದರೆ ಹಿಂದೂಗಳು ಅಂತ ಬಂದಾಗ ಅದರಲ್ಲಿ ದೊಡ್ಡ ಸಮಸ್ಯೆ ಏನು, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಏನು ಸಂಪ್ರದಾಯಗಳು, ಹೀಗೆ ಎಲ್ಲ ಜಾತಿಯ ಎಲ್ಲ ಸಂಪ್ರದಾಯಗಳ ಎಲ್ಲ ಆಚಾರ ವಿಚಾರಗಳನ್ನು ಪಾಲಿಸುವ ಎಲ್ಲ ಹಿಂದೂಗಳು ಕರೆಕ್ಟಾಗಿ ಹೇಳ್ತೇವೆ, ಎಲ್ಲ ಹಿಂದೂಗಳು ಒಟ್ಟಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹಿಂದೂ ಸಂಗಮವನ್ನು ಆಯೋಜನೆ ಮಾಡಲಾಗಿದೆ ಅಥವಾ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದೆ. ಹಾಗಿದ್ದಾಗ ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಹಿಂದೂ ಸಂಗಮ ಈ ಕಾರ್ಯಕ್ರಮವನ್ನು ಈಗ ತಾವುಗಳು ನೋಡ್ತಾ ಇದ್ದೀರಿ. ತಮ್ಮಲ್ಲೂ ಕೂಡ ತಮ್ಮ ಪ್ರದೇಶದಲ್ಲೂ ಕೂಡ ಹಿಂದೂ ಸಂಗಮ ಕಾರ್ಯಕ್ರಮಗಳು ಆಗ್ತಾ ಇದೆ. ತಾವುಗಳು ಅದಕ್ಕೆ ಹೋಗಿದ್ದೀರಿ. ತಮ್ಮ ಮನೆಯಿಂದ ಯಾರಾದರೂ ಒಬ್ಬರು ಮೆಂಬರ್ ಹಿಂದೂಗಳಾಗಿದ್ದರೆ ಹೋಗಿ ಬಂದಿರ್ತೀರಿ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಈ ಹಿಂದೂ ಸಂಗಮ ಆಗ್ತಾ ಇದೆ. ಆದರೆ ಈ ಹಿಂದೂ ಸಂಗಮ ನಿಜವಾಗ್ಲೂ ಕೂಡ ಯಾತಕ್ಕೋಸ್ಕರ ಅಥವಾ ಯಾರಿಗೋಸ್ಕರ ಅನ್ನುವಂಥದ್ದೇ ಪ್ರಶ್ನೆ. ಸದ್ಯ ಏನಾದರೂ ದೊಡ್ಡದಾಗಿರೋ ಚುನಾವಣೆ ಇದೆಯಾ ಅಂತ ಬಂದಾಗ ಇಲ್ಲ. ಆದರೂ ಕೂಡ ಹಿಂದೂ ಸಂಗಮ ಯಾಕೆ, ಇದು ಚುನಾವಣೆ ಗಿಮಿಕ್ ಅನ್ನುವಂಥದ್ದು ಇತರ ವಿಪಕ್ಷಗಳು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಇತರ ಕಮ್ಯುನಿಸ್ಟ್ ಪಕ್ಷಗಳಾಗಿರ್ಬೋದು ಅಥವಾ ಇತರರು ಎಡಪಂಥೀಯರಾಗಿರ್ಬೋದು ಎಲ್ಲರೂ ಕೂಡ ಹೇಳುವಂಥದ್ದು ಇದು ಚುನಾವಣೆ ಗಿಮಿಕ್, ಕೇವಲ ಇದು ಓಟಿಗೋಸ್ಕರ ಮಾತ್ರ, ಇದರಲ್ಲಿ ಏನೂ ಹಿಂದೂ ಧರ್ಮಕ್ಕೆ ಅಥವಾ ಹಿಂದುತ್ವಕ್ಕೋಸ್ಕರ ಅಥವಾ ಹಿಂದೂಗಳಿಗೆ ಏನೂ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಇವರುಗಳ ವಾದ. ಆದರೆ ಇದು ನಮ್ಮ ಪಂಚ ಪರಿವರ್ತನೆ ಜೊತೆಗೆ ಹಿಂದುತ್ವ ಹಿಂದೂ ರಾಷ್ಟ್ರಕ್ಕೋಸ್ಕರ ನಾವು ಮಾಡ್ತಾ ಇರುವಂತಹ ಒಗ್ಗಟ್ಟಿನ ಬಲ ಪ್ರದರ್ಶನ ಅನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜೊತೆಗೆ ಬಲಪಂಥೀಯರು ಅಂದರೆ ಹಿಂದುತ್ವದ ಮೇಲೆ ಒಲವು ಇರುವಂಥವರು ಹೇಳುವಂತಹ ವಿಚಾರ. ಅಷ್ಟಕ್ಕೂ ಕೂಡ ಈ ಹಿಂದೂ ಸಂಗಮ ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಜೊತೆಗೆ ಬಿಜೆಪಿಗೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ಅಂತ ಪ್ರಶ್ನೆ. ಯಾಕಂತ ಬಂದಾಗ ಈ ಹಿಂದೂ ಸಂಗಮಗಳಲ್ಲಿ ಕಾಣಿಸಿಕೊಳ್ತಾ ಇರುವಂಥವರು RSS ನಲ್ಲಿ ಅಥವಾ ಬಿಜೆಪಿಯಲ್ಲಿ ಇರುವಂತಹ ಹಿಂದೂಗಳು ಮಾತ್ರ, ಇತರ ಹಿಂದೂಗಳು ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರಗಳು. ಎಲ್ಲ ವಿಚಾರಗಳ ಬಗ್ಗೆ ನಾನು ಚರ್ಚೆನ ಪ್ರಾರಂಭ ಮಾಡ್ತೀನಿ. ಅಷ್ಟು ಕೂಡ ಹಿಂದೂ ಸಂಗಮ ಬಹಳಷ್ಟು ಕಡೆಗಳಲ್ಲಿ ಆಗಿದೆ, ಇನ್ನು ಕೂಡ ಆಗ್ತಾ ಇದೆ. ಹಾಗಿದ್ದಾಗ ಯಾವ ರೀತಿ ಇತ್ತು ನಿನ್ನೆಯ ಹಿಂದೂ ಸಂಗಮ, ಕೆಲವು ವಿಜುವಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಹಿಂದೂ ಧರ್ಮಡು ಹೆಜ್ಜೆ ತತ್ತೊಂದು ಪೋನಾಗ ಐನು ಸರಿ ಮಲ್ಪರೆ ಇಂಚಿನ ಕಾರ್ಯಕ್ರಮ ಪೂರ ಅಗತ್ಯತೆ ಉಂಟು. ದಾಯ ಪಣ್ಣಂದಾಂಡ ಹಿಂದೂ ಧರ್ಮ ಪನ್ಪುನ ಸನಾತನ ಧರ್ಮ, ಅಳಿಜಂಗಿನ ಧರ್ಮ ಅಂದೆ ಐಕ್ ಬೋಡಿತ್ತಿನ ಚೌಕಟ್ಟುಲು ಪೂರ ನಂಗೆ ಹಿರಿಯಾಕಲು ಮಲ್ತು ಕೊಡ್ತೇನೆ. ಇನಿ ಚೌಕಟ್ಟು ತೊಳಿದು ಪೋನಾಗ ಇದೈ ಪೋನಾಗ ಆ ಚೌಕಟ್ಟದು ಉಲೈ ಕಣ್ಣೋಡುಂದಾಂಡ ಇಂಚಿನ ಕಾರ್ಯಕ್ರಮ ಮಾತ ಅಗತ್ಯತೆ ಉಂಟು. ಪ್ರಾಂತದ ಸಹಕಾರ್ಯದರ್ಶಿಗಳಾದ ಶ್ರೀಯುತ ಶರಣ್ಯ ಪಂಪಿಯಲ್ರವರು ನಾವು ಆರಾಧನೆ ಮಾಡುವಂಥದ್ದು ದೇವರು ಒಬ್ಬನೇ, ನಾಮ ಹಲವು ಅಂತ ಹೇಳ್ತೀವಿ. ಜಗತ್ತಲ್ಲಿ ಹೇಳುವಂಥವರು ನಾವು ಮಾತ್ರ. ನಮಗೆ ದೇವರು ಒಬ್ಬನೇ, ಆದರೆ ಬೇರೆ ಬೇರೆ ಹೆಸರಲ್ಲಿ ದೇವರನ್ನು ಆರಾಧನೆ ಮಾಡ್ತೀವಿ. ನಾವು ಗಣಪತಿಯನ್ನು ಆರಾಧನೆ ಮಾಡ್ತೀವಿ, ಈಶ್ವರನನ್ನು ಆರಾಧನೆ ಮಾಡ್ತೀವಿ, ರಾಮನನ್ನು ಆರಾಧನೆ ಮಾಡ್ತೀವಿ,
ಅದರ ಜೊತೆ ಮೊಹಮ್ಮದ್ ಪೈಗಂಬರನ್ನು, ಜೀಸಸ್ ಅನ್ನು ಬೇಕಾದ್ರೂ ನಾವು ಆರಾಧನೆ ಮಾಡ್ತೀವಿ. ದೇವರು ಒಬ್ಬನೇ, ನಾಮ ಹಲವು ಮಾತ್ರ ಅಲ್ಲ. ಇದರ ಮುಖಾಂತರ ಜಗತ್ತಿಗೆ ಕಲ್ಯಾಣ ಆಗಬೇಕು, ಜಗತ್ತು ಒಳ್ಳೆದಾಗಬೇಕು ಎಂಬುವಂತ ಹೇಳುವಂತ ಶ್ರೇಷ್ಠವಾದಂತಹ ಜಗತ್ತಲ್ಲಿ ಸಂಸ್ಕೃತಿ ಇದ್ರೆ, ಸಂಪ್ರದಾಯಗಳಿದ್ರೆ, ಧರ್ಮ ಇದ್ರೆ ಅದು ನನ್ನ ಧರ್ಮ, ನಿಮ್ಮೆಲ್ಲರ ಧರ್ಮ, ಅದು ಸನಾತನ ಧರ್ಮ. ಬಂಧುಗಳೇ, ಸನಾತನ बोलो भारत माता की, बोलो भारत माता की, बोलो भारत माता की. ನಮ್ಮ ಜವಾಬ್ದಾರಿದಾದ ನಮ್ಮ ದಾದ ಮಲ್ಪಡುತ್ತೇನೆ ಇಂದಿನ ಯೋಚನೆ ಮಲ್ಪದೆ ಕಾರ್ಯೋನ್ಮುಖರ ಆಯರೆ ಹಿಂದೂ ಸಂಗಮ ಕೇವಲ ಒಂಜಿ ದಿನಕ್ಕೋಸ್ಕರ ಈ ಹಿಂದೂ ಸಂಗಮತ್ತೆ ಇನಿತ ಈ ಕಾರ್ಯಕ್ರಮಕ್ಕೋಸ್ಕರ ರಾತ್ರ ಬಗಲು ಬೆಂದಿನಂಚೆ ಒಂದು ಜಾತ ಕಾರ್ಯಕರ್ತರು ತಾಲೂಕುಡು ಒಂಜಿ ತಂಡ, ಹಿರಿಯರ್ನ ಒಂಜಿ ನೇತೃತ್ವದ ಒಂಜಿ ತಂಡ, ಮಂಡಲದ ಒಂಜಿ ತಂಡ, ಉಪವಾಸದಿರು ಒಂಜಿ ತಂಡ. ಈ ತಂಡ ಇನಿಕ್ಕೆ ಲಾಸ್ಟ್ ಅತ್ತೆ ಬದಲಿಗೆ ನನ್ನ ದುಂಬುಗು ಈ ನೆಟ್ಟಡು ಯೋಚನೆ ಮಲ್ಪಡು ಇನಿ ಸಂಘ ಕೆಲವರಿನ ಮನಸ್ಸಿನ ಉಪ್ಪುಣಿದಾದಂದು ಕೇಂಡ ಸಂಘದ ಶತಾಬ್ದಿ ಐಕೋಸ್ಕರ ಹಿಂದೂ ಸಮಾಜೋತ್ಸವ ಉತ್ಸವ ಅಂದೆ ಖಂಡಿತ ತಪ್ಪು. ಸಂಘಕ್ಕೆ 100 ವರ್ಷ ಆಯ್ನೆಗೋಸ್ಕರ ಕಾರ್ಯಕ್ರಮ ಬದಲಿಗೆ ಸಂಘ ಮಲ್ತಿನಂಚಿನ 100 ವರ್ಷದ ಕಾರ್ಯದಾದೊಂಡ ಐನು ದುಂಬುಕೊನೆಗೋಸ್ಕರ ಐನು ಅನುಷ್ಠಾನ ಮಲ್ಪರಿಗೋಸ್ಕರ ಆ ಜವಾಬ್ದಾರಿಯನ್ನು ತೆರೆಯಲಿಗೋಸ್ಕರ ಈ ಕಾರ್ಯಕ್ರಮ. ಇದು ಬೇರೆ ಬೇರೆ ಕಡೆಗಳಲ್ಲಿ ನಿನ್ನೆ ದಿನ ಆಗಿರುವಂತಹ ಹಿಂದೂ ಸಂಗಮ. ಇಂತಹ ಹಿಂದೂ ಸಂಗಮಗಳನ್ನ ಪ್ರತಿ ಬಾರಿಯೂ ಕೂಡ ನಾವು ಕರಾವಳಿ ಭಾಗದಲ್ಲಿ ಈಗ ಭಾನುವಾರದ ಹೊತ್ತಿನಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಹಳಷ್ಟು ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ, ನಗರ ಪ್ರದೇಶಗಳಲ್ಲೂ ಕೂಡ, ಎಲ್ಲ ಪ್ರದೇಶಗಳಲ್ಲೂ ಕೂಡ ಹಿಂದೂ ಸಂಗಮ ಆಗ್ತಾ ಇದೆ. ಈ ಹಿಂದೆ ಹಿಂದೂ ಸಮಾಜೋತ್ಸವ ಆಗ್ತಾ ಇತ್ತು. ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿ ಸಾವಿರಾರು ಸಂಖ್ಯೆಯ ಜನ ಸೇರ್ತಾ ಇದ್ರು ಒಂದು ದೊಡ್ಡ ಮೈದಾನದಲ್ಲಿ. ಅದು ಹಿಂದೂ ಸಮಾಜೋತ್ಸವ. ಅದು ಯಾವ ರೀತಿ ಅಂತ ಬಂದಾಗ, ಚುನಾವಣೆ ಹತ್ರ ಬಂದಾಗ ಅಲ್ಲಿ ಹಿಂದೂ ಸಮಾಜೋತ್ಸವ ಇರುತ್ತೆ. ಒಂದು ಒಗ್ಗಟ್ಟಿನ ಪ್ರದರ್ಶನ ಅಥವಾ ಒಂದು ಪಕ್ಷದ ವೋಟ್ ಬ್ಯಾಂಕಿಗೋಸ್ಕರ ಅಂತಹ ಒಂದು ಸಮಾಜೋತ್ಸವವನ್ನು ಮಾಡಲಾಗ್ತಾ ಇತ್ತು ಅನ್ನುವಂಥ ವಿಚಾರ. ಆದರೆ ಈಗ ಯಾವುದೇ ರೀತಿಯ ದೊಡ್ಡ ಮಟ್ಟದ ಚುನಾವಣೆಗಳೆಲ್ಲ ಆದರೂ ಕೂಡ ಹಿಂದೂ ಸಮಾಜೋತ್ಸವ ಅಲ್ಲ, ಇದು ಹಿಂದೂ ಸಂಗಮ. ಏನೇ ಹಿಂದೂ ಸಂಗಮ ಅಂತ ಕೇಳಿದ್ರೆ ಸಣ್ಣ ಪುಟ್ಟ ಗ್ರಾಮದವರು ಕೂಡ ಒಂದು ಸೇರ್ಕೊಂಡು ಒಟ್ಟಾಗಿ ಮಾಡುವಂತಹ ಸಂಗಮ ಅಂತ ಹೇಳ್ತಾರೆ. ಇದರಲ್ಲಿ ನಮ್ಗೆ ಯಾವುದೇ ರೀತಿಯ ಜಾತಿ, ಸಂಪ್ರದಾಯ, ಆಚಾರ ವಿಚಾರ ಭೇದ ಇಲ್ಲ. ಹಿಂದೂಗಳು ಒಗ್ಗಟ್ಟಾಗಿರಬೇಕು ಅನ್ನುವಂಥದ್ದು. ಆದರೆ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಅಂತ ಬಂದಾಗ ಇಲ್ಲ, ಅದರಲ್ಲೂ ಕೂಡ ಇದು ಬಿಜೆಪಿಯ ಅಥವಾ RSS ನ ಹಿಂದೂಗಳು ಮಾತ್ರ ಇದ್ದಾರೆ ಅನ್ನುವಂಥ ಒಂದು ವಿಚಾರ. ಅದೇನೇ ಇರಲಿ, ಏನು ಈ ಹಿಂದೂ ಸಂಗಮ ನಿಜವಾಗ್ಲೂ ಕೂಡ ಯಾತಕ್ಕೋಸ್ಕರ, ಯಾರಿಗೋಸ್ಕರ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರದೀಪ್ ಸರಿಪಾಳ್ ಅವರಿದ್ದಾರೆ. ಆತ್ಮೀಯ ಸ್ವಾಗತ ಪ್ರದೀಪ್ ಸರಿಪಾಳ್ ಅವರೇ, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ಉದಯ್ ಆಚಾರ್ಯ ಅವರು ಇದ್ದಾರೆ. ಆತ್ಮೀಯ ಸ್ವಾಗತ ಉದಯ್ ಆಚಾರ್ಯರಿಗೆ, ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ ಸರ್ ಇದ್ದಾರೆ. ಆತ್ಮೀಯ ಸ್ವಾಗತ ಸರ್ ತಮಗೂ ಕೂಡ. ಎಸ್ ಸರ್, ಮೂವರು ಅತಿಥಿಗಳು ಕೂಡ ಆತ್ಮೀಯ ಸ್ವಾಗತ. ಜೊತೆಗೆ 3 ಹಿಂದೂಗಳಿಗೂ ಕೂಡ ಆತ್ಮೀಯ ಸ್ವಾಗತ. ಈ 3 ಹಿಂದೂಗಳ ಜೊತೆ ಈ ಹಿಂದೂ ಸಂಗಮದ ವಿಚಾರವನ್ನ ನಾನು ಮಾತಾಡ್ತಿದ್ದೀನಿ. ಸೊ ಹಾಗಿದ್ದಾಗ ಏನು ಈ ಹಿಂದೂ ಸಂಗಮ, ಯಾತಕ್ಕೋಸ್ಕರ, ಯಾರಿಗೋಸ್ಕರ ಅನ್ನೋಂಥದ್ದೇ ಪ್ರಶ್ನೆ. ಇದರ ಹಿಡನ್ ಅಜೆಂಡಾ ಏನು ಅನ್ನೋಂಥದ್ದೇ ಪ್ರಶ್ನೆ. ಬಹಳಷ್ಟು ಕೇಳ್ತಾ ಇದ್ರಿ, ಏನು ಸಡನ್ ಆದ ಶುರುವಾತನಪ್ಪ ಹಿಂದೂ ಸಂಗಮ ಮಾಡಿದ್ದು. ದಾದ ಕತೆ ಗೊತ್ತಾ, ಒಂದು ಮಾತಾರ ಒಟ್ಟು ಪೋಂದುಲೇರೆ ಕೇಸರಿ ಶಾಲ ಪಡೋದಿಲ್ಲರೆ ಕೇಸರಿ ಪೌಟ ತೋಜೊಂದುಂಡು ಅಣ್ಣ ದಾದನ್ ಗೊತ್ತುಚಿ ಸ್ಪೀಚ್ಲ ಪನ್ಪೇರಿ ವೇದಿಕೆಡೆ ನಮ್ಮ ಇನ್ಪುರತುದು ಘೋಷವಾಕ್ಯ ಪಾಡುವ ದಾದಾ ಪಂದು ಗೊತ್ತುಚಿ. ಎಸ್ ತೆರಿಯೋನ್ಗ ಬಿಫೋರ್ ದಟ್ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇರುವಂಥದ್ದು. ಎಸ್,
ವಿಶ್ವ ಹಿಂದೂ ಪರಿಷತ್, ಎಸ್ ಸರ್, ಫಸ್ಟ್ ಆಕ್ಷನ್ ಏನಿದು ಹಿಂದೂ ಸಂಗಮ? ಸಂಘ ಶತಾಬ್ದಿಯ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಕಳೀತು. ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿತ್ತು. ಮನೆ ಮನೆ ಸಂಪರ್ಕ ಇರ್ಬೋದು, ಅಥವಾ ಪಥಸಂಚಲನ, ಇನ್ನು ನಗರಗಳಲ್ಲಿ ನಮ್ದೇನು ನಗರ ಇದೆ ಆ ನಗರ ಮಟ್ಟದಲ್ಲಿ ಪಥಸಂಚಲನಗಳು ನಡೆಯಿತು. ಆಮೇಲೆ ಮನೆ ಮನೆ ಸಂಪರ್ಕಗಳು ನಡೆಯಿತು. ಹಾಗಾಗಿ ಪಂಚ ಪರಿವರ್ತನೆಯ ಆಗ್ಬೇಕು ಸಮಾಜದಲ್ಲಿ. ಇಡೀ ದೇಶವ್ಯಾಪಿ ಪಂಚ ಪರಿವರ್ತನೆ ಅಂತ ಹೇಳಿದ್ರೆ ಸಾಮರಸ್ಯ ಬರಬೇಕು, ಕುಟುಂಬ ಪ್ರಬೋಧನೆ, ಮೊದಲ ಕುಟುಂಬ ಪದ್ಧತಿ ಹೇಗಿತ್ತು ಆ ರೀತಿ ಪದ್ಧತಿ ಬರಬೇಕು, ನಾಗರಿಕ ಶಿಷ್ಟಾಚಾರ ಪಾಲನೆ ಆಗ್ಬೇಕು, ಸ್ವದೇಶಿ ಬಳಕೆ ಆಗ್ಬೇಕು. ಅಲ್ಲದೆ ಹಿಂದುತ್ವ ಅಂದ್ರೆ ಏನು? ಹಿಂದುತ್ವವನ್ನ ಒಂದು ರೀತಿ ಭಯದ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಸಮಾಜಕ್ಕೆ. ಅದು ಹಿಂದುತ್ವ ಅಲ್ಲ. ಹಿಂದೂ ಅಂತ ಹೇಳಿದ್ರೆ ಎಲ್ಲವನ್ನ ಏನದು ಸ್ವೀಕಾರ ಮಾಡುವಂತವನು. ಹಿಂದೂ ಅಂದ್ರೆ ಹಿಂಸೆಗೆ ಪ್ರಚೋದಕ ಅಲ್ಲ. ಹಿಂದೂ ಅಂತ ಹೇಳಿದ್ರೆ ಅವನೊಬ್ಬ ಎಲ್ಲರಿಗೆ ಒಳ್ಳೆ ಬಯಸುವವನು. ಆ ಹಿಂದುತ್ವದ ಸ್ವರೂಪ ಏನು? ಹಿಂದೂಗಳು ಯಾರು? ನಮ್ಮೊಳಗಿನ ಜಾತಿ ಪದ್ಧತಿಯನ್ನ ಬಿಟ್ಟು ನಾವೆಲ್ಲ ಒಂದಾಗಬೇಕು. ಇದೇ ನಿಟ್ಟಿನಲ್ಲಿ ಇಡೀ ದೇಶವ್ಯಾಪಿ, ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಸುಮಾರು 3,000 ಕೇಂದ್ರಗಳಲ್ಲಿ ಇಂತಹ ಹಿಂದೂ ಸಂಗಮಗಳು ನಡೀತಾ ಇದೆ. ಹಿಂದೂ ಸಂಗಮದ ಯೋಜನೆ ಏನು ಅಂತ ಕೇಳಿದ್ರೆ, ಅದರ ಉದ್ದೇಶ ಏನು ಅಂತ ಕೇಳಿದ್ರೆ ಪಂಚ ಪರಿವರ್ತನೆ. ಹಿಂದೂಗಳು ಒಟ್ಟಾಗಬೇಕು. ಮುಕ್ತ ದೇವಸ್ಥಾನಗಳು, ಎಲ್ರಿಗೂ ಮುಕ್ತ ದೇವಸ್ಥಾನ. ಪಂಚ ಪರಿವರ್ತನೆಯಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಆಗಿ ಅಂದ್ರೆ ಸಾಮರಸ್ಯ ಎಲ್ಲರೂ ಹಿಂದೂಗಳಲ್ಲಿ ಸಾಮರಸ್ಯ ಅಂತ ಹೇಳಿ ಎಲ್ಲರೂ ಜಾತಿ ಪದ್ಧತಿಯನ್ನು ಬಿಡಬೇಕು. ಅದು ಸಾಮರಸ್ಯ. ಎಲ್ರಿಗೂ ದೇವಸ್ಥಾನಗಳು. ಈಗ ಸಾಮರಸ್ಯ ಅಂತ ನಾವು ಕೇಳಿರುವಂತದ್ದು ಹಿಂದೂಗಳು ಇತರರು ಮುಸಲ್ಮಾನರು ಅಥವಾ ಸಾಮರಸ್ಯ. ಹಿಂದೂ ಸಂಗಮದ ಸಾಮರಸ್ಯ ಇರುವಂತದ್ದು ಹಿಂದೂಗಳಲ್ಲಿ ಸಾಮರಸ್ಯ. ಅಂದ್ರೆ ಕೆಲವು ಭಾಗಗಳಲ್ಲಿ ಈಗಲೂ ಕೂಡ ಕೆಲವು ಹಿಂದೂಗಳನ್ನ ನನಗೆ ಈ ಪಂಚ ಪರಿವರ್ತನೆ ನನಗೆ ಅದು ಕ್ಲಾರಿಟಿ ಬೇಕಾಗಿದೆ. ಸಾಮರಸ್ಯ ಎರಡನೇದು ಅಂತ ಹೇಳಿದ್ರೆ ಕುಟುಂಬ ಪ್ರಬೋಧನ ಅಂತ ಹೇಳಿದ್ರೆ. ಕುಟುಂಬ ಪ್ರಬೋಧನ ಅಂತ ಹೇಳಿದ್ರೆ ಕುಟುಂಬದ ಪದ್ಧತಿ ಹೇಗಿತ್ತೆ, ಒಟ್ಟಿಗೆ ಊಟ ಮಾಡುವಂತದ್ದು, ಒಟ್ಟಿಗೆ ಭಜನೆ ಮಾಡುವಂತದ್ದು, ವಾರಕ್ಕೊಂದ್ಸತಿ ದೇವಸ್ಥಾನಕ್ಕೆ ಹೋಗೋದು, ಮಕ್ಕಳಿಗೆ ಸಂಸ್ಕಾರವನ್ನು ಮನೇಲಿ ಹೇಳ್ಕೊಡುವಂತದ್ದು, ಭಜನೆಗಳು, ಶ್ಲೋಕಗಳು. ನಮ್ಮ ಪದ್ಧತಿ, ನಮ್ಮ ದೈವಾರಾಧನೆಯನ್ನ ಮಕ್ಕಳನ್ನು ಕೂರಿಸ್ಕೊಳ್ಳೋದು, ನಮ್ಮ ದೈವಾರಾಧನೆಯಲ್ಲಿ ನಮ್ಮನ್ನ ಮಕ್ಕಳನ್ನು ಸೇರಿಸ್ಕೊಳ್ಳೋದು ಹೇಗೆ, ಎಲ್ಲವನ್ನ ಒಂದು ವೇಳೆ ಸಂಕ್ರಾಂತಿಯಲ್ಲಿ ನಾವು ಸಂಕ್ರಾಂತಿ ತಿಂಗಳಿಗೆ ಒಂದ್ಸತಿ ಇರುತ್ತೆ, ಅದನ್ನ ಮಕ್ಕಳನ್ನು ಸೇರಿಸ್ಕೊಳ್ಳೋದು, ವರ್ಷಕ್ಕೊಂದ್ಸತಿ ಭ್ರಮಣ ಅಂತೇಳಿ ಮಕ್ಕಳನ್ನ ಕರ್ಕೊಂಡು ಕುಟುಂಬ ಸಮೇತರಾಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು ದೂರದ್ದು. ಇದು ಕುಟುಂಬ ಪ್ರಬೋಧನೆ ಇರುತ್ತೆ. ಇದು ಕುಟುಂಬ ಪ್ರಬೋಧನೆ. ಹೌದು. ಇನ್ನೊಂದು ಬಂದ್ಬಿಟ್ಟು ಸ್ವದೇಶಿ. ನಮ್ಮ ವಸ್ತುಗಳನ್ನ ನಾವು ಉಪಯೋಗ ಮಾಡೋದು, ಬೇರೆ ಭಾರತ ದೇಶದಲ್ಲಿ ಆಗಿರತಕ್ಕಂಥದ್ದು ಸ್ವದೇಶಿ ಬಳಕೆಯನ್ನು ಹೆಚ್ಚಾಗಿ ಮಾಡೋದು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಾಗರಿಕ ಶಿಷ್ಟಾಚಾರ ಅಂತ. ನಾಗರಿಕ ಶಿಷ್ಟಾಚಾರ ಅಂತ ಹೇಳಿದ್ರೆ ನಮ್ದು ನೋಡಿ, ಇವಾಗ ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡೋದು, ಕ್ಯೂ ಅಲ್ಲಿ ನಿಲ್ಲೋದು, ಬಸ್ ಅಲ್ಲಿ ಹಿರಿಯರಿಗೆ ಸೀಟ್ ಅನ್ನು ಕೊಡೋದು, ಸಂವಿಧಾನವನ್ನು ಒಪ್ಕೊಳ್ಳೋದು, ಪೊಲೀಸರಿಗೆ ಗೌರವ ಕೊಡೋದು, ಕಾನೂನಿಗೆ ಗೌರವ ಕೊಡೋದು, ಇದು ನಾಗರಿಕ ಶಿಷ್ಟಾಚಾರ ಪಾಲನೆ. ಒಟ್ಟು 5 ವಿಷಯಗಳಲ್ಲಿ ಏನಿದು ನಮ್ಮ ಕುಟುಂಬ ಪ್ರಬೋಧನೆಯ ವಿಷಯವನ್ನ ಇಟ್ಕೊಂಡು ಸಂಘ ಇವತ್ತು. ಇನ್ನೊಂದು ಪರ್ಯಾವರಣ ಅಂತ ಹೇಳಿದ್ರೆ ಪರಿಸರ ಅಂದ್ರೆ ಪರಿಸರ ಮರ ನೆಡುವಂಥದ್ದು, ಅಂದ್ರೆ ರಾಸಾಯನಿಕ ಬಳಕೆಗಳನ್ನು ತಗ್ಸೋದು, ಕಡಿಮೆ ಮಾಡೋದು, ಆಮೇಲೆ ಆರ್ಗ್ಯಾನಿಕ್ ಕೃಷಿ ಮಾಡುವಂಥದ್ದು, ಅದರ ಬಗ್ಗೆ ಅವೇರ್ನೆಸ್ ಮೂಡಿಸೋ, ಇಂಥ ಒಟ್ಟು ನಮ್ಮ ಪರಿಸರಕ್ಕೆ, ನಮ್ಮ ಸಮಾಜಕ್ಕೆ ಸೂಕ್ತ ಒಳ್ಳೆ ವಿಷಯಗಳನ್ನು ಇಟ್ಕೊಂಡು ಇಡೀ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿ ಐಕ್ಯ ಮಾಡಿಸಿ, ಅಲ್ಲಿ ಹಿಂದೂಗಳಿರೋ ಭೇದ ಭಾವವನ್ನು ದೂರ ಮಾಡಿಸಿ, ನಾವೆಲ್ಲ ಒಂದು ಅನ್ನತಕ್ಕಂಥ ಭಾವನೆಯನ್ನು ಮೂಡಿಸ್ಲಿಕ್ಕೋಸ್ಕರ ಸಂಘದ ಶತಾಬ್ದಿಯ ಕಾಲದಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದೆ. ಓಕೆ ಎಸ್, ಇದು ಫಸ್ಟ್ ಆಕ್ಷನ್. ಪ್ರದೀಪ್ ಸರಿಪಳ ಅವರು ಪಂಚ ಪರಿವರ್ತನೆಗೋಸ್ಕರ ಹಿಂದುತ್ವವನ್ನು ಉಳಿಸ್ಲಿಕ್ಕೋಸ್ಕರ ಅನ್ನುವಂಥ ವಿಚಾರ ಪ್ರಶ್ನೆಗಳಿವೆ, ನಾನು ಕೇಳ್ತೀನಿ. ಬಿಫೋರ್ ದಟ್, ಎಸ್ ಸರ್, ಅದು ಅವರ ಮಾತು. ಎಸ್, ಕಾಂಗ್ರೆಸ್ನವರು ನೋಡಿದಂತಹ ರೀತಿಯಲ್ಲಿ ಅಥವಾ ಇತರರು ನೋಡಿದಂತಹ ರೀತಿಯಲ್ಲಿ, ತಾವುಗಳು ನೋಡಿರುವಂತಹ ರೀತಿಯಲ್ಲಿ, ಎಸ್, ಹಿಂದೂ ಸಂಗಮ ಏನು ಪ್ರದೀಪ್ ಅವರು ಈಗ ನಮ್ಮ ಮಿತ್ರರು ಏನು ವಿಷಯಗಳು ಹೇಳಿದ್ರು, ಖಂಡಿತವಾಗಿಯೂ ನಾವು ಅದನ್ನು ಗೌರವಿಸ್ತೇವೆ. ಯಾಕಂತ ಹೇಳಿದ್ರೆ ಒಂದು ಸಮಾಜದಲ್ಲಿ, ಒಂದು ಹಿಂದೂ ಸಮಾಜದಲ್ಲಿ ಒಂದು ಬೇಸಿಕ್ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ ಅಂತ ಹೇಳುವಂಥದ್ದು ಒಂದು ಅಂಶ ಬಹಳ ಎದ್ದು ಕಾಣ್ತಾ ಇದೆ. ಈಗ ನಾವು ನಮ್ಮ ಒಂದು ಏನ್ ಹೇಳ್ತಾರೆ ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ ಏನಿದೆ, ಬಹುಶಃ ನಾವು ಎಲ್ಲಿಯೋ ಒಂದು ಕಡೆ ಹಳಿ ತಪ್ಪುತ್ತಾ ಇದ್ದೇವೆ. ಅದನ್ನು ಒಂದು ಬ್ಯಾಕ್ ಟು ಟ್ರ್ಯಾಕಿಗೆ ತರುವಂತಹ ಒಂದು ಪ್ರಯತ್ನವನ್ನು ಸಂಘದವರು ಮಾಡ್ತಿದ್ದಾರೆ. ಅದನ್ನು ನಾವು ವೈಯಕ್ತಿಕವಾಗಿ ನಾನು ಅದನ್ನು ಅಭಿನಂದಿಸ್ತೇನೆ. ಪಕ್ಷದ ವಕ್ತಾರನಾಗಿ ಕೂಡ ನಾನು ಅದನ್ನು ಅಭಿನಂದಿಸ್ತೇನೆ, ಖಂಡಿತವಾಗಿ ಸ್ವಾಗತಿಸ್ತೇನೆ. ಒಳ್ಳೆಯ ವಿಚಾರ. ಆದರೆ ಇದರಲ್ಲಿ ವಿಚಾರ ಏನಂತ ನೋಡಿ, ನಾವಿಲ್ಲಿ ಎಲ್ಲವನ್ನು ನಾವು ನೆಗೆಟಿವ್ ಮಾತಾಡಬಾರ್ದು. ವೆನ್ ಸಮಥಿಂಗ್ ಇಸ್ ಗೋಯಿಂಗ್ ಗುಡ್ ವಿ ಶುಡ್ ಮೂವ್ ವಿತ್ ದ ವೇ ಅಂತ ಹೇಳೋದೊಂದು ಮಾತಿದೆ. ಹಾಗಿರುವಾಗ ಬದಲಾವಣೆ ಜಗ ನಿಯಮ. ನಾವು ಯಾವುದೇ ಒಂದು ಒಳ್ಳೆಯ ಬದಲಾವಣೆ ಇದ್ರೆ ಅದನ್ನು ನಾವು ಖಂಡಿತವಾಗಿಯೂ ನಾವು ಅದನ್ನು ಒಪ್ಪಿಕೊಳ್ಬೇಕು, ಅದನ್ನು ನಾವು ಸ್ವಾಗತಿಸಬೇಕು. ಆದರೆ ಈಗ ಪ್ರಾಬ್ಲಮ್ ಏನಾಗಿದೆ, ನಾನು ಕೂಡ 1-2 ಕಡೆ ಹೋಗಿದ್ದೇನೆ. ನಾನು ಏನು ಈ ಹಿಂದೂ ಈಗ ನಡೀತಿರುವಂತ 1-2 ಕಡೆ ಕಾರ್ಯಕ್ರಮಕ್ಕೆ ಹೋದೆ. ಹೋಗಿದ್ದೆ. ಕಾಟಿಪಾಳದಲ್ಲಿ ಒಂದು ನಡೀತಾ ಇತ್ತು. ಬಟ್ ನಾನು ಹೋಗೋ ಸ್ವಲ್ಪ
ಸ್ವಲ್ಪ ಹೋಗುವಾಗ ನೋಡಿ ಬಂದ್ರು, ಅಲ್ಲಲ್ಲ ನಾನು intentionally ಹೋಗಿದ್ದಲ್ಲ. ಅಲ್ಲಲ್ಲ ನಾನು ಹೇಳಿದ್ದೆಲ್ಲ ಕಳೆದ ಬಾರಿ ನಾನು ಜಿತೇಂದ್ರಣ್ಣ ನಾವೆಲ್ಲ ಕೂತಿರುವಾಗ ನಾನು ಹೇಳಿದ್ದೆ ನಾನು ಹೋಗ್ತೀನಿ ಅಂತೇಳಿ. ಬಟ್ ಒಂದು 2 ಕಡೆ ಡಿಸೈಡ್ ಮಾಡಿದ್ದು ಹೋಗ್ಬೇಕು ಅಂತೇಳಿ, ಕಾರಣಾಂತರಗಳಿಂದ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಮಣ್ಣಗುಡ್ಡೆಯಲ್ಲಿ ಒಂದು ಸಮಾಜೋತ್ಸವ ಸಂಘ ಇದು ಹಿಂದೂ ಸಂಗಮ ಆಯೋಜಿಸಿದ್ದು, ನಾನು ಅದನ್ನು ಹೋಗ್ಲೇಬೇಕು ಅಂತೇಳಿ ನಾನು ಯೋಚನೆ ಮಾಡಿದ್ದೆ. ಯಾಕಂದ್ರೆ ನನ್ನ ಒಂದು ಆತ್ಮೀಯರು, ನಮ್ಮ ಗುರುಗಳು, ಅವ್ರ ಗುರುಗಳು ಅಂತ ಹೇಳ್ಬೋದು, ಬಾರ್ಕೂರು ದಾಮೋದರ ಶರ್ಮರು, ಅವರ ಹಲವಾರು ಮಾತುಗಳನ್ನು ನಾನು ಕೇಳಿದ್ದೆ. ಅವರ ಕೆಲವೊಂದು ಸ್ಪೀಚ್ ಎಲ್ಲ ಕೊಡ್ತಾರೆ. ಬಹಳ ಒಂದು ಹಿಂದೂ ಸಮಾಜಕ್ಕೆ ಏನು ಬೇಕು ನೋಡಿ ಅಂತ ಒಂದು ಕೆಲವೊಂದೊಂದು ಸಂದೇಶಗಳನ್ನೆಲ್ಲ ಅವರು ಕೊಡ್ತಾರೆ. ಬಹಳ ಒಂದು ಇಂಪ್ರೆಸಿವ್ ಸ್ಪೀಚ್ ಕೊಡ್ತಾರೆ. ಅವರ ಮಾತುಗಳನ್ನು ಕೇಳುವಾಗ ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ದು ಉಂಟು. ಅಂದ್ರೆ ಆ ಥರದ ಒಂದು ವೆರಿ ಹಾರ್ಟ್ ಟಚಿಂಗ್ ಮಾತುಗಳು. ನಾನು ಅವರದ್ದು ಮಾತು ನೋಡಬೇಕು ಅಂತ ಎಣಿಸಿದೆ, ಬಟ್ ಮೊಬೈಲಲ್ಲಿ ನೋಡಿದೆ ನಾನು, ನನಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಬೇರೆ ಬೇರೆ ಕಾರಣಗಳು. ಮತ್ತೊಂದು ಕಡೆ ಹೋಗಿದ್ದೆ, ಅಲ್ಲಿ ಕೂಡ ಬಹುಶಃ ನನ್ನಲ್ಲಿ ಗಮನಿಸಿದ ಒಂದು ಮಾತು ಏನಂತ ಹೇಳಿದ್ರೆ, ಈ ನನ್ಗೆ ಗೊತ್ತಿಲ್ಲ ವೆದರ್ ಹಿಂದೂ ಸಮಾಜೋತ್ಸವ ಹಿಂದೂ ಸಂಗಮ ಒಂದೇಯೋ ಬೇರೆ ಬೇರೆ ಬೇರೆಯೋ ನನ್ಗೆ ಗೊತ್ತಿಲ್ಲ. ಪ್ರದೀಪಣ್ಣ ಇವಾಗ ಏನು ವಿಚಾರಗಳು ಹೇಳಿದ್ರು, ಇದು ಒಂದು ಬೇರೆನೇ ವರ್ಷನ್ ಆಗಿ ಬಂದಿರುವಂಥದ್ದು. ಬಹಳಷ್ಟು ಸಮಾಜಕ್ಕೆ ಒಂದು ಹಿತಕರವಾದಂತಹ ಮಾತುಗಳನ್ನೆಲ್ಲ ಹೇಳಿದ್ರು. ಸೊ ಬಹುಶಃ ಜನರಲ್ಲಿ ಈಗ ಗೊಂದಲ ಏನಿದ್ದದ ಅಂತ ಹೇಳಿದ್ರೆ, ಹಿಂದೂ ಸಂಗಮ ಅಂತ ಹೇಳಿದ್ರೆ ಹಿಂದೂ ಸಮಾಜೋತ್ಸವದ 2.0 ಅಂತ ಹೇಳುವಂತ ಒಂದು ಡೌಟ್ ಇತ್ತು. ನಾನು ಹೋಗಿ ನೋಡಿದಾಗ ನನಗೆ ಅಲ್ಲಿ ಏನು ಕಳೆದ ಹಿಂದೂ ಸಮಾಜೋತ್ಸವದಲ್ಲಿ ಏನು ಈ ದ್ವೇಷ ಭಾಷಣಗಳು ನಡೀತಿತ್ತೋ, ಏನು ದೊಡ್ಡ ದೊಡ್ಡ ಲೀಡರ್ಸ್ಗಳು ಬಂದು ಏನು ಬಡಕುವ ಭಾಷಣ, ಆ ತರದ ಒಂದು ನನಗೆ ಅಂತೂ ಕಂಡು ಬಂದಿಲ್ಲ. ಬಹುಶಃ ಇದು ಎಲ್ಲಿಯಾದ್ರೂ ಆಗಿರ್ತಿದ್ರೆ ಇಷ್ಟೊತ್ತು FIR ಗಳ ಸುರಿಮಳೆವೇ ಆಗ್ತಿತ್ತು. ಸೊ ಆದ್ರಿಂದ ನೋಡೋಣ ಮುಂದಿನ ದಿನದಲ್ಲಿ ಇದು ಒಂದು ಹಿಂದೂ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಒಂದು ಆಗುದು ಅಂತ ಆದ್ರೆ ಖಂಡಿತವಾಗಿ ಅದಕ್ಕೆ ನಾವು ಕೈ ಜೋಡಿಸಲೇಬೇಕು. ಓಕೆ 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 ಎಸ್, ಇದು ನಿಮ್ಮ ಫಸ್ಟ್ ರಿಯಾಕ್ಷನ್. ಎಸ್ ಸರ್, ಬರ್ತೀನಿ. ಅದೇ ರೀತಿ ಎಸ್, ತಾವು ನೋಡಿರುವಂತಹ ಹಿಂದೂ ಸಂಗಮ ಇದು. ಎಸ್ ಸರ್, ಜಿತೇಂದ್ರ ಕುಂದೇಶ್ವರ ಸರ್, ಫಸ್ಟ್ ರಿಯಾಕ್ಷನ್ ಸರ್, ಏನಿದು ಹಿಂದೂ ಸಂಗಮ ತಮ್ಮ ಪ್ರಕಾರ? ನನ್ನ ಪ್ರಕಾರ ಒಂದು ನ್ಯೂಸ್ನ ಪ್ರಕಾರ, ಅದಾದ್ಮೇಲೆ ಒಂದು ವಿಷನ್ನ ಪ್ರಕಾರ ಹೇಳುವುದಾದ್ರೆ, ನ್ಯೂಸ್ನ ಪ್ರಕಾರ ಹೇಳಿದ್ರೆ RSSನ 100 ವರ್ಷಾಚರಣೆ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರೇ ಸೇರಿಕೊಂಡು ಒಂದು ಹಿಂದೂ ಸಂಸ್ಕೃತಿ ಸಂಸ್ಕಾರ ಇದನ್ನೆಲ್ಲ ಉದ್ದೀಪನಗೊಳಿಸಿ ನಮ್ಮಲ್ಲಿ ಹಿಂದುತ್ವದ ಒಂದು ಒಳ್ಳೆಯ ವಿಚಾರಗಳನ್ನು 4 ಜನಕ್ಕೆ ಗೊತ್ತಾಗಿ ನಾವು ಆಚರಣೆಗಳನ್ನು ಉಳಿಸ್ಕೊಂಡು ಹೋಗಬೇಕು ಎನ್ನುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಇನ್ನೊಂದು ವಿಶಾಲವಾದ ದೃಷ್ಟಿಕೋನದಲ್ಲಿ ಹೇಳುವುದಂತಾದರೆ, ಈ ವಿಶ್ವದಲ್ಲಿ ಅನಾದಿ ಕಾಲದಿಂದಲೂ ಬಂದಂತಹ ಪ್ರಾಣಿಗಳು, ಯಾವ ಕಾಡು ಪ್ರಾಣಿಗಳಿಂದ ನಾವು ಆವಿಷ್ಕಾರಗೊಂಡು ಈ ನೆಲಮೂಲದ ಸಂಸ್ಕೃತಿ, ಮಣ್ಣಿನ ಆಚಾರ ವಿಚಾರಗಳು ಎಲ್ಲವೂ ಅದೇ ಆಗಿ ಯಾರು ಸ್ಥಾಪನೆ ಮಾಡಿದೆ ಅದೇ ಆಗಿ ಬೆಳೆದು ಬಂದಂತಹ ಒಂದು ಸಂಸ್ಕೃತಿಗಳು ಬಹಳ ಅಪರೂಪ, ಎಲ್ಲ ಹೆಚ್ಚಿನವು ನಶಿಸಿ ಹೋಗ್ತಾ ಇದೆ. ಈಗ ಹಿಂದೂ ಸಂಸ್ಕೃತಿ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಈಗಲೂ ಉಳಿದುಕೊಂಡಿದೆ ಪ್ರಬಲವಾಗಿ. ಆದರೆ ಆ ಸಂಸ್ಕೃತಿಗೆ ಏನು ದಾಳಿಗಳು, ಅಂದರೆ ದಾಳಿಗಳು ಹೇಳಿದರೆ ಈಗ ವೆಸ್ಟರ್ನೈಸೇಷನ್, ಈಗ ಆಚಾರ ವಿಚಾರಗಳು ಕೇವಲ ಹಿಂದೂ ಎನ್ನುವಂಥ ಜಾತಿ ಸೂಚಕ ಅಥವಾ ಧರ್ಮ ಸೂಚಕವಾಗಿ ಉಳಿದಿರುವಂಥದ್ದು ಈಗ ಹೆಚ್ಚಾಗ್ತಾ ಇದೆ. ಆದರೆ ನಿಜವಾಗಿಯೂ ಹಿಂದೂ ಸಂಸ್ಕೃತಿ ಏನು, ಹಿಂದೂ ಹೇಗೆ ಉಳಿಸಬೇಕು, ಭಾಷೆ, ಮಣ್ಣು, ಆಚಾರ ವಿಚಾರ ಈ ಎಲ್ಲ ವಿಚಾರಗಳನ್ನು ಉಳಿಸ್ಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಒಳ್ಳೆಯ ರೀತಿಯಾದಂಥ ಒಂದು ನಾನು ಏನು ವಿಚಾರಗಳನ್ನು ಮಾತುಗಳನ್ನು ಕೇಳ್ತಾ ಬಂದೆ. ನಿನ್ನೆ ಕದ್ರಿ ನಮ್ಮ ಮನೆ ಹತ್ತಿರದ್ದು ಹಿಂದೂ ಸಂಗಮ ಆಗ್ತಾಯಿತ್ತು. ಶರಣ್ ಪಂಪೇಲ್ ಭಾಷಣ, ಅವರಿಗೆ ದ್ವೇಷ ಭಾಷಣ ನಿಷೇಧ ಇದೆ, ಅವರ ಏನು ನೋಟಿಸ್ಗಳನ್ನು ಕೊಟ್ಟಿದೆ, ನಿರ್ಬಂಧಗಳನ್ನು ಹೇರಿದೆ. ಹಾಗೆ ನಾವು ನ್ಯೂಸ್ ವಿಷನ್ನಿಂದಲೂ ಹೋದೆ, ನನ್ನ ಮನೆ ಹತ್ತಿರ ಹಿಂದೂ ಸಂಗಮ. ಆ ಕಾರಣದಿಂದಲೂ 2 ಕಾರಣದಿಂದ ಅಲ್ಲಿ ಹೋದಾಗ ಅವರ ಭಾಷಣ ನೋಡಿ ನನಗೆ ಆಶ್ಚರ್ಯ ಆಯಿತು, ಅಂದರೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಭಾಷಣ, ಅಂದರೆ ಅಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಎಷ್ಟು ಚೆನ್ನಾಗಿ ಹೇಳ್ಬೋದು, ಅದು ಹೇಗೆ ಏನು ಮನ ಮುಟ್ಟುವಂತ ಹೇಳುವುದಕ್ಕೆ ನಿನ್ನೆ ಭಾಷಣಗಳು ನನಗೆ ತುಂಬ ಖುಷಿ ಆಯಿತು. ನಾನು ಪೊಲೀಸರ ಜೊತೆ ಇನ್ಸ್ಪೆಕ್ಟರ್ ಅವರೆಲ್ಲ ಸೈಡಲ್ಲಿದ್ದರು, ಅಲ್ಲಿ ಹೋಗಿ ಮಾತುಕತೆ ನಡೆಸಿದಾಗಲೂ ಒಳ್ಳೆಯ ಕಾರ್ಯಕ್ರಮ ಅಂತ ಅಭಿಪ್ರಾಯಗಳು ಕೂಡ ಬಂತು. ಅಂದರೆ ನನಗೊಂದು ಮೊದಲ ಬಾರಿಗೆ ಶರಣ ಪಂಪೇಲ್ ಒಂದು ವಿಶ್ವ ಹಿಂದೂ ಪರಿಷತ್ತಿನ ನಾಯಕನ ಈಶ್ವರಿಗೆ ಬಜರಂಗ ದಳದ ನಾಯಕನಾಗಿ ನನ್ನ ಕಾಣ್ತಾ ಇದ್ರು. ನಿನ್ನೆ ಭಾಷಣದಲ್ಲಿ ಅವರೊಂದು ವಿಶ್ವ ಹಿಂದೂ ಪರಿಷತ್ ಮಾಗಿದ ಭಾಷಣಕಾರನಂತೆ ಕಂಡು ಬಂತು. ಅಂದರೆ ಅಲ್ಲಿ ಹೇಳಿದಂಥ ವಿಷಯಗಳಲ್ಲಿ ಬಹುತೇಕ ಯಾವುದು ಅಂದರೆ ಕಾಂಟ್ರವರ್ಷಿಯಲ್ ಆಗುವಂಥದ್ದು ಅಥವಾ ಇನ್ನೊಬ್ಬರಿಗೆ ನೋಯುವಂಥದ್ದು ಯಾವುದೂ ಇರಲಿಲ್ಲ. ಒಂದು 4 ಜನಕ್ಕೆ ನಮ್ಮ ಸಂಸ್ಕಾರಗಳು ಹೇಗಿರಬೇಕು, ನಮ್ಮ ಸಂಸ್ಕೃತಿ ಒಳಗೆ ನುಸುಳಿರುವಂಥ ಕೆಲವೊಂದು ಜಾತಿ ಇಂಥ ವಿಚಾರಗಳ ಬಗ್ಗೆಯೂ ಅವರು ಸರಿಯಾಗಿ ಮಾತಾಡಿದ್ದಾರೆ. ಅಂದರೆ ಇದು ಓವರಾಲ್ ನೋಡುವಾಗ ಹಿಂದೂ ಸಂಗಮ ಎನ್ನುವಂಥದ್ದು ಬಹುಶಃ
ಒಳ್ಳೆಯ ವಿಚಾರ. ಕಾರ್ಕಳದಲ್ಲೂ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ ಹೋದಾಗ ಅಲ್ಲೂ ಹಿಂದೂ ಸಂಗಮ ಕಾರ್ಯಕ್ರಮಗಳು ನಡೆದಿತ್ತು, ಅಲ್ಲೂ ಭಾಷಣಗಳೆಲ್ಲ ನಡೆದಿತ್ತು. ಎಲ್ಲೂ ಅಲ್ಲಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು ಮತ್ತು ಒಳ್ಳೆ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು ಭಜನೆ ಮಾಡುವಂಥದ್ದು, ಆ ರೀತಿಯಾದಂಥಲ್ಲ ಕಲ್ಚರ್ ಇದೆಲ್ಲ ನಿನ್ನೆ ಇತ್ತು. ಆ ಕಲ್ಚರ್ಗಳು ದೇಶಭಕ್ತಿ ಸಾರುವಂಥ ವೀರಯೋಧರು, ದೇಶಭಕ್ತಿಯ ಘೋಷಣೆಗಳು ಅಲ್ಲಿ ನನಗೆ ಒಂದು ಹಿಂದುವಾಗಿ ತುಂಬ ಖುಷಿ ಆಗ್ತದೆ. ಒಬ್ಬ ರಿಪೋರ್ಟ್ರ್ ಆ್ಯಸ್ ಯೂಶ್ವಲ್ ಅದರಲ್ಲಿ ತಪ್ಪು ಹುಡುಕುವ ಏನಾದರೂ ಇತ್ತುಕೊಂಡ್ರು ನನಗೇನು ಕಾಣಲಿಕ್ಕೆ ಸಿಗಲಿಲ್ಲ. ಹಾಗಾಗಿ ಇದು ಸಮಾಜಕ್ಕೆ ಏನು ಯಾವುದೇ ರೀತಿಯ ಏನು ಕೆಟ್ಟದಲ್ಲ, ತುಂಬ ಒಳ್ಳೆಯ ವಿಚಾರ. ಇಂಥ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಹೆಚ್ಚು ಆಗಬೇಕು. ಎಲೆಕ್ಷನ್ ಟೈಮ್ನಲ್ಲಿ ಆಗೋದು ಹೆಚ್ಚಾಗಿ ಪ್ರತಿ ಸರಿಯೂ ಆಯಾ ಊರಿನಲ್ಲಿ, ಆಯಾ ಏರಿಯಾದಲ್ಲಿ, ಆಯಾ ಮೈದಾನಗಳಲ್ಲಿ ಇಂತಹ ಒಳ್ಳೊಳ್ಳೆ ವಿಚಾರಗಳನ್ನು ಏನು ಡ್ರಗ್ಸ್ ವಿರೋಧವಾಗಿಯೋ ಅಥವಾ ಸಂಸ್ಕೃತಿ ನಮ್ಮ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ನಾವು ಮನೆಯಲ್ಲಿ, ಇಂಥದ್ದೆಲ್ಲ ಇನ್ನು ಹೆಚ್ಚಿನ ದಿಕ್ಕಿನಲ್ಲಿ ನಡೆಯಬೇಕು. ಮತ್ತು ಇಂತಹ ಕಾರ್ಯಕ್ರಮಗಳನ್ನು ಯಾವುದೋ ಏನು ಕೂತ್ಕೊಂಡು ದೂರದಲ್ಲಿ ಕೂತ್ಕೊಂಡು ನೋಡೋದಕ್ಕಿಂತ ಈ ಕಮ್ಯುನಿಸ್ಟರು ಅಥವಾ ಮತಾಂಧರು ಎಲ್ಲ ಹೇಳ್ಕೊಂಡು ಸಂಘಿ ಚಡ್ಡಿ ಅಂತ ಹೇಳ್ಕೊಂಡು ಕೆಟ್ಟದಾಗಿ ನಿಂದನೆ ಮಾಡುವರು, ಅವರು ಸಂಘಿಗಳಂತ ಹೇಳಿದರೆ ಅವರನ್ನು ಬದುಕಲಿಕ್ಕೆ ಬಿಡಬಾರ್ದು ಎನ್ನುವ ರೀತಿಯಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮಾತುಗಳು. ಯಾಕಂದರೆ ಪ್ರವೀಣ್ ನೆಟ್ಟಾರು ಪ್ರಕರಣಗಳನ್ನು ನೀವು ನೋಡಬಹುದು, ಕೇವಲ ಒಬ್ಬ ಸಂಘದಲ್ಲಿದ್ದ ಕಾರಣಕ್ಕಾಗಿ ಅವನನ್ನು ಕೊಲೆ ಮಾಡಿದ್ದಾರೆ ಅಂತ ಅಂದರೆ ಅಂತಹ ಮನಸ್ಥಿತಿಯನ್ನು ಸ್ಪ್ರೆಡ್ ಮಾಡುತ್ತಿರುವಂಥ ಒಂದು ಕೆಲವೊಂದು ಕಡು ಇಂಥ ಕಾರ್ಯಕ್ರಮಗಳಿಗೆ ಬಂದು ನೋಡಿದರೆ ಅಂದರೆ ಹೇಗೆ ಏನಾಗ್ತಾ ಇದೆ ಇಲ್ಲಿ, ನಿಜವಾಗ್ಲೂ ಏನಾದರೂ ಕೊಲೆ ಮಾಡಲಿಕ್ಕೆ ಹೇಳ್ತಾರಾ ಅಥವಾ ದ್ವೇಷ ಮಾಡ್ತಾರಾ, ಅದನ್ನು ನೋಡಬೇಕು. ಅದ ನಂತರ ನೀವು ಶಾಸಕರು ಹೋಗಬೇಡಿ. ಯಾರೊಬ್ಬ ಕಮ್ಯುನಿಸ್ಟ್ ಮೊನ್ನೆ ಹೇಳಿದ್ದ, ಯಾರೋ ಮಂತರ್ಗೋ ಯಾರೋ ಮಡಿಕೇರಿ ಕೊಡಗಿನಲ್ಲಿರಬೇಕು ಮಂತರ್ಗೌಡ, ಅವರು ಯಾವುದೋ ಹಿಂದೂ ಸಮಾಜಕ್ಕೆ ಹೋಗಿದ್ದಾರೆ, ಅವರನ್ನು ಏನು ನಿಷೇಧಿಸಬೇಕು ಎಂಬ ಅರ್ಥದಲ್ಲಿ ಎಲ್ಲ ಕೆಲವೊಂದು ಭಾಷೆ. ಅಂದರೆ ಇವರ ಚಿಂತನೆ ಎಷ್ಟು ಮತಾಂಧವಾಗಿದೆ ಅನ್ನೋದೇ ಇದೆ ಮೇಲ್ನೋಟ ಕಾಣ್ತದೆ. ನಿಮಗೆ ಆ ಮತಾಂಧತೆಯ ಪೊರೆಯನ್ನು ಕಳಿಸಿಗೆ ಸ್ವಲ್ಪ ಆದರೂ ಕ್ಲೀನಾಗಿ, ಸ್ವಲ್ಪ ಪೂರ್ತಿ ಆಗೋದಿಲ್ಲ ಅಂಥವುಗಳೆಲ್ಲ, ಇಂಥ ಸಂಗಮಗಳಿಗೆ ಬಂದು ನೋಡಿ, ಅದಾದಮೇಲೆ ನೀವು ಆರೋಪಗಳನ್ನು ಮಾಡಿ ಅಂತ ನಾನು ಹೇಳ್ತೇನೆ. ಓಕೆ ಓಕೆ ಎಸ್ ಸರ್, ಇದು ಫಸ್ಟ್ ಸ್ಟೇಷನ್ ಕುಂದೇಶ್ ಅವ್ರದ್ದು. ಎಸ್ ಬರ್ತೇನೆ. ಜನರಲ್ಲೂ ಕೂಡ ಪ್ರಶ್ನೆಗಳಿವೆ. ಏನಿದು ಹಿಂದೂ ಸಂಗಮ, ತಮ್ಮ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಬಹುದು. ತಮ್ಮ ಪ್ರಕಾರ ಏನು, ಇಂತಹ ಹಿಂದೂ ಸಂಗಮಗಳು ಬೇಕಾ ಅಥವಾ ಎಸ್ ಒಳ್ಳೆಯದು, ಎಲ್ಲದೂ ಕೂಡ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಅಭಿಪ್ರಾಯಗಳಿಗೆ ಮುಕ್ತವಾದಂಥ ಅವಕಾಶ. ನಾನು ಪ್ರಥಮ ಕರೆಯನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ನಾನು ತೆಗೆದುಕೊಳ್ತೀನಿ. ಬಿಫೋರ್ ದಟ್, ಎಸ್ ಸರ್, ನನಗೆ ಒಂದು ಫಾರ್ಮ್ಯಾಟ್ ಬೇಕಾಗಿದೆ. ಈ ಹಿಂದೂ ಸಂಗಮ ಜೊತೆಗೆ ಹಿಂದೂ ಸಮಾಜೋತ್ಸವವನ್ನು ನಾವು ಕೇಳಿದ್ವಿ. ಹಿಂದೂ ಸಂಗಮ ಹೊಸದು, ಸೊ ಏನು ಡಿಫ್ರೆನ್ಸ್ ಎರಡಕ್ಕೆ? ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ಏನು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಥವಾ ಯಾವುದೋ ರೀತಿಯ ಕಾರ್ಯಕ್ರಮಗಳೇನೋ ಒಂದು 60ನೇ ವರ್ಷ 50ನೇ ವರ್ಷಗಳಾದಾಗ ಹಿಂದೂಗಳನ್ನ ಒಟ್ಟು ಸೇರಿಸಿ ಮಾಡುವಂತಹ ಕಾರ್ಯಕ್ರಮ. ಆದ್ರೆ ಹಿಂದೂ ಸಂಗಮ ಅಂತ ಕೇಳಿದ್ರೆ ಆ ಊರಿನ ಜಾತ್ರೆ ನೆನಪಿಟ್ಕೊಳ್ಳಿ, ಆ ಊರಿದು ಜಾತ್ರೆ. ಓಕೆ, ಆ ಊರಿನ ಜಾತ್ರೆಗೆ ಯಾವ ರೀತಿ ನಾವು ಸೇರ್ತೇವೆ, ಅಲ್ಲಿ ಕುಣಿತ ಭಜನೆ ಇರ್ಬೋದು ಅಥವಾ ಏನದು ಚಂಡೆಗಳು ಇರ್ಬೋದು, ವೀರ ಪುರುಷರ ವೇಷಗಳು ಅಥವಾ ಸೈನಿಕರ ವೇಷ ಈಗ ಹಾಕೊಂಡು ಒಂದು ಶೋಭಾಯಾತ್ರೆ ಬಂದು ಅಲ್ಲಿ ಸಮಾರೋಪ ಆದ್ಮೇಲೆ ಒಂದು ಅನ್ನ ಸಂತರ್ಪಣೆ ಏನಾದ್ರೂ ಇರುತ್ತೆ. ಅಲ್ಲಿ ಒಂದು ಜಾತ್ರೆಯ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಜಾತಿ ಮತವನ್ನ ಬಿಟ್ಟು ನಾವೆಲ್ಲ ಹಿಂದೂ ಒಂದು ಅನ್ನತಕ್ಕಂಥ ಭಾವದಿಂದ ಅಲ್ಲಿ ಸಂಭ್ರಮ ಮಾಡ್ತೀವಲ್ವಾ. ನಮ್ಮಲ್ಲಿ ಜಾತ್ರೆ ಬಂದಾಗ ಒಂದು ವಾರಕ್ಕಿಂತ ಮುಂಚೆ ಯಾವ ರೀತಿ ಬ್ಯಾನರ್ಗಳನ್ನ ಹಾಕ್ತಿವಿ, ಬಂಟಿಂಗ್ಸ್ ಗಳನ್ನ ಹಾಕ್ತಿವಿ. ಇಲ್ಲಿ ಎಲ್ಲರೂ ನಾನು ನೋಡಿದ ಪ್ರಕಾರವಾಗಿ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಹಿರಿಯ ಮಾಜಿ ಕಾಂಗ್ರೆಸ್ನ MLA ಕೂಡ ಬಂದು ಕೂತಿದ್ರು. ತುಂಬಾ ಹಿರಿಯರಿದ್ರು ಅವರು. ತುಂಬಾ ಪ್ರಾಯ ಆಗಿದೆ, ಸ್ವಲ್ಪ ಏಜ್ ಆಗಿದೆ. ದೇವಸ್ಥಾನಕ್ಕೆ ತುಂಬಾ ಕೆಲಸ ಮಾಡ್ತಾ ಇದ್ರು. ತುಂಬಾ ಜನ ಹಿಂದುತ್ವನ ಒಪ್ಕೊಳ್ಳೋರು ಇದ್ದಾರೆ. ಸ್ವಲ್ಪ ಕಟ್ಟಿ ಹಾಕಿದ ರೀತಿ ಮನೋಭಾವನೆ ಇದ್ರು ಕೂಡ ಉದಾಹರಣೆ ಓಪನ್ ಅಪ್ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಂಥ ಕಾರ್ಯಕ್ರಮ ಇನ್ನು ಒಂದ್ ಸ್ವಲ್ಪ 2-3 ವಾರಗಳ ಹಿಂದೆ ಆಗಿದ್ರೆ ಉದಾಹರಣೆ ಇನ್ನಷ್ಟು ಜನ ಬರುತ್ತೇವೆ ನಾನು. ಸಂಖ್ಯೆ ಕಾಂಗ್ರೆಸ್ ಅವರು ಕಮ್ಯುನಿಸ್ಟ್ ಅವರು ಬರ್ತಾ ಇದ್ರೆ ಅಲ್ಲ. ಇಲ್ಲಿ ಇನ್ನೊಂದು ವಿಚಾರ, ಹಿಂದೂ ಸಂಗಮದಲ್ಲಿ ಕೇವಲ RSS ನ ಹಿಂದೂಗಳು ಅಥವಾ ಬಿಜೆಪಿ ಹಿಂದೂಗಳು ಮಾತ್ರ ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಸಂಪರ್ಕದ ದೃಷ್ಟಿಯಿಂದ ನಾವು ಯಾವ ರೀತಿ ಮನೆಗೆ ಹೋಗಿದೀವಿ ಅಂತ ಹೇಳಿದ್ರೆ ಹಿಂದೂಗಳ ಯಾರ ಮನೆಯನ್ನ ಬಿಡ್ಲಿಕ್ಕಿಲ್ಲ, ತಂಡವನ್ನ ಮಾಡ್ಕೊಂಡು ಪ್ರತಿ ಮನೆಗೆ ಸಂಪರ್ಕಕ್ಕೆ ಹೋಗಿದ್ದಾರೆ. ಹಾಗಂತ ಹೇಳಿ ಬಿಜೆಪಿ ಹಿಂದೂಗಳು ಬಿಟ್ರೆ RSS ಹಿಂದೂಗಳು ಬಿಟ್ರೆ ಬೇರೆ ಯಾರು ಕೂಡ ಹೋಗಲ್ಲ. ಹಿಂದೂ ಅಂದ್ರೆ ಚಿಂತನೆ ಏನಿದೆ, RSS ಹಿಂದೂ ಬೇರೆ ಕಾಂಗ್ರೆಸ್ ಹಿಂದೂ ಅಂತ ಇದೆಯಾ? ಇಲ್ಲ, ಆ ಹಿಂದೂ ಸೃಷ್ಟಿ ಆಗಿದೆ ಈಗ. ಅಲ್ಲ, ಹಿಂದೂ ಅಂದ್ರೆ ಅದೇ ಆ ಹಿಂದೂ ಅಂದ್ರೆ ಏನು ಅಂತ ಆ ಸಂಗಮದಲ್ಲಿ ಹೇಳಿದ್ದಾರೆ.
ಆ ಹಿಂದೂ ಅಂತ ಹೇಳಿ ಒಂದು ಶ್ಲೋಕ ಬರುತ್ತಲ್ಲ. ಓಕೆ, ತಾವುಗಳು ಹಾಗಾದ್ರೆ ಕಾಂಗ್ರೆಸ್ನ ಹಿಂದೂಗಳನ್ನು ಕೂಡ ರೀಚ್ ಆಗಿದ್ದೀವಿ. ನಾನು ಹಿಂದೂ ಅಂದ್ರೆ ಬೇರೆ ನಂಗೆ ಗೊತ್ತೇ ಇಲ್ಲ. ಕಾಂಗ್ರೆಸ್ ಹಿಂದೂ ಅದ್ರಲ್ಲಿ ಬೇರೆ ಹಿಂದೂಗಳಲ್ಲಿ ಇದ್ದಾರೆ ಡಿವೈಡ್ ಇದೆ ನಂಗೆ ಗೊತ್ತೇ ಇಲ್ಲ. ಓಕೆ, ನನಗೆ ಉದಾಹರಣೆ ಒಬ್ರು ಹಿಂದೂ ಅಷ್ಟೇ. ಓಕೆ, ಕಾಂಗ್ರೆಸ್ ಹಿಂದೂಗಳು ಕೂಡ ಬರ್ತಾರೆ ಹಿಂದೂ ಅಂತ ನಂಗೆ ಗೊತ್ತಿದೆ ಅಷ್ಟೇ. ಅಲ್ಲಿ ಕಾಂಗ್ರೆಸ್ ಬೇರೆ ಡಿವೈಡ್ ಮಾಡಿದ್ದು ಏನು ಮಾಧ್ಯಮಗಳು ಬಿಟ್ರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಹಿಂದೂಗಳಲ್ಲಿ ಎಷ್ಟು ಕಾಂಗ್ರೆಸ್ನ ನಾಯಕರು ಅಥವಾ ಇನ್ನಿತರ ನಾಯಕರು ತಮ್ಮ ಹಿಂದೂ ಅದರ ಬಗ್ಗೆ ಇನ್ನೂ ಲೆಕ್ಕಾಚಾರ ನಮ್ಗೆ ಬಂದಿಲ್ಲ. ನಾವು ಹೋದ ಕಾರ್ಯಕ್ರಮಗಳೆಲ್ಲ ಇದ್ರು. ನೀವು ಜಿತನ್ ಹೋಗಿರೋ ಕಾರ್ಯಕ್ರಮದಲ್ಲಿ ಕೂಡ ಹಾಗಾದರೆ RSS ನ ಕಾರ್ಯಕ್ರಮ ಹೌದು, ಖಂಡಿತ ಹೌದು ಹೌದು ಹೌದು. RSS ನ ಕಾರ್ಯಕ್ರಮಕ್ಕೆ ಹಾಗಾದ್ರೆ ಕಾಂಗ್ರೆಸ್ಸಿಗರು ಕಮ್ಯುನಿಸ್ಟರು ಬಂದಿದ್ದು ಹೌದು, ಖಂಡಿತ. RSS ಅಂತಲ್ಲ, ಕಾರ್ಯಕ್ರಮ RSS ಖಂಡಿತ RSS ಮುಂದಾಳತ್ವ ತಗೊಂಡ್ರು ಕೂಡ, ಕರೆಕ್ಟ್, RSS ತಗೊಂಡ್ರು ಕೂಡ ಅದು ಒಂದು ಊರಿನ ಕಾರ್ಯಕ್ರಮ. ಹಿಂದೂ ಸಂಗಮ ಅಂತ ಹೇಳಿದ್ರೆ ಇವಾಗ RSS ಆಯೋಜಿಸಿರುವಂತ ಕಾರ್ಯಕ್ರಮ. ನನ್ನ ಪ್ರಕಾರ ಹಿಂದೂ ಅಂದ್ರೆ ಏನು? ಅಲ್ಲಲ್ಲ, RSS ಹಿಂದೂ ಅಂದ್ರೆ ಏನು? ಅಲ್ಲ, ಹಿಂದೂ ಅಂದ್ರೆ ಏನು? ಹಿಂದೂ ಅಂದ್ರೆ ಏನು? ಓಕೆ ನೋಡಿ, ಶರಣನ ಸ್ಪೀಚ್ ಹಿಂದುತ್ವ ಅಂತ ಹೇಳಿದ್ರೆ ಈ ದೇಶದ ಒಂದು ಆತ್ಮ ಹೇಳ್ಬೋದು ಖಂಡಿತವಾಗಿ. ಏನೋ ಕೊಟ್ಟಿರುವಂತ ವಾಕ್ಯನ ಅಲ್ಲ. ಸರ್ವೇ ಭವಂತು ಸುಖಿನಃ ಯಾರು ಹೇಳ್ತಾನೋ, ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಬಯಸೋನು ಹಿಂದೂ. ಹಿಂದೂ ಅಂತ ಹೇಳಿದ್ರೆ ನೋಡಿ, ಹಿಂದೂ ವ್ಯಾಖ್ಯಾನ ಒಬ್ರು ಹೇಳಿದ್ದಾರೆ, ಓಂಕಾರ ಮೂಲ ಮಂತ್ರಾಢ್ಯ ಪುನರ್ಜನ್ಮ ದೃಢಾಶಯ ಗೋಭಕ್ತ ಭಾರತ ಗುರು ಅಂತ ಎಲ್ಲ. ಯಾರು ಹಿಂದೂ ನೋಡಿ, ಹಿಂದೂ ಅಲ್ಲಿ ಡಿವೈಡ್ ಇಲ್ಲ. ಅವರ ಹಿಂದೂನ ಮಾನಸಿಕತೆ ಅಥವಾ ಸಿದ್ಧಾಂತ ಬೇರೆ ಇರಬಹುದು. ನೋಡಿ, ಇವಾಗ ಉದಾಹರಣೆ ಹಿಂದುವೇ ಒಟ್ಟಿಗೆ ಆದಾಗ ಅವರ ಸಿದ್ಧಾಂತ ಏನಿದೆ, ರಾಜಕೀಯ ಸಿದ್ಧಾಂತ ಬೇರೆ ಇರ್ಬೋದು. ರಾಜಕೀಯ ಸಿದ್ಧಾಂತಕ್ಕೂ ಧರ್ಮಕ್ಕೂ ತಾಳೆ ಹಾಕುವುದು ಅಗತ್ಯ ಇಲ್ಲ. ಅವರು ದೇವಸ್ಥಾನಕ್ಕೆ ಬರಲ್ವಾ, ದೇವರನ್ನ ಪೂಜೆ ಮಾಡೋದಿಲ್ವಾ? ನೋಡಿ, ಅಲ್ಲಲ್ಲ, ತಮ್ಗಳ ಆರೋಪ ಕೂಡ ಅಷ್ಟೇ. ಏನು RSS ನ ಕಾರ್ಯಕ್ರಮ, RSS 100 ವರ್ಷ ಆಯ್ತು, ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗರು ಇದಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಇತರ ಹಿಂದೂಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಉತ್ಸಾಹದಿಂದ. ನೋಡಿ, ನಮಗೆ ಪ್ರದೀಪ್ ಅವರು ಹೇಳಿದಾಗೆ ನಮಗೆ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳು ಇದ್ದಿರ್ಬೋದು. ಹಿಂದೂ ಅಂತ ಹೇಳಿ ಬರುವಾಗ ಅದು ಅವರು ಬೇರೆ ಇವರು ಬೇರೆ ಅಂತ ಹೇಳಿ ಆಗಲ್ಲ. ಆದ್ರೆ ಓಕೆ, ಒಂದು ಪಕ್ಷಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿ ಬರ್ತದೆ, ಅದು ಜಾತಿಯಲ್ಲಿ ಕೂಡ ಇದೆ. ಈಗ ಈ ಜಾತಿಯವರು ಈ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಹಾಗೆ ಅಂತ ಹೇಳಿದೆ. ಹಿಂದೂ ಅಂತ ಹೇಳಿದ ಮೇಲೆ ಎಲ್ಲರೂ ಹಿಂದೂಗಳೇ. ನಮ್ಮ ಎಂತ ಸಂವಿಧಾನ ಪ್ರಕಾರ 4 ಧರ್ಮಗಳಿವೆ. ಅಥವಾ ಇನ್ನು ಭಾರತದಲ್ಲಿ ಈಗ ಒಂದು ಲೆಕ್ಕಾಚಾರ ಪ್ರಕಾರ ಈಗ 12 ಧರ್ಮ ಉಂಟು ನಮ್ಮ ಭಾರತದಲ್ಲಿ. ಹಾಗೆ ಒಂದೊಂದು ಧರ್ಮಕ್ಕೆ ಸೇರಿದವರು. ಇದರಲ್ಲಿ ಈಗ ಒಂದು ವಿಚಾರ ಏನಂತ ಹೇಳಿದ್ರೆ, ನೋಡಿ, ನಾವು ಒಂದು ಸಕಾರಾತ್ಮಕವಾದಂತಹ ಮಾತುಗಳನ್ನು ಮಾತಾಡೋಣ. ನನ್ಗೆ ಏನಾಗಿದೆ ಗೊತ್ತಾ, ನನಗೆ ಈ ಡಿಬೇಟ್ಗಳಲ್ಲಿ ಬಂದು ದೋಷಾರೋಪಣೆ ಮಾಡುವುದು, ಅವ ಹಾಗೆ ಮಾಡಿದ ಇವ ಹೇಗೆ ಮಾಡಿದ, ನೈತಿಕವಾಗಿ ಯಾರಿಗೆ ಸಹ ಅಲ್ಲ ಸರ್, ಆಗಲ್ಲ. ಮೊನ್ನೆ ತಾನೇ ಉಡುಪಿಯಲ್ಲಿ ಕೇಸರಿ ಧ್ವಜನ ಹಾರಿಸಿದ್ದಕ್ಕೆ ಏನೋ ಅಪರಾಧ ಅಂತ ಮಾಡಿದವರು ತಾವುಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ಹೇಳಿಕೆ ಕೊಡ್ತಾರೆ, ನಮ್ಮವರ ಬಗ್ಗೆ ನಾನು ಹೇಳ್ತಾರೆ, ಕರಾವಳಿಯವರ ಬಗ್ಗೆ. ಒಂದು ಕೇಸರಿ ಬಾವುಟಕ್ಕೆ ಮೊನ್ನೆ ಉಡುಪಿಯಲ್ಲಿ ಯಾವ ರೀತಿ ತಾವುಗಳು ಅಪರಾಧ ಈಗ ಈಗ ಮೊನ್ನೆ ಮೈಸೂರಿನಲ್ಲಿ ದಸರಾ ಮೆರವಣಿಗೆ ಇನಾಗ್ರೇಷನ್ ಆಗುವಾಗ ಒಬ್ರು ಮುಸಲ್ಮಾನ್ ಮಹಿಳೆ ಬಂದದನ್ನು ಇನಾಗ್ರೇಷನ್ ಮಾಡಿದ್ರು. ಅದಕ್ಕೆ ಹಿಂದೂ ಸಂಘಟನೆಗಳು ಕೋರ್ಟಿಗೆ ಹೋದ್ರು. ಅಲ್ಲಿ ಕೋರ್ಟಿನಲ್ಲಿ ಸರ್ಕಾರದ ಒಂದು ನಿರ್ಣಯವನ್ನು ಕೋರ್ಟ್ ಎತ್ತಿ ಹಿಡಿಯಿತು. ಅಲ್ಲಿ ಕೇಸಲ್ಲಿ ಕ್ಲೋಸ್ ಆಯ್ತು. ಸೊ ಈ ವಿಚಾರ ಕೂಡ ಹಾಗೇನೆ. ಈಗ ನಾವು ವಿಚಾರ ಎತ್ತಿದ್ದೇವೆ, ಗೊತ್ತಾಯ್ತಾ, ನಾಳೆನ ದಿನ ಅದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ಆದ್ರೆ ತೊಂದರೆ ಇಲ್ಲಲ್ಲ, ಕೊಡ್ಬೋದಲ್ಲ, ಕೇಸ್ ಕ್ಲಿಯರ್ ಆಯ್ತು. ಈಗ ಮೈಸೂರಿನ ಖುಷಿ ಇದೆ. ಇದು ಕೇಸರಿ ವೇವ್ ಅಲ್ಲ, ಇದು ಕೇಸರಿ ವೇವ್ ಸರ್ ಅಲ್ಲ. ಅವರ ನೋಡಿ, ಕೇಸರಿ ಭಾಗ ಅಲ್ವಾ? ಸರಿ, ಈಗ ಕೇಸರಿ ಕೇಸರಿ ಅಲ್ಲೆಲ್ಲ ಆಗಿದ್ರೆ ಖಂಡಿತ ಇದು ಹಿಂದುತ್ವ ಅಂತ ಹೇಳಿದ್ರೆ ನಮಗೆ ಕೇಸರಿ ನೋಡಿ, ಹಿಂದೂಗಳು ಅಂತ ಹೇಳಿದ್ರೆ ನಾವು ಕೇಸರಿ ಯಾವ ರೀತಿ ಒಪ್ಕೊಂಡಿದೀವಿ ಅಂತ ಕೇಳಿದ್ರೆ ನೋಡಿ, ಪ್ರಥಮದಲ್ಲಿ ಪ್ರದೀಪ್ ಸರಿ ಕೂಡ ಮೆನ್ಷನ್ ಮಾಡಿದೇನು, ಪಂಚ ಪರಿವರ್ತನೆ, ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು, ಹಿಂದುತ್ವ ನಮ್ಮ ಅಜೆಂಡಾ. ಹಿಂದೂ ರಾಷ್ಟ್ರಕ್ಕೆ ತಾವುಗಳು ಮಾಡ್ಲಿಕ್ಕಿಲ್ಲ, ಜಾತ್ಯತೀತ ಸಿದ್ಧಾಂತ ಇರುವಂತಹ ಕಾಂಗ್ರೆಸ್ ಅವರ ವಾದ ಏನು ಹಾಗಾದ್ರೆ? ಹಿಂದೂ ಅಂದ್ರೆ ಹಿಂದೂ ರಾಷ್ಟ್ರ, ಹಿಂದೂ
ರಾಷ್ಟ್ರನೋ ನಮ್ದು ನೋಡಿ ನಮ್ಮ ಸಿದ್ಧಾಂತ ಪ್ರಕಾರ ಅವರು ಏನೋ ಅಲ್ಲ ಸರ್, ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀರಿ ಅಂತ ಅಲ್ಲಿ ತತ್ವ ಸಿದ್ಧಾಂತ ತಮ್ಗಳಿಗೆ ಗೊತ್ತಿಲ್ಲ ಅಂದ್ರೆ. ಐ ಕಮ್ ಟು ದಿ ಪಾಯಿಂಟ್. ಈಗ ಹಿಂದೂ ರಾಷ್ಟ್ರ ಈಗ ಅಖಂಡ ಭಾರತ ಅಂತ ಹೇಳುವಂತ ಒಂದು ಪ್ರಪೋಸಲ್ ಇದೆ. ಇವರ ಕಡೆಯವರು ಹೋಗ್ತಾರೆ, ಬಾಂಗ್ಲಾದೇಶಿಯವರನ್ನು ಹುಡುಕ್ತಾರೆ, ವಾಪಸ್ ಕಳಿಸಿ ಅಂತ ಹೇಳ್ತಾರೆ. ಈಗ ನಾವು ಅಖಂಡ ಭಾರತಕ್ಕೂ ಬಾಂಗ್ಲಾದೇಶ ನಮ್ಮ ಅಖಂಡ ಭಾರತಕ್ಕೆ ಬಂತಲ್ಲ, ವಾಪಸ್ ಕಳಿಸುದಂತಕ್ಕೆ ಆಗ ನಿಮ್ಮ ಸಮಿತಿಗೆ ನಮ್ಗೆ ವಾಪಸ್ ಮಾಡ್ಬೇಕಲ್ಲ. ಈಗ ಅಲ್ಲ ನಾ ಹೇಳೋದು ಕೆಲವೊಂದು ಸೈದ್ಧಾಂತಿಕವಾದಂತ ಭಿನ್ನಾಭಿಪ್ರಾಯಗಳನ್ನು ಹೇಳುವಂತ ಅಖಂಡ ಭಾರತ ಅಂತ ಹೇಳಿ ಮಾಡುವಾಗ ಈಗ ಪಾಕಿಸ್ತಾನ ಬಂತು, ಅಫ್ಘಾನಿಸ್ತಾನ ಬಂತು, ಅದು ಕೂಡ ಭಾರತಕ್ಕೆ. ಅದು ಅಲ್ಲ ಅಖಂಡ ಭಾರತ ಇವರ ಸಂಘ ಪರಿವಾರದವರ ವಿಚಾರ ಹೇಳುವ ಅಖಂಡ ಭಾರತದ ವಿಚಾರ. ನಾನು ಅದೇ ಹೇಳಿದಲ್ಲ ನೋಡಿ, ಎಲ್ಲವನ್ನೂ ನಾವು ಒಪ್ಕೊಳ್ಳುವುದು ಅಂತಲ್ಲ. ಈಗ ನಾವು 10 ವರ್ಷ ಹಿಂದೆ ನಮ್ಮ ಮಂಗಳೂರಿನ ಪರಿಸ್ಥಿತಿ ಹೇಗಿತ್ತು, ಈಗ ಪರಿಸ್ಥಿತಿ ಹೇಗಿದೆ, ಅದೇ ರೀತಿ ಇರಬೇಕಾ? ಪ್ರತಿ ತಿಂಗಳಿಗೆ ಒಂದಿಲ್ಲಿ ಹೆಣಗಳು ಬೀಳುವಂತದ್ದು, ಹಿಂದೂ ಮುಸಲ್ಮಾನ್ ಅಂತೇಳಿ ಆಗುವಂತದ್ದು, ಏನೋ ಒಂದು ಶಾಂತಿ ಸೌಹಾರ್ದತೆಯ ಒಂದು ಚೇಂಜಸ್ ಬರುವಾಗ ಆ ವೇವ್ನೊಟ್ಟಿಗೆ ನಾವು ಹೋಗೋಣಲ್ಲ. ಯಾರಾದ್ರೂ ಒಬ್ಬರು ಸ್ಟೆಪ್ ತಗೊಳ್ಬೇಕಾಗ್ತದೆ ಖಂಡಿತ. ನೋಡಿ ಈಗ ನೋಡಿ ಮುಸಲ್ಮಾನರಲ್ಲಿ ಸಹ ಈಗ ನೋಡಿ ಈಗ ಮತ್ತೊಂದು ನಾನು ಕನ್ಕ್ಲೂಷನ್ ಒಂದು ಕಾರ್ಯಕ್ರಮ ಹೋದಾಗ ಆ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀರಿ ಅಥವಾ ಧ್ಯೇಯ ಉದ್ದೇಶ ಅನ್ನೋಂಥದ್ದು ಅವುಗಳು ನೋಡಲ್ಲ. ನೋಡಿ ನಾನಲ್ಲಿ ಹೋಗಿರುವಂತದ್ದು ಒಂದೇ ವಿಚಾರ. ನಾನಲ್ಲಿ ನೋಡಿದಂಥದ್ದು ಈಗ ಕಳೆದ ಬಾರಿಯ ಹಿಂದೂ ಸಮಾಜೋತ್ಸವ ನಡೆಯುವಾಗ ಅಲ್ಲಿ ದ್ವೇಷ ಭಾಷಣಗಳೆಲ್ಲ, ಈಗ ನೀವು ಹೇಳಿದಿರಿ ಈಗ ಅಲ್ಲಿ ಕಾಂಗ್ರೆಸ್ನ ಹಿಂದೂಗಳು ಇವರ ಹಿಂದೂಗಳು ಅಂತ ಹೇಳಿ, ಬಿಜೆಪಿಯ ಹಿಂದೂಗಳು RSS ನ ಹಿಂದೂಗಳು ಅಂತ ಹೇಳಿದಿರಿ. ನೋಡಿ ನನ್ನ ತಲೆಯಲ್ಲಿ ಫಸ್ಟ್ ಇದ್ದದ್ದು ಎಂತ ಅಂತ ಹೇಳಿದ್ರೆ, ಇದು ಹಿಂದೂ ಸಂಗಮ ಅಂತ ಹೇಳಿದ್ರೆ ಹಿಂದೂ ಸಮಾಜೋತ್ಸವ 2.0 ಅಲ್ಲೇ ದ್ವೇಷ ಭಾಷಣ ಏನೋ ಒಂದು ಚೇಂಜಸ್ ಬಂದಿದೆ. ಈಗ ಒಂದು ಸ್ಕೂಲಿನಲ್ಲಿ ಒಬ್ಬ ಜೋರು ಪೋಖ್ರಿ ಹುಡುಗ ಬಂದು ಎಲ್ರಿಗೂ ಉಪದ್ರ ಕೊಡ್ತಿದ್ದಾರೆ, ಸಾರಿ ಮಾರಿದ್ರೆ ಇನ್ನು ಆಗುದಿಲ್ಲ, ಏನೋ ಒಂದು ಅವನಲ್ಲಿ ಒಂದು ಚೇಂಜಸ್ ಕಂಡು ಬಂದಾಗ ನಾವು ಆ ಚೇಂಜಸ್ ಗೆ ಒಂದು ಪ್ರತಿಕ್ರಿಯಿಸಿದ್ರೆ ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಿದೆ, ಇದೇ ಮೈಂಡ್ ಸೆಟ್ ಪ್ರಶ್ನೆಗಳಿವೆ ನನ್ನದಲ್ಲಿ ಮುಗಿಸ್ತಿಲ್ಲ, ಕೇಳಲಿಕ್ಕಿದೆ ಪ್ರಶ್ನೆಗಳು. ಇದು ಇಷ್ಟಕ್ಕೆಲ್ಲ ನೋಡಿ ನನ್ನದು ವಿಷಯ ಸಿಂಪಲ್. ಬರ್ತೇನೆ ಸರ್, ಜನರ ಕಾರ್ಯಗಳಿವೆ, ತದನಂತರ ಪ್ರಶ್ನೆಗಳನ್ನ ಕೇಳಿ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಅರುಣ್ ಚಂದ್ರ ಅಂತ ಮಾತಾಡ್ತಿದ್ವಿ. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್. ಸರ್, ವಿಜಯ ಆಚಾರ್ಯ ಅವರು ಏನೂ ಮಾತಾಡ್ತಾರಲ್ಲ ಮಂಗಳೂರಲ್ಲಿ, ಬಟ್ ಅವರ ರಾಜ್ಯ ಮಟ್ಟದ ನಾಯಕರ ನಿಲುವು, ಇವನು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನಿಲುವು, ಇಲ್ಲದ್ರೆ ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವರ ನಿಲುವು ತದ್ವಿರುದ್ಧ ಆಗಿರುತ್ತದೆ ಸರ್. ಎಲ್ಲಿ ತನಕ ಅಂದ್ರೆ ಮಂಗಳೂರಲ್ಲಿ ಇಲೆಕ್ಷನ್ ಟೈಮ್ ಅಲ್ಲಿ ಸಿದ್ದರಾಮಯ್ಯನವರನ್ನ ತಂದು ಇಲ್ಲಿ ಭಾಷಣ ಮಾಡಿಸಲ್ಲ. ಯಾಕೆ ಗೊತ್ತಾ? ಸಿದ್ದರಾಮಯ್ಯ ಬೈಯುವುದು RSS ಗೆ. ಮಂಗಳೂರಲ್ಲಿ RSS ಗೆ ಬೈದ್ರೆ ಅಲ್ಲಿ ಓಟ್ ಕಮ್ಮಿ ಬಿಡ್ತದೆ ಅವರಿಗೆ ಗೊತ್ತಿರ್ತದೆ. ವಿಜಯ್ ಕುಮಾರ್ ಅವರು ಅಲ್ಲಿ ಮಾತಾಡ್ತಾರೆ, ಯಾಕಂದ್ರೆ ಮಂಗಳೂರು ಅವರು ಆ ತರ ಅಂತ ಹೇಳಿ. ಈಗ RSS ಅಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಉಂಟು, ಮುಸ್ಲಿಂ ಮಂಚ್ ಅಂತ ಉಂಟು, ಎಲ್ಲ ಉಂಟು. ಅದೇ ಇವರು ಕಾಂಗ್ರೆಸ್ ಅಲ್ಲಿ ಹಿಂದೂ ಮಂಚ್ ಅಂತ ಮಾಡ್ಲಿ, ಹಿಂದೂಗಳಿಗೆ ಒಂದು ಪ್ರತ್ಯೇಕ ಒಂದು ಕಾಂಗ್ರೆಸ್ ಅಲ್ಲಿ ಮಾಡ್ಲಿ. ನೋಡಿ, ಕಾಂಗ್ರೆಸ್ನವ ಮುಸ್ಲಿಂ ಧರ್ಮದ ಇದಕ್ಕೆ ಹೋದ್ರೆ ಅಲ್ಲಿ ಸಾಮರಸ್ಯ, ಕ್ರಿಶ್ಚಿಯನ್ ಇದಕ್ಕೆ ಹೋದ್ರೆ ಸಾಮರಸ್ಯ. ಅದೇ ಕಾಂಗ್ರೆಸ್ ಶಾಸಕ ಆ ಹಿಂದೂ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರೆ ಅವನು ಕೋಮುವಾದಿ. ಕರೆಕ್ಟ್. ಇದು ಅಜೆಂಡಾನೇ ಸರಿ ಇಲ್ಲ ಸರ್. ಅಲ್ಲ ವಾದ ರೀ, ಅವರ ವಾದ ಹೌದಲ್ವಾ? ಮೊನ್ನೆ ತಾನೇ ಒಂದು ಕೋಮುವಾದಿ ಅಂತ ಹೇಳಿ ಇನ್ನೊಬ್ಬರಿಗೆ ಅವರು ಮಂಗಳೂರಲ್ಲಿ ಎಷ್ಟು ವಾದಿಸ್ತಾರ, ಮುಂಚಿನಿಂದಲೂ ಅವರು ಸಮರ್ಥನೆ ಮಾಡ್ತಾರೆ, ಅದೇ ತರ ಮಾತಾಡ್ತಾರೆ. ಅಂದ್ರೆ ಹಾವು ಸಾಯಬಾರದು, ಕೋಲು ಮುರಿಯಬಾರದು ಅನ್ನೋ ರೀತಿಯಲ್ಲಿ. ಬಟ್ ಇವರ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರ ನಿಲುವೇನು? ಇವರು ಹೇಳಿದ ಮಾತಿಗೆ ಒಪ್ಪಿಕೊಡ್ತಾರೆ. ನಾಳೆ ಹರಿಪ್ರಸಾದ್ಗೆ ಇದನ್ನ ಶಿಫ್ಟಿಂಗ್ ಅನ್ನ ಅವ್ರಿಗೆ ಹಾಕ್ಲಿ, ಕರ್ನಾಟಕ ತೆಗೆದುಕೊಳ್ತಾರೆ ಉದಯ ಆಚಾರ್ಯ ಅವರನ್ನವರು. ಅಲ್ಲ, ಅದು ವಿಷಯ ಅಂತ ಹೇಳಿದ್ರೆ ಇನ್ನು ಡಿಬೇಟ್ ಮುಗಿಲಿಲ್ಲ, ಈಗ ಸ್ಟಾರ್ಟ್ ಆದದಷ್ಟೇ. ಪಿಕ್ಚರ್ ಅಭಿ ಬಾಕಿ ಅಲ್ಲ, ಅವರು ಹೇಳುತ್ತದು ಏನ್ ಗೊತ್ತಾ ನೋಡಿ, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ತಮ್ಮ ರೋಲ್ ಮಾಡೆಲ್ಗಳು, ಐಕಾನ್ಗಳು ಪ್ರತಿ ಬಾರಿ ಕೂಡ RSS ಅಂತ ಉಳಿದು ಬಿಡ್ತಾರೆ. ತಾವ್ ಹೇಳ್ತೀರಿ ಒಳ್ಳೇದಿದೆ ಕಾರ್ಯಕ್ರಮ, ಒಳ್ಳೇದಂತ ಕೇಳ್ತಾ ಇದ್ರೆ ಅವರುಗಳು. ಹೌದಲ್ವಾ? ಹೌದಲ್ವಾ? ಇದು ಸತ್ಯ ಅಲ್ವಾ? ಜನರಿಗೆ ಸಾಧಾರಣ ಮಟ್ಟಿಗೆ ನೀವೀಗ ನೋಡ್ಲಿಕ್ಕೆ ಹೋದ್ರೆ ಹೇಗಾಗಿದೆ ಅಂತ ಹೇಳಿದ್ರೆ, ನಾನೀಗ ಒಂದು ಜನರಲ್ ಆಗಿ ಹೊರಗಡೆ ಹೋಗುವಾಗ ಈಗ ಹಿಂದೂ ಸಂಗಮ ಇದು ವಿಚಾರ ದಾಲೇಜ್ ರಾಹುಲ್ ಪಕ್ಕಡೆ ಎಂದೇ ಸಾಹೇಬರೇ ನೆರ್ಪಿನಿ, ಪಾಕಿಸ್ತಾನ ಪೊಲ್ಲೆ ಪನ್ಪಿನಿ, ಕಾಂಗ್ರೆಸ್ ನೆರ್ಪಿನಿ, ರಾಹುಲ್ ಗಾಂಧಿ ನೆರ್ಪಿನಿ, ಸೋನಿಯಾ ಗಾಂಧಿ ಒಂದೇ ಅಲ್ಪ ಹಾಪಿನಿ ಅಂತ ಹೇಳಿ ಏನೋ ಒಂದು ಚೇಂಜಸ್ ಬರ್ತಿದೆ ಅವರಲ್ಲಿ, ಏನೋ ಒಂದು ಚೇಂಜಸ್ ಮಾಡ್ತಿದ್ದಾರೆ. ನೋಡಿ, ಈಗ
ಬಹುಶಃ ಈಗಿನ ಒಂದು ಬಿಜೆಪಿಯ ಅಥವಾ ಸಂಘ ಪರಿವಾರದ ಒಂದು ಏನು ನಡೆ ನೋಡಿದ್ರೆ ದ್ವೇಷ ಭಾಷಣಗಳು ಕಡಿಮೆ ಆಗ್ತಿದೆ. ಹಿಂದೆ ಒಂದು ಕಾಲದಲ್ಲಿ ಹೇಳ್ಬೇಕು ಸರ್, ದೇಶ ಭಾಷಣ ಪ್ರಶ್ನೆ ಅಲ್ಲ ಸರ್. ಸರ್ ಏನ್ ಗೊತ್ತಾ, ನಿಮ್ಮ ಪ್ರಿಯಾಂಕಾ ಖರ್ಗೆ ಇರ್ಲಿ, ಅಲ್ಲಾದ್ರೆ ಸಿದ್ದರಾಮಯ್ಯ ಇರ್ಲಿ, ಹರಿಪ್ರಸಾದ್ ಇರ್ಲಿ, ಅವರು ಚಲಾವಣೆಯಲ್ಲಿ ಇರುವುದೇ ಬಜರಂಗ ದಳ ಅದು ಯಾಕೆ ಹೇಳುದು ಅಂತ ಹೇಳಿದ್ರೆ ಸರ್ ಅದು ನಾನು ಹೇಳ್ತೀನಿ ಸರ್, ಅದು ಯಾಕೆ ಹೇಳುದು ಅಂತ ಹೇಳಿದ್ರೆ ನೋಡಿ, ಹಿಂದುತ್ವ ಅಂತ ಹೇಳ್ತಾರೆ. RSS ಬ್ಯಾನ್ ಮಾಡ್ತೇವೆ, ಸರ್ ಹೇಳ್ತೀನಿ ಸರ್, ಬೇರೆಯವರ ಓಲೈಕೆಗಾಗಿ. ಕರೆಕ್ಟ್ ಸರ್, ನಾನು ಅದು ಯಾಕೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಹಿಂದುತ್ವದ ಮುಖವಾಡ ಹಾಕಿಕೊಂಡು ಹಿಂದೂಗಳನ್ನು ಡೋಂಗಿ ಮಾಡ್ತಾರೆ ನೋಡಿ. ಅದಕ್ಕೋಸ್ಕರ ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಇವರು RSS ನ ಇಷ್ಟು ದೊಡ್ಡ ಕಚೇರಿ ಮಾಡಿದ್ರು, ಅಲ್ಲಿ ಪಾರ್ಕಿಂಗಿಗೆ ಒಂದು ದೇವಸ್ಥಾನವನ್ನು ಹೊಡೆದ್ರು ಸರ್. ಎಲ್ಲಿದೆ ಸ್ವಾಮಿ ಹಿಂದುತ್ವ? ಇದಕ್ಕೆ ಉತ್ತರ ಕೊಡ್ಲಿ ಇವರು. ಇಷ್ಟು ದೇವಸ್ಥಾನ ಹೊಡಿದ, ಮಣಿಕರ್ಣಿಕಾ ಘಾಟ್ನಲ್ಲಿ ದೇವಸ್ಥಾನ ಹೊಡಿತಿದ್ದಾರೆ. ರಾಮ ಮಂದಿರದ ಕಾರಿಡಾರ್ ಮಾಡ್ಲಿಕ್ಕೆ, ಒಂದು ರಾಮ ಮಂದಿರ ಮಾಡ್ಲಿಕ್ಕೆ 750 ದೇವಸ್ಥಾನಗಳನ್ನು ಹೊಡೆದು ಒಂದು ಉದ್ದ ರೋಡ್ ಮಾಡಿದ್ದಾರೆ. ಅಲ್ಲ ನೋಡಿ, ಹಿಂದುತ್ವ ಇದೆಯಾ ಇಲ್ಲವಾ ಉದಾಹರಣೆ ಹೇಳುವ ಪ್ರಕಾರ ನೈಜ ಹಿಂದುತ್ವ ಇಲ್ಲ. ನಾನು ಹೇಳೋದು, ಇವ್ರಿಗಾಗಾದ್ರೆ ರಾಮ ಮಂದಿರವನ್ನು ಹೊಡೆದ ಬಗ್ಗೆ ಸ್ವಲ್ಪನೂ ಬೇಜಾರ ಇಲ್ವಾ? ನೋಡಿ, ಅದರ ಬಗ್ಗೆ ರಾಮ ಮಂದಿರಕ್ಕೆ ಬುನಾದಿ ಹಾಕಿದವರೇ ಕಾಂಗ್ರೆಸ್ನವರು, ರಾಜೀವ್ ಗಾಂಧಿ ಅವರು, ಗೊತ್ತಾಯ್ತು. ಹಾಗಿರುವಾಗ ಈ ವಿಚಾರವನ್ನು ನಮ್ಮ ಮೇಲೆ ಪ್ರಶ್ನೆ ಹಾಕುವಾಗಿಲ್ಲ. ನಾವು ಎತ್ತಿ ಕೊಟ್ಟದ್ರಿಂದ ಮತ್ತೆ ಆಗಬಾರ್ದು ಅಂತ ಹೇಳಿ ಅಷ್ಟು ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿ ನೋಡಿ. ಸರಿ ಆಯ್ತಾ, ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್, ಈಗ ರಾಮ ಮಂದಿರ ಆಗ್ಲಿಕ್ಕೆ ನೀವು ಬಹುಶಃ ಕೋರ್ಟಿನ ಆರ್ಡರ್ ನೋಡಿದ್ದಿರ್ಬೋದು. ಅದರಲ್ಲಿ ಒಂದು ಅವಿಮುಕ್ತಾನಂದ ಸ್ವಾಮಿಗಳ ಒಂದು ಸ್ಟೇಟ್ಮೆಂಟ್, ಆ ಒಂದು ಸ್ಟೇಟ್ಮೆಂಟಿನ ಆಧಾರದಿಂದ ಇವತ್ತು ರಾಮ ಮಂದಿರ ಆಗಿರೋದು. ಈಗ ಅವರು ಆ ಸ್ವಾಮಿಗಳನ್ನು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ನೋಡಿ. ಅವರು ನಿಜವಾಗಿ ಈಗ ಇಲ್ಲಿ NRI ಮತ್ತೆ ಇದೆಲ್ಲ ರಿಜಿಸ್ಟ್ರೇಷನ್ಗೆ ಕೇಳಿದಾಗೆ ಆ ಸ್ವಾಮಿಗಳಿಗೆ ಸರ್ಟಿಫಿಕೇಟ್, ನೀವು ನಿಜವಾದ ಶಂಕರಾಚಾರ್ಯ ಅಂತ ಹೇಳಿ ಸರ್ಟಿಫಿಕೇಟ್, ಇದು ಹಿಂದುತ್ವನಾ? ಇದನ್ನು ನಾವು ಪ್ರಶ್ನೆ ಮಾಡುವಂತಹದ್ದು, ಬೇರೆ ಯಾವುದಲ್ಲ ಸ್ವಾಮಿ. ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿಗಳು, ನಾವು ಹಿಂದೂ ವಿರೋಧಿಗಳು ಅಂತ ಹೇಳಿ ನಮ್ಗೆ ಟ್ಯಾಗ್ ಮಾಡ್ತಾರೆ. ಅವರು ಕೇಳಿದ ಸರಿ, ಬರ್ತೇನೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾನು ಶ್ರೇಯಸ್ ಅಂತ, ವಕೀಲರು ಮಾತಾಡುದು ಮಂಗಳೂರಿನಿಂದ. ನಮಸ್ತೆ. ನಮಸ್ತೆ ಶ್ರೇಯಸ್ ಅವರೇ, ಮಾತಾಡಿ ಸರ್. ಅಲ್ಲಿ ಸೇರಿದ 3 ಜನರಿಗೂ ನಮಸ್ತೆ. ನಮಸ್ತೆ. ನಾನು ಹೇಳುತ್ತದೇನಂದ್ರೆ, ಈ ಹಿಂದೂ ಸಂಗಮ ಅಂತ ಎಲ್ಲ ಕಡೆ ಇವತ್ತು ಆಗ್ತಾ ಇದೆ. ಅದನ್ನೊಂದು ಪಾರ್ಟಿಯ ಒಂದು ಲೇಬಲ್ ಅನ್ನು ನಾವು ಹಾಕುವಂತದ್ದು ಮಾಧ್ಯಮದಲ್ಲಿ, ಅದು ಬಾರಿ ದೊಡ್ಡ ತಪ್ಪು ಅಂತ ನಂಗೆ ಅನಿಸ್ತದೆ. ಯಾಕೆಂದ್ರೆ ನಾನು 2-3 ಇನ್ಸಿಡೆಂಟ್ ಏನಂದ್ರೆ, ಈಗ ಮೂಡಬಿದ್ರೆಯ ನಮ್ಮ ಇಡೀ ಹಿಂದೂ ಸಂಗಮದ ನೇತೃತ್ವವನ್ನು ಡಾಕ್ಟರ್ ಆಳು ಅವರ ಮಗ ಡಾಕ್ಟರ್ ವಿವೇಕ್ ಆಳು ಅವರು ತಗೊಂಡಿದ್ದಾರೆ. ಹಾಗಿರುವಾಗ ಅವರನ್ನು ನಾವು ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಆಗ್ತದ? ಎಲ್ಲಾ ಕಾಂಗ್ರೆಸ್ಸಿನ ಮಿನಿಸ್ಟರ್ಸ್ ನವರು ಹೋಗಿ ಅಲ್ಲಿ ಕೂತ್ಕೊಳ್ತಾರೆ, ಅಲ್ಲಿ ಅವರ ಜೊತೆ ಒಳ್ಳೆ ಸಂಬಂಧ ಇದೆ, ಅವರು ಕೂಡ ಎಲ್ಲ ಪಕ್ಷದವರೊಟ್ಟಿಗೆ ಇದ್ದಾರೆ. ನಮ್ಮ ನಿನ್ನೆ ಕಾವೂರಿನಲ್ಲಿ ಆದ ಕಾರ್ಯಕ್ರಮದಲ್ಲಿ ಮೂಡಬಿದ್ರೆಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರು ಭಾಗವಹಿಸಿದ್ರು. ಹಾಗಂತ ಅವರನ್ನು ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಆಗ್ತದ? ಇಡೀ ಉಡುಪಿಯ ಹಿಂದೂ ಸಂಗಮದ ನೇತೃತ್ವವನ್ನು ಪುತ್ತಿಗೆ ಸ್ವಾಮಿಗಳು ತಗೊಂಡಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಹೋಗಿ ಪುತ್ತಿಗೆ ಸ್ವಾಮಿಗಳ ಹತ್ರ ದೀಕ್ಷೆ ತಗೊಂಡು ಬರ್ತಾರೆ. ಆಗಿರುವಾಗ ಇವರನ್ನೆಲ್ಲರನ್ನು ಕೂಡ ಈಗ ನಮ್ಮ ಉರುವ ಮಾರಿಗಮ್ಮ ದೇವಸ್ಥಾನ ಅಧ್ಯಕ್ಷರಿದ್ದಾರೆ, ಇಡೀ ಸುರತ್ಕಲ್ ಭಾಗದ ಹಿಂದೂ ಸಂಗಮದ ನೇತೃತ್ವವನ್ನು ಅವರು ತಗೊಂಡಿದ್ದಾರೆ. ಹಾಗಂತ ಹೇಳಿ ಅವರನ್ನು ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಬರುದಿಲ್ಲ. ಎಲ್ಲಾ ನೇತೃತ್ವವನ್ನು ಹಿಂದೂ ಸಮಾಜದ ಧಾರ್ಮಿಕ ಮತ್ತೆ ಸಾಮಾಜಿಕ ಪ್ರಮುಖರುಗಳು. ಹಾಗಂತೇಳಿ ಇದನ್ನೊಂದು ಸಮುದಾಯದ ಕಾರ್ಯಕ್ರಮ, ಒಂದು ಸಮಾಜದ ಕಾರ್ಯಕ್ರಮವನ್ನು ನಾವು ಅದು 100ನೇ ವರ್ಷದ ನಿಮಿತ್ತ ಇರ್ಬೋದು, ಆದ್ರೆ ಯಾಕೆ ಹಿಂದೂ ಸಮಾಜದ ಸಮುದಾಯ ಪ್ರಮುಖರೆಲ್ಲರೂ ಕೂಡ ಇದರ ನೇತೃತ್ವ ತಗೊಂಡ್ರಲ್ಲ. ಈಗ ಇದೊಂದು ಅನಿವಾರ್ಯತೆ ಇದೆ, ಹಿಂದೂ ಸಂಗಮ ಅನ್ನುವಂತ ಒಂದು ಹಿಂದೂಗಳ ಒಂದು ಸಮಾವೇಶಗಳು ನಡೆಯುವ ಅನಿವಾರ್ಯತೆ ಇದ್ದಿರಬಹುದು. ಅದಕ್ಕೋಸ್ಕರ ಎಲ್ಲ ಕಡೆ ಕೂಡ ಈ ರೀತಿಯ ಸಮುದಾಯ ಪ್ರಮುಖರು ಭಾಗವಹಿಸಿದ್ದು ನಾವು ನೋಡಿದೆ. ಎಲ್ಲಾ ಧರ್ಮಾಚಾರ್ಯ, ಎಲ್ಲ ಈ ಭಾಗದಲ್ಲಂತೂ ಎಲ್ಲಾ ಸ್ವಾಮೀಜಿಯವರಿಗೆ ಒಂದಲ್ಲೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದನ್ನು ನಾವು ನೋಡಿದ್ದೇವೆ. ಎಲ್ಲಾ ಸಮುದಾಯ ಜಾತಿಯ ಪ್ರಮುಖರುಗಳು, ಸ್ವಾಮೀಜಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಇದನ್ನೊಂದು ಸಮುದಾಯದ ಕಾರ್ಯಕ್ರಮ ಅಥವಾ ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ, ತುಂಬಾ ಜನ ಕಾಂಗ್ರೆಸ್ ಹೋಗಿದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಒಂದು ಭಯ ಇರಬಹುದು. ಯಾಕೆಂತ ಹೇಳಿದ್ರೆ ಅವರು ಕಾಂಗ್ರೆಸ್ನವರು ಏನಾದ್ರು ಹಿಂದುತ್ವ ಅಥವಾ ಕಾರ್ಯಕ್ರಮಕ್ಕೆ ಹೋದ್ರೆ ಅವರನ್ನು ಅಲ್ಲಿ ಉಚ್ಚಾಟನೆ ಮಾಡುವ ಸಾಧ್ಯತೆ ಕೂಡ ಇರ್ಬೋದು. ನಾವು ಹೋಗಿರೋದು ಭಯದಿಂದಲ್ಲ. ಅವರು ಶೆಟ್ಟಿಯವರೊಂದು ಕೇಸರಿ ಶಾಲ್ ಹಾಕಿದ್ರು ಅಂತ ಹೇಳಿ ಮರು ದಿವಸ ಅವರನ್ನು ಉಚ್ಚಾಟನೆ ಮಾಡಿದ್ದು ನೋಡಿದ್ವಿ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅಲ್ಲ, ಇದೇ ಪ್ರಶ್ನೆ, ಇದಕ್ಕೆ ಕೇಳುವಂತದ್ದು ಅಷ್ಟೇ, ಬೇರೆ ಏನಿಲ್ಲ. ಇದೇ ಪ್ರಶ್ನೆ ಕೇಸರಿ ಅಂತ ಬಂದಾಗ ಏನೋ ಒಂದ್ ಕಡೆ ಪ್ರಾಬ್ಲಮ್ ಆಗುತ್ತೆ, ಇತರರಿಗೆ ಏನಾದ್ರು ಪ್ರಶ್ನೆ. ಎಸ್, ಎನಿವೇ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ.
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ತಮ್ಮ ಹೆಸರು? ಹಲೋ. ಸರ್ ತಮ್ಮ ಹೆಸರು? ನಾನು ಹೇಮಂತ್ ಅಂತ. ಹೇಮಂತ್ ಅವರು, ಎಸ್ ಸರ್, ಮಾತಾಡಿ ಸರ್. ಹೇಮಂತ್ ಅಂತ ಪರ್ಕಳದಿಂದ ಮಾತಾಡುದು. ಎಸ್ ನಮಸ್ತೆ ಹೇಮಂತ್ ಸರ್, ಮಾತಾಡಿ ಸರ್. ಹಲೋ. ಮಾತಾಡಿ ಹೇಮಂತ್ ಸರ್, ಮಾತನಾಡಿ. ಎಂತ ಗೊತ್ತುಂಟ, ಉದಯಾಚಾರ್ ನಮಸ್ತೆ. ಉದಯಾಚಾರ್ಯಗೆ ನಮಸ್ತೆ. ನಮ್ದು ನಮಸ್ತೆ ಸರ್. ಕೇಳ್ತುಂಟಾ? ಕೇಳ್ತಾ ಇದೆ ಸರ್, ಮಾತಾಡಿ. ಉದಯಾಚಾರ್ಯ, ನಿಮ್ಮ ಹತ್ರ ನಾನೊಂದು ಚಿಕ್ಕ 3 ಕ್ವಶನ್ ಹೇಳ್ತೇನೆ. ನೀವು ಉಳ್ಳಾಲ ಉರುಸಿಗೆ ಹೋಗಿದ್ದೀರಾ? ಹೋಗಿದ್ದೇನೆ. ಮತ್ತೆ ಹತ್ತೂರು ಜಾತ್ರೆಗೆ? ಹತ್ತೂರಿಗೆ ಸಹ ಹೋಗಿದ್ದೇನೆ ನಾನು. ಹತ್ತೂರಿಗೆ ಹೋಗಿದ್ದೀರಲ್ಲ, ಹಾಗೆ ನಮ್ಮ ಹಿಂದೂಗಳ ಪ್ರತಿಯೊಂದು ಇದಕ್ಕೂ ಸಹ ಹೋಗಿದ್ದೀರಲ್ಲ? ಖಂಡಿತಪ್ಪ. ಯಾರು ನಿಮ್ಗೆ ಉಪದ್ರವ ಕೊಟ್ಟಿದ್ದಾರಾ? ಇಲ್ಲಲ್ಲ, ಅಲ್ಲಿ ಹೋದಾಗ ಯಾರು ನಮ್ಗೆ ಎಲ್ಲಿಂದ ಯಾರಿಂದ ಸಹ ಯಾವ ಜಾತಿ ಧರ್ಮ ಎಲ್ಲ ಕಡೆಗೆ ಹೋಗಿದ್ದೇವೆ. ಆದ್ರೆ ನಮ್ಗೆ ನಮ್ಮ ಅಪ್ಪ ಅಮ್ಮ ಹೇಳಿದೊಂದು ಧರ್ಮ ಅಂತ ಉಂಟಲ್ಲ, ಆ ಧರ್ಮವನ್ನು ನಾವು ಯಾಕೆ ಬಿಡ್ಬೇಕು? ಈಗ ಮುಸ್ಲಿಂ ಅವರ ಧರ್ಮ ಪಾಲಿಸ್ತಾರೆ, ಬಿಡ್ಬೇಡಿ. ಯಾರು ಬಿಡ್ಲಿಕ್ಕೆ ಹೇಳಿದ್ರು? ಜಾತ್ರೆಗೆ ಹೋಗಿದ್ದೇವೆ, ನಮ್ಮ ದೋಸ್ತಿಗಳಿದ್ದಾರೆ, ಎಲ್ಲ ಇದ್ದಾರೆ. ಅಲ್ಲಿ ಹೋದ ಕೂಡ ನಮ್ಮಂತ ಒಳ್ಳೆ ಆಧಾರದಿಂದ ಬರ ಮಾಡಿಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇಲ್ಲಿ ಹೋಗಿದ್ದೇವೆ. ಆದ್ರೆ ನೀವು RSS ಹಿಂದೂ ಹಾಗೆ ಹೇಳಿ ಅದನ್ನು ನೀವು ಇದು ಮಾಡಬಾರ್ದು. ಯಾಕೆ ಗೊತ್ತಂತ, ನಾವು ಎಲ್ಲ ಧರ್ಮ ಪ್ರಿಯರು. ನಮ್ಮ ಇದ್ರಲ್ಲಿ ಪರ್ಕಳದಲ್ಲಿ ನಾವು ಹಿಂದೂ ಸಂಗಮ ಮಾಡಿದ್ದೇವೆ. ಅಲ್ಲಿ ನಮ್ಮ ಕಾಂಗ್ರೆಸ್ ಈ ತರ ಇವರೆಲ್ಲ ಬಂದಿದ್ದಾರೆ. ಯಾಕೆಂದ್ರೆ ಅವರದೊಂದು ಒಂದು ಒಳ್ಳೆಯ ಭಾವನೆ ಇಟ್ಕೊಂಡು ಬಂದಿದ್ದಾರೆ, ಹಿಂದುತ್ವವನ್ನು ಇಟ್ಕೊಂಡು ಬಂದಿದ್ದಾರೆ. ನೀವು ತಪ್ಪೆಣಿಸ್ಬೇಡಿ. ಈಗ ನಿಮ್ಗೆ ಒಂದು ಉಪನಯನ ಸಂಸ್ಕಾರ ಮಾಡಿರ್ಬೋದು, ನಿಮ್ಮ ತಂದೆ ಅವರು ಮಾಡಿದ್ದ ಯಾಕೆ? ನಮ್ಮ ಒಂದು ಹಿಂದೂ ಧರ್ಮ ಪ್ರಕಾರ ನಿಮ್ಗೆ ಮಾಡಿದ್ದಾರೆ, ಸರಿಯಲ್ಲ? ಅದನ್ನು ನೀವು ಪಾಲಿಸ್ಕೊಂಡು ಬಂದಿದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ. ನೀವು ಮುಸ್ಲಿಮ್ನ ಮನೆಗೆ ಹೋಗಿ ಅಥವಾ ಎಂತ ಇದು ಮಾಡುವಾಗ ಅವ್ರು ನೀವು ಅದು ಅಂತ ಇದು ಅಂತ ಹೇಳಿ ನಿಮ್ಮನ್ನು ಇದು ಬಹಿಷ್ಕಾರ ಮಾಡುದಿಲ್ಲ. ಹಾಗೆ ನಾವು ಇಲ್ಲೀಗ ನಾವು ಹಿಂದೂ ಸಮಾಜೋತ್ಸವ ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ. ನಮ್ಮಷ್ಟಕ್ಕೆ ನಾವು ಮಾಡ್ತಿದ್ದೇವೆ, ಅವರಷ್ಟಕ್ಕೆ ಅವರಿದ್ದಾರೆ. ಹತ್ತೂರು ಜಾತ್ರೆ ಮಾಡ್ತಿದ್ದಾರೆ, ಉಳ್ಳೆಲ್ಲ ಉರುಸು ಮಾಡ್ತಿದ್ದಾರೆ. ಅದನ್ನ ದಯವಿಟ್ಟು ಅದನ್ನು ಎತ್ತಿ ಕಟ್ಟಬೇಡಿ. ನಮ್ಮಷ್ಟಕ್ಕೆ ನಾವು ಮಾಡ್ತಿದ್ದೇವೆ. ಹಿಂದೂ ಸಂಗಮ ಆಗಲಿ ಸ್ವಾಮಿ, ಅಲ್ಲ ನಿಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಅವರ ಗಮನಕ್ಕೆ ಯಾರ ಪ್ರಕಾರ ನಾವು ಜಾತ್ರೆ ಮಾಡ್ತಾ ಇದೀವಿ ಅಂತ ಒಪ್ಕೊಂಡ್ರು. ಅವ್ರು ಉಡ್ಸು ಮಾಡ್ತಾ ಇದಾರೆ, ಈ ಕಡೆಯಿಂದ ಹತ್ತೂರು ಜಾತ್ರೆ ಆಗ್ತಾ ಇದೆ, ನಮ್ಮೂರಲ್ಲಿ ಜಾತ್ರೆ ಆಗ್ತಾ ಇದೆ. ಇದು ಆತರ ನೀವು ಇದನ್ನು ನಾನು ಮೊದಲೇ ಹೇಳಿದ್ದೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ಯತಿನ್ ಅವರು, ಎಸ್ ಸರ್, ನಮಸ್ತೆ, ಮಾತಾಡಿ ಸರ್. ಕಾರ್ಯಕ್ರಮ ಸರ್. ಓಕೆ ಸರ್, ಎಸ್. ನಮ್ಮೊಬ್ಬರ ಪಕ್ಷ ಕಟ್ಟನಾಗ ಸರ್ ಎಲ್ಲಿ ಎಂಗ್ಲಿ ಬೋಲೂರು ಕ್ಷೇತ್ರ ಉಪ್ಪನಾಗ ಪಕ್ಷ ಕಟ್ಟನಾಗ ಎಂಗ್ಲಿ ಸಂಗಡ ಒಂಜೆ ಕಲ್ಪಾದೀನಿ. ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ಅಂತ ಬೇತೆ ಧರ್ಮಕ್ಕೆ ಬೇತೆ ಹಾಕ್ಲಿಕ್ಕೆ ಬರೋ ಓಲ ಕಲ್ಪಾದಿಗೆ ಫಸ್ಟ್ ಸಂಘ ಪಕ್ಕ ಪಕ್ಷ ಇನಿ ಬಕ್ಕ ಇನಿ ದಾನೆ ಅಂತ ಗೊತ್ತಿನಿ ಸರ್. ರಾಜ್ಯಕ್ಕೆ ಈ ಹಿಂದೂ ಸಂಗಮವನ್ನು ರಾಜ್ಯಕ್ಕೆ ದಕ್ಕಲಿ ಎಂತ ಗೊತ್ತಂದ್ರೆ ಓಕೆ ದಯಂತರ ಸರ್ ಪಲ್ಲೆ ಪಲ್ಲೆ ಇನಿ ಓಲ ನಮ್ಮ ಹಿಂದೂ ಸಂಗಮ ಒಟ್ಟಾಗಿರುವನ್ನ ಮಸ್ತ್ ಬದುಕರೆ ಬಂಗ. ಓಕೆ, ಒಂದು ಎಡ್ಡೆ ಕಾರ್ಯಕ್ರಮ ಅಂತ ಪನ್ಪನೆ ಇರು ಎಡ್ಡೆ ಕಾರ್ಯಕ್ರಮ ಬಕ್ಕ ದಾದೆ ಗೊತ್ತಂಡೆ ಉದಯಾಚಾರ್ಯ ಅವ್ರು ಕುಲೋದು ಪಲ್ಲೇರಿ ಇರ ಅರೆಗೆ ವಿಷಯ ಗೊತ್ತಿದೆ. 30 ವರ್ಷದ ತುಂಬು ಪಕ್ಷ ಒಡೆ ಬೈದಿನ ಧಾನ್ಯ ಗೊತ್ತು. ಬಿಜೆಪಿ ಪಕ್ಷ ಕಟ್ನಾಗ ಒಂಜಿ ಬೋಲೋಡ್ ಒಂಜಿ ಫೈರಿಂಗ್ ಆಗ್ತಾನೆ ಸುನಿಲ್ ಕುಮಾರ್ ಅಣ್ಣ ಅವ್ ಗೊತ್ತುಂಡೈತೆ ಎಡ್ಡೆಲ್ಲ ಬಾಚ್ಯರ ಖುಷಿ ಆಗ್ಬೋದು ಯಾರನ್ನ ಪಕ್ಷದ ಮಂತೊಂದಲ್ಲಿ. ಓಕೆ, ಸರಿ ಸರ್, ಎಸ್ ಸರ್, ಥ್ಯಾಂಕ್ ಯು ಯತಿನ್ ಸರ್. ಸೋಲ್ಮೇಲು ಎಡ್ಡೆ ಕಾರ್ಯಕ್ರಮ ಇದು ಪಲ್ಪರ್. ಎಸ್ ಸರ್, ನಾನು ಬರ್ತೇನೆ. ಬಹಳಷ್ಟು ಕರೆಗಳಿವೆ, ಸ್ವಲ್ಪ ಹೋಲ್ಡ್ ಮಾಡಿ. ಎಸ್ ಸರ್, ಕುಂದೇಶ್ವರ ಸರ್, ಬಹಳಷ್ಟು ಚರ್ಚೆಗಳನ್ನ ನೋಡಿದಾಗ ಎಸ್ ಒಳ್ಳೆಯ ಕಾರ್ಯಕ್ರಮ ಅಂತದ್ದು ಜನರು ಹೇಳುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಸಮಾಜದಲ್ಲೇ ಹಿಂದೂಗಳು ಅಂತ ಬಂದಾಗ ಹಿಂದೂಗಳಂತ ಪರಿಸ್ಥಿತಿಗಳಲ್ಲಿ ಹಿಂದೂಗಳಿದ್ದಾರೆ. ಎಸ್ ಸರ್, ನಮ್ಮ ಉದಯಾಚಾರ್ಯ ಒಂದು ವಿಷಯವನ್ನು ಎತ್ತಿದ್ದಕ್ಕೆ ನಾನೊಂದು ಹೇಳ್ತೇನೆ. ಬಾನು ಮಸ್ತಾಕ್ ಇದು ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಿದಂತೆ ಅವರು. ಆದರೆ ನಂದು ಒಂದು ಸಣ್ಣ ಮಟ್ಟದ ಆಕ್ಷೇಪ ಯಾಕೆ ಹೇಳಿದರೆ, ಅವರು ಹಿಂದೂ ದೇವರು ಚಾಮುಂಡೇಶ್ವರಿ ಇದು ಬಗ್ಗೆ ಭುವನೇಶ್ವರಿಯನ್ನು ದೇವಿ ರೂಪದಲ್ಲಿ ತೋರಿಸಿದ ಬಗ್ಗೆ ಅವರಿಗೆ ಆಕ್ಷೇಪ ಇದೆ. ಹಾಗಾಗಿ ಮುಸ್ಲಿಮರಿಗೆ ಕನ್ನಡ ಕಲೀಲಿಲ್ಲ ಎನ್ನುವಂಥ ಆರೋಪವನ್ನು ದೊಡ್ಡದಾಗಿ ಮಾಡಿದರು. ಅಂದರೆ ಅಷ್ಟು ಒಂದು ಅವರ ಏನು ಒಂದು ಸಂಕುಚಿತವಾದಂಥ ಹೇಳಿಕೆಯಾಗಿತ್ತು.
ಸೊ ಅಂಥವರು ನಾಡದ ಇವರಿಗೆ ದೇವಿಯ ಮೂರ್ತಿಯನ್ನೇ ಕಂಡ್ರೆ ಆಗುವುದಿಲ್ಲ ಕನ್ನಡ ಓದಲಿಕ್ಕೆ. ಇನ್ನು ಚಾಮುಂಡೇಶ್ವರಿಗೆ ಇವರು ಹೇಗೆ ಜನ ಒಪ್ಕೊಳ್ಬೋದು ಅಂತ ಅಂದರೆ ಒಪ್ಕೊಳ್ಬೋದು ಯಾವಾಗ, ನಮಗೇನು ದೊಡ್ಡ ವಿಷಯ ಇಲ್ಲ. ಇದೇ ನೀವು ಉಳ್ಳಾರ ಉರುಸನ್ನು ಅಥವಾ ಇನ್ನೊಂದು ಯಾವುದೋ ದೊಡ್ಡದಾಗಿ ಸರ್ಕಾರದವರೇ ಏನು ಅದನ್ನು ವಹಿಸ್ಕೊಂಡು ಸರ್ಕಾರ ಆ ಮಸೀದಿ ಇವ್ರದ್ದೆಲ್ಲ ಇದನ್ನು ಅಧಿಕಾರವನ್ನು ವಹಿಸ್ಕೊಂಡು ಇವರು ಅದನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಥವಾ ಅವ್ರು ಬೇಡ, ಅವ್ರು ಸಿಟ್ಟಾಗ್ಬೋದು, ಶರಣ್ ಪಂಪೇಲ್ ಅಂಥವ್ರ ಹತ್ರ ಉದ್ಘಾಟನೆ ಮಾಡ್ತಾರಾ ಅಂದರೆ ಅದ್ರ ಪ್ರಶ್ನೆ ಇರೋದು. ಅಂದರೆ ಸ್ಪಷ್ಟ ಇದೆ, ನನಗೆ ಸ್ಪಷ್ಟ ಇದೆ. ನನಗೆ ಯಾವುದು ಏನು ಉದ್ಘಾಟನೆ ಮಾಡಿದ್ದಕ್ಕೆ ದಸರಾ ಉದ್ಘಾಟನೆ ಮಾಡಿದ್ರು ಮಾಡಲಿ, ನಮಗೇನು ಅದರಿಂದ ಏನು. ಹಾಗೆ ಇಲ್ಲೂ ಕೂಡ ಮಾಡಿದರೆ ಆಗ ಒಂದು ಸಮಾನತೆ ಬರ್ತದೆ ಅಂತ, ಆಗ ಸಹಿಷ್ಣುತೆ ಎರಡು ಕಡೆಯಲ್ಲಿ ಬರ್ತದೆ, ಆಗ ನಾವು ಒಪ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದೊಂದು ತಾರತಮ್ಯ ನೀತಿ, ಓಲೈಕೆ ನೀತಿ ಅಂತ ನನಗೆ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದರಲ್ಲಿ ಒಂದು ಸ್ಪಷ್ಟತೆ ಇದೆ. ಇನ್ನೊಂದು ಎಂತ ಕ್ವಶನ್, ನನಗೆ ಇದೊಂದು ಹೇಳ್ಬೇಕು. ಓಕೆ, ನೀವು ಇಬ್ಬರ ಹೆಸರು ಉಲ್ಲೇಖ ಮಾಡಿದಾಗೆ ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಆದಷ್ಟು ಬೇಗ ಆಗ್ಲಿ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ. ಭರತ್ ಬಾತಿಯವರು. ಎಸ್ ಸರ್, ಪಾತರ್ಲೆ ಸರ್. ಅಲ್ಲ, ಬೆದರಾಡಿದ ಭರತ್ ಬಾತಿಯವರು. ಪಾತರ್ಲೆ ಸರ್. ಕುಂದಿನ ಮಾತದಿನ್ನೆರೆಗಳ ನಮಸ್ಕಾರ. ನಿತಿನನ್ನ ನವನ ಹಿಂದೂ ಸಂಗಮಡು ಖಾಲಿ ಒಂಜಿ ನಮ್ಮನ ಧರ್ಮದ ಬಗ್ಗೆ ಪಾತಿರ ಒಂದು ಪುನತ್ ಅವಳು ಸಂಸ್ಕೃತಿ ಉಂಟು, ನಮ್ಮನ ಇತಿಹಾಸದ ಬಗ್ಗೆ ಎಲ್ಲ ಅವಳು ಉಂದಾಪುಂಡು. ನನ್ನದ ಜನರೇಷನ್ಗೆ ಶಿವಾಜಿ ದಾದ ರಾಣಿ ಹಬ್ಬಕ್ಕಿರ್ದಾದ ಬಕ್ಕ ನಮ್ಮನ ಇತಿಹಾಸ ಹೊಡಿ ಏರ್ ಪೂರ ನಮ್ಮನ ಒಂದುಗರ ಒಂದು ಕೊಡ್ತೇರಿ, ಏತು ಪೂರ ತ್ಯಾಗ ಕೊಡ್ತೇರಿ ಅಂದೆಲ್ಲ ಗೊತ್ತಾಪುಂಡು. ಇತ್ತ ಜೋಕುಲ್ಪುರ ಅವಳು ಮೆರವಣಿಗೆ ಶಿವಾಜಿನ ಒಂದು ಪಾಡುವೇರು ಬಕ್ಕ ಒಂದು ಬಾಡು ಒಂದುಲ್ಲೇರು ಅಂಚ ಅವು ಬೇತ ಸಮುದಾಯದ ಅಂಚಿತ್ತಿನ ಬರ್ತಿದ್ದೆ ನಮ್ಮನ ಇದ ವಾದ್ಯ ಎಲ್ಲ ನಮ್ಮ ಅಲ್ಪ ಯೂಸ್ ಮಲ್ಪ ಚೆಂಡೆ ತಾಳ ಭಜನೆ ಅವು ಪೂರ ನಮ್ಮನ ಸಂಸ್ಕೃತಿ ಬಿಂಬಿಸವನತೆ ಖಾಲಿ ಧರ್ಮ ಅಂದೆ ಅಷ್ಟೇ. ನಮ್ಮನ ಸಂಸ್ಕೃತಿ ಉಂಟು, ನಮ್ಮನ ಇತಿಹಾಸ, ನಮ್ಮನ ಭಾರತೀಯತೆ, ನಮ್ಮ ತುಳುನಾಡರ ಸಂಸ್ಕೃತಿ ಅವೆಲ್ಲ ತೋರಿಸ್ಕೊಂಡು ಅವು ಬೇತಕೋಡಿ ನಮಗೆ ತಿಕ್ಕಾರ ಸಾಧ್ಯ ಇದ್ದೇನು? ಬೇತಕಲ್ನ ಉತ್ಸಾಹ ಹೊಡಂಚಿದ್ರ ಪೂರ ತಿಕ್ಕಂದ್ರೆ ಸಾಧ್ಯ ಇದ್ದೇನು? ಮೂರು ಮಾತ್ರ ನಮ್ಮನೆ ಮಾತ್ರ ಅವು ನಲ್ಲ ತಿಕ್ಕಾರ ಸಾಧ್ಯ, ನಮ್ಮದು ಜೋಕ್ಲೆಗೆಲ್ಲ ಗೊತ್ತಾರ ಸಾಧ್ಯ. ನಮ್ಮನ ನನ್ನದ ಜನರೇಷನ್ ಆಗ್ಲ ಒಂಜಿ ಮಾಹಿತಿ ಕೊಡ್ಲೆಕ್ಕಲ್ಲ ಆಪನು ಅಂಚ ಹಿಂದೂ ಸಂಘ ಒಂದು ಪುನಃ ಬಾರಿ ಎಡ್ಡೆ ಪಕ್ಕ ಒಂದು ಪಕ್ಷಾತೀತ ಅದೇ ಬರೋಡು ಒಂದು ನಮ್ಮನ ಉದಯನ್ ನಾಡಲ್ ಬಂತೀನಿ. ಪಕ್ಷಾತೀತ ಅದೇ ಬರೋಡು ಒಂದು ಸಂಘಗಾಡು ಅದನ್ನ ಪಕ್ಷವಾದ ಸೀಮಿತ ಆಗ್ತಾರೆ ಬೆಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಸೊಲ್ಮೇಲು ಕುಡಂಜಿ ಕಾಲರ್ ಇಲ್ಲೇರಾ? ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಇನ್ನ ಪುದರ್ ಓಲ್ಪಡ್ದೆ ಸರ್? ಎಸ್ ಸರ್, ಇನ್ನ ಪುದರ್ ಮಂಗಳೂರು. ಓಕೆ, ನಮಸ್ತೆ, ಮಾತಾಡಿ ಸರ್. ಹಲೋ. ಮಾತಾಡಿ ಸರ್, ಕೇಳ್ತಾ ಇದೆ. ನಮಸ್ಕಾರ ಉದಯಾಚಾರ್ಯ. ನಮಸ್ತೆ. ನಮಸ್ತೆ. ಮಾತಾಡಿ ಸರ್. ಉದಯಾಚಾರ್ಯ ನಮಸ್ಕಾರ. ನಮಸ್ತೆ ಸರ್, ಬಲ್ಲೆ ಸರ್. ನೋಡಿ ಸ್ವಾಮಿ, ಇದು ಹಿಂದೂ ಸಂಗಮ ಪ್ರತಿಯೊಂದು ಮನೆಯಲ್ಲಿ ಆಗ್ಬೇಕು. ಖಂಡಿತ. ಯಾಕಂದ್ರೆ ಈಗ ಹಿಂದೂಗಳ ಸಂಘಟನೆ ಆಗದಿದ್ದರೆ ಮುಂದೆ ನಾವು ಬದುಕುದೇ ಬಾರಿ ಕಷ್ಟ ಆಗಿದೆ. ಮತ್ತೆ ಉದಯಾಚಾರ್ಯ, ನೀವು ಕಾಂಗ್ರೆಸ್ನವ್ರು ಕೂಡ ಇದಕ್ಕೆ ಬರ್ಬೋದು, ಕಮ್ಯುನಿಸ್ಟ್ನವ್ರು ಕೂಡ ಬರ್ಬೋದು, ಬಿಜೆಪಿ ಅವರು ಕೂಡ ಬರ್ಬೋದು, ಯಾರು ಕೂಡ ಬರ್ಬೋದು. ಇದು ಕೇವಲ ಒಂದು RSS ನ ಕಾರ್ಯಕ್ರಮ ಅಲ್ಲ, ಹಿಂದೂ ಸಮಾಜದ ಕಾರ್ಯಕ್ರಮ. ಒಂದು ವೇಳೆ ಉದಯಾಚಾರ್ಯ ನೀವು ನಾಳೆ ಕೇಸರಿ ಧ್ವಜ ಇಟ್ಟೆ ನಿಮ್ಮನ್ನು ಪಕ್ಷದಿಂದ ತೆಗೆದು ಬಿಸಾಡ್ತಾರೆ ಅಂತ ನನ್ನೊಂದು ಅನಿಸಿಕೆ. ಯಾಕೆ ಇದಕ್ಕಿಂತ ಮುಂಚೆ ನೀವು ನೋಡಿ DK ಶಿವಕುಮಾರ್ ನಮ್ಮ ಉಪಮುಖ್ಯಮಂತ್ರಿ ಅವರು ಒಂದೇ ಮಾತ್ರ ಮಾಡಿದಕ್ಕೆ ಏನೆಲ್ಲ ಆಯ್ತಂತ ನೀವು ಗಮನಿಸ್ತಿದ್ದೀರಲ್ಲ ಸ್ವಾಮಿ? ಇಲ್ಲ ಸರ್, ಅಲ್ಲ ನೀವು ಹೇಳಿದ್ದು ಕರೆಕ್ಟ್. ಅಲ್ಲ ನಾನು ಹೇಳಿದ ಯಾಕಂದ್ರೆ ಹಿಂದೂಗಳ ಸಂಘಟನೆ ನಮ್ಮಲ್ಲಿ ಮಾತ್ರ ಅವನು RSS ಹಿಂದೂ, ಕಾಂಗ್ರೆಸ್ ಹಿಂದೂ, ಬಿಜೆಪಿ ಇದನ್ನು ಮಾಡಿದೇ ನಿಮ್ಮ ಕಾಂಗ್ರೆಸ್ ಪಕ್ಷ. ಆದ ಕಾರಣ ನೀವು ರಾಜಕೀಯದಲ್ಲಿ ಇರ್ಲಿ,
ಬಿಜೆಪಿಯಲ್ಲಿ ಇರಲಿ, ಕಾಂಗ್ರೆಸ್ ಅಲ್ಲಿ ಇರಲಿ, ಕಮ್ಯುನಿಸ್ಟ್ ಇರಲಿ, ನಮ್ಮ ಹಿಂದೂ ಸಮಾಜಕ್ಕೆ ಮತ್ತೆ ಹಿಂದೂ ಧರ್ಮಕ್ಕೆ ತೊಂದರೆ ಆದಾಗ ನೀವು ಕೂಡ ಉದಯಾಚಾರ್ಯ ಕೂಡ ಅದನ್ನು ಖಂಡಿಸಬೇಕು. ನೀವು ಕೇವಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡುದಲ್ಲ. ಈಗ ಹಿಂದೂ ಸಮಾಜದ ಗುತ್ತಿಗೆ ತಕೊಂಡವರು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಕೂಡ ಪ್ರಶ್ನಿಸಬಾರದು ಅಂತ ಹೇಳುವಂತದ್ದು ಬಹುಶಃ ಅವರ ಒಂದು ಅಭಿಪ್ರಾಯ ಇದ್ದಿರ್ಬೇಕು. ನೋಡಿ ಅವರು ಏನಂತ ಹೇಳಿದ್ರೆ ಈ ಕೇಸ ಹಿಂದೂ ಇದು ಪರ್ಯಾಯದಲ್ಲಿ ಉಡುಪಿ ಹಿಂದೂಗಳ ವಿಚಾರವನ್ನು ಹೇಳ್ತೀನಿ. ತೆಗಿಬಹುದು ಅಂತ ಕೇಸರಿ ನಾಮವನ್ನು ಹಾಕಿದ್ರೆ ಅದನ್ನು ತೆಗೆಯುವಂತದ್ದು, ಕೇಸರಿ ಪೇಟವನ್ನು ಹಾಕಿದ್ರೆ ಅದನ್ನು ಈ ಕಳೆದ ಬಾರಿ ನೀವು ನೋಡಿದಿರ್ಬೋದು ಸರ್, ಬೊಮ್ಮಾಯಿ ಅವರು ಕೇಸರಿ ಹಾಕ್ಲಿಕ್ಕೆ ಅವರು ತಿಲಕ ಹಾಕ್ಲಿಕ್ಕೆ ಬರುವಾಗ ಅವರು ಹಾಕ್ಬೇಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕೆ ನಾವು ಯಾವ ರೀತಿಯಾದಂತ ವ್ಯಾಖ್ಯಾನ? ಅವರಿಗೆ ಮನೆಯಲ್ಲಿ ಸೂತಕ ಇರ್ಬೋದು, ಅದಕ್ಕೆ ಹಾಕದೇ ಇರ್ಬೋದು ಒಂದ್ಸರ್ತಿಗೆ. ಕರೆಕ್ಟ್. ಕೇಸರಿ ಪೇಟ ಅಲ್ಲ ಅದು ಆಗಿದ್ದೇ ಇರಬಹುದು. ಯಾಕಂತೇಳಿದ್ರೆ ಈಗ ಕಳೆದ ಬಾರಿ ಒಂದು ಪ್ರಭಾಕರ್ ಭಟ್ರ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ರೆ ಅವರಿಗೆ ಕೇಸರಿ ಶಾಲ್ ಹಾಕ್ಲಿಕ್ಕೆ ಬರುವಾಗ ಈಗ ಈ ವಿಚಾರಕ್ಕೆ ಬರೋಣ. ಅದು ಯಾವ ಸೂತಕ? ಈಗ ಈ ವಿಚಾರ ಬರೋಣ ಕುಂದೇಶ್ವರ ಸರ್. ಈಗ ನೋಡಿ, ಇಲ್ಲಿ ಹಿಂದೂಗಳಲ್ಲಿ ಕೇಸರಿ ಮತ್ತೆ ಇಲ್ಲಿ ಒಂದು ಕಡೆಯ ಹಿಂದುತ್ವನೇ ಬೇರೆ, ಹಿಂದೂಗಳೇ ಬೇರೆ, ಇನ್ನೊಂದು ಕಡೆ ಹಿಂದೂಗಳೇ ಬೇರೆ. ಯಾಕೆ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ? ಏನು ವಿಚಾರ ಇದ್ರ ಬಗ್ಗೆ ಒಂದು ವಿಚಾರ? ಅಂದ್ರೆ ಹಿಂದೂಗಳ ಒಂದು RSS ಎನ್ನುವಂಥದ್ದು ಏನು ಬಿಜೆಪಿಗೆ ಪ್ರೋ, ಅದೊಂದು ಏನು ಅದರಲ್ಲೇ ಒಂದು ಅಂಗ ಅಂತ ಹೇಳ್ಬೋದು. RSS ಅದರದೊಂದು ಸಪೋರ್ಟ್ ಮಾಡೋದು ಪಕ್ಕ ಅಲ್ಲ, ಅದು ಬಿಜೆಪಿ ಒಂದು ರಾಜಕೀಯ ಶಾಖೆ, ಅದು ಪಕ್ಕ. ಅದರಲ್ಲಿ ಏನು ಡೌಟ್ ಇಲ್ಲ. ರಾಜಕೀಯ ಶಾಖೆ ಅಲ್ಲ, ಇದು ಏನು ಬೇರು ಪ್ರಮುಖ ಅಲ್ಲ, ಅದರಲ್ಲಿ RSS ನಲ್ಲಿ ರಾಜಕೀಯ ವಿಭಾಗವನ್ನು ಬಿಜೆಪಿ ಅಂತ ಮಾಡಿದೆ ಅಷ್ಟೇ. ಅಂದ್ರೆ ಅದೇನು ಈಗ ಅದು ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ವಿನಃ RSS ಎನ್ನುವುದು ಬೃಹತ್ ವೃಕ್ಷ, ಅದರಲ್ಲಿ ಒಂದು ಶಾಖೆ ಏನು ರಾಜಕೀಯ ಪಕ್ಷ ಎನ್ನುವಂಥದ್ದು. ಹಾಗಾಗಿ ಇವರು ಏನು ಆರಂಭದಿಂದ ಬಂದಂದು ಕಾಂಗ್ರೆಸ್ ಇದ್ದು ಅತ್ಯದ್ಭುತವಾದಂಥ ಒಂದು ಎಲ್ಲ ತೋಟದ ಹೂಗಳು ನಾವು ಅಂತ. ಅಂದರೆ ಎಲ್ಲ ಏನು ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಜಾತಿ ಎಲ್ಲ ವರ್ಗದವರು ಅದೊಂದು ತೋಟ ಇದ್ದಾಗೆ. ಆ ತೋಟದಲ್ಲಿ ಇದೊಂದು ಜಾತಿ ಧರ್ಮಗಳು, ಇದೆಲ್ಲ ಹೂಗಳಿದ್ದಾಗೆ, ಬೇರೆ ಬೇರೆ ಕಲರ್ಫುಲ್ ಹೂಗಳು, ಸುಗಂಧದ ಹೂಗಳಿದ್ದಾಗೆ ಅಂತ ಹೇಳಿ ತುಂಬ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇತ್ತು. ಆದ್ರೆ ಬರ್ಬರ್ತಾ ಏನಾಯ್ತು ಹೇಳಿದ್ರೆ, ಅದು 2 ಮರಗಳಿಗೆ 2 ಗಿಡಗಳಿಗೆ ಮಾತ್ರ ಹೆಚ್ಚು ಗೊಬ್ಬರ ನೀರು ಒಯ್ಯಲಿಕ್ಕೆ ಶುರು ಮಾಡಿದ್ರು, ಉಳಿದಾಗೆಲ್ಲ ಕೃಷಿ ಆಗಲಿಕ್ಕೆ ಶುರು ಆಯಿತು. ಆಗ ಈ ಕಡೆಯವರು ನೋಡಿದ್ರು, ಅವರು ಏನು ಮಾಡಿದ್ರು, ನಮ್ಮಲ್ಲಿ ಅಶ್ವತ್ಥ ಮರಕ್ಕೋ ಇನ್ನೊಂದು ಮರಕ್ಕೋ ದೊಡ್ಡ ಮರಕ್ಕೆ ಜಾಸ್ತಿ ಗೊಬ್ಬರ ಹಾಕ್ತೇವೆ ಅಂತ ಹೇಳಿ ಅವರು ಶುರು ಮಾಡಿದರು. ಆಗ ಏನು ಕಾಂಗ್ರೆಸ್ನವರು ಎಲ್ಲ ಮರಗಳಿಗೂ ಎಲ್ಲ ಗೊಬ್ಬರ ನೀರು ಆರೈಕೆ ಒಂದು ಸರಿಯಾಗಿ ಮಾಡಿದರೆ ಇವರಿಗೆ ಡಿಮ್ಯಾಂಡೇ ಬರ್ತಿರ್ಲಿಲ್ಲ ಇನ್ನೊಂದು ನರ್ಸರಿಯವರಿಗೆ. ಇದೇನಾಯ್ತು ಹೇಳಿದರೆ, ಈ ಥರ ಓಲೈಕೆಗಳಿಂದಾಗಿ ಸಮಸ್ಯೆಗಿಂದಾಗಿ ಅವರು ಇವರು RSS ಅಥವಾ BJPಯೋ ಹಿಂದುತ್ವಕ್ಕಾಗಿ ಅವ್ರಿಗೆ ಒಂದು ದೊಡ್ಡ ವಿಶಾಲವಾದಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದು ಕಾಂಗ್ರೆಸ್ನವರೇ. ಕೊನೆಗೆ ಏನಾಯ್ತು ಹೇಳಿದರೆ, ಕಾಂಗ್ರೆಸ್ನವರು ಏನೋ ಖುಷಿಪಡಿಸಬೇಕು ಅಂದರೆ ಅವ್ರ ಲೆಕ್ಕದಲ್ಲಿ ಹಿಂದೂ ಅಂದರೆ ನಾವೆಲ್ಲ ಹಿಂದೂಗಳಿದ್ದೇವೆ, ನಾವೆಲ್ಲ ಲೀಡರ್ಸ್ ಇದ್ದೇವೆ, ಏನು ಹಾಗಾಗಿ ಏನು ಸಮಸ್ಯೆ ಆಗೋದಿಲ್ಲ, ಹಿಂದೂಗಳು ಬೇಜಾರು. ಹಾಗಾಗಿ ಅವರನ್ನು ಓಲೈಸಲಿಕ್ಕೆ ಏನೋ ಸ್ಟೇಟ್ಮೆಂಟ್ಗಳೋ ಯೋಜನೆಗಳೋ ಎಲ್ಲ ಹೇಳ್ಕೊಂಡು ಬಂದಾಗ ಆಗ ಇವರು BJP ಅಥವಾ RSSನ ಒಂದು ವರ್ಗ ಪಕ್ಷ ಇವರು ಆಗ ಏನು ಹಿಂದೂ ಸೋದರ, ನಾವೆಲ್ಲ ಸೋದರರು ಅಂತ ಹೇಳಿ ಅದನ್ನು ಇನ್ನೊಂದು ಕಡೆಯಿಂದ ಪೋಷಿಸ್ಕೊಂಡು ಬಂದಾಗ ಕೊನೆಗೆ ಏನಾಯ್ತು ಹೇಳಿದ್ರೆ, ನಾನು ಕಾಲಘಟ್ಟದಲ್ಲಿ ಕಾಂಗ್ರೆಸ್ಸಿನ ಮತಗಳಿಕೆ ಪ್ರಮಾಣಗಳು ಕಮ್ಮಿ ಆಗಲಿಕ್ಕೆ ಶುರು ಆಯಿತು ಹೇಳಿದರೆ, ನಿನ್ನೆ ಎಲ್ಲ ಪಶ್ಚಿಮ ಬಂಗಾಳದಲ್ಲ ಎಲ್ಲ ಉತ್ತರ ಪ್ರದೇಶ ಎಲ್ಲೋ ಇಸ್ಲಾಂ ಪಕ್ಷ ಅಂತ, ಅಂದರೆ ಇಸ್ಲಾಂ ಅಂತ ಅದಕ್ಕೆ ಒಂದು ಸಮೀಕರಣ ಮಾಡಿ ಎಲ್ಲ ಕಾಂಗ್ರೆಸ್ ಎಲ್ಲ ಮುಂಬೈಯಲ್ಲಿ, ಮೋಸ್ಟ್ಲಿ ಮಹಾರಾಷ್ಟ್ರ ಮುಂಬೈಯಲ್ಲಿ ಇರ್ಬೋದು, ಇಸ್ಲಾಂ ಅಂತ ಪಕ್ಷ ಮಾಡಿ ಒಂದು ಎಲ್ಲ ಏನು ಅಲ್ಪಸಂಖ್ಯಾತರು ಹೆಚ್ಚಿರುವಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೊನೆಗೆ ಅಲ್ಲಿವರೆಗೆ ಕಾಂಗ್ರೆಸ್ ಗೆಲ್ತಾ ಇತ್ತು. ಅದು ಸಮೀಕರಣ ಆದ ಕೂಡಲೇ ಕಾಂಗ್ರೆಸ್ ಎಲ್ಲ ಓಟ್ಗಳನ್ನು ಕಳ್ಕೊಂಡಿತ್ತು.
ಅದು ಏನಾಯ್ತು ಹೇಳಿದರೆ, ಈ ಕಡೆ ಹಿಂದೂಗಳ ಓಟ್ಗಳನ್ನು BJP ಕಳ್ಕೊಳ್ಳಿ ಶುರುವಾಯಿತು, ಈ ಕಡೆ ಮುಸ್ಲಿಮರ ಓಟ್ಗಳನ್ನು ಇಸ್ಲಾಂ ಪಕ್ಷ ಅಥವಾ ಮುಸ್ಲಿಂ ಸಂಬಂಧಿತ ಅಂತ OIC ಅವರೆಲ್ಲ ಸೇರಿದ ಪಕ್ಷಗಳು ಬಾಚಿಕೊಳ್ಳಿ ಶುರುವಾಯಿತು. ಆಗ ಏನು ಎರಡೂ ಕಡೆ ನನಗೆ ನಿಜವಾಗಿ ಕಾಂಗ್ರೆಸ್ನ ಬಗ್ಗೆ ಒಂದು ಪಿಟಿ ಅಂದರೆ ಅನುಕಂಪ ಬರ್ತದೆ. ಅಂದರೆ ಪಾಪ ಎಲ್ಲವನ್ನು ಒಟ್ಟು ಮಾಡಲಿಕ್ಕೆ ಹೋಗಿ ಅವು ಯಾವುದೂ ಇಲ್ಲ ಆಯಿತು ಎನ್ನುವಂಥ ಒಂದು ಪರಿಸ್ಥಿತಿ ಒಂದು ಕಡೆ. ಮತ್ತು ಯಾವುದೋ ಹಂತದಲ್ಲಿ ನಾವೆಲ್ಲ ಹಿಂದೂ ನಾಯಕರಿದ್ದೇವೆ, ಆಗ ಮುಸ್ಲಿಮರನ್ನು ಸಮಾಧಾನ ಸೌಹಾರ್ದದಲ್ಲಿ ಮಾಡಲಿಕ್ಕೆ ಹೋಗಿ ಅವರು ಸ್ವಲ್ಪ ಅಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರು. ಇದೇ ಲಾಭವನ್ನು BJPಯನ್ನು ಗಳಿಸಿದ್ರಿಂದಾಗಿ ಅಂದರೆ ಈ ಒಂದು ವ್ಯತ್ಯಾಸಗಳು ಆಗ ಅವರು ಕಾಂಗ್ರೆಸ್ನ ಹಿಂದೂ, ಇವರು BJPಯ ಹಿಂದೂ ಅಂತ ಎನ್ನುವಂಥ ವಿಭಾಗೀಕರಣ ರಾಜಕೀಯ ಪಕ್ಷದಿಂದಾಗಿ ಇಷ್ಟೆಲ್ಲ ಆದದ್ದು. ಈಗ ಸಮಸ್ತ ಸಮ್ಮೇಳನ, ಮುಸ್ಲಿಮರ ಸಮ್ಮೇಳನಗಳು ಎಲ್ಲ ನಡೀತದೆ. ಅಂದರೆ ಅಲ್ಲಿ ನಾನು ಏನೋ ರಾಜಕೀಯ ಗೊತ್ತಿಲ್ಲ, ಅಲ್ಲಿ ಕಾಂಗ್ರೆಸ್ ಇವನು ಬರಬಾರ್ದು ಅವ್ನು ಬರಬಾರ್ದು ಅಂತ ಆ ಥರ ಇರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಎಲ್ಲರೂ ಹೋಗ್ಬೋದು. ಇಲ್ಲಿ ಎಲ್ಲರೂ ಕೂಡ ಜಾಯ್ನ್ ಆಗ್ತಾ ಇದ್ದಾರಾ ಯಾವುದರಲ್ಲಿ? ನಿಮ್ಮ ಪ್ರಕಾರ ಹಿಂದೂ ಸಂಗಮದಲ್ಲಿ ಅಪರೂಪಕ್ಕೊಬ್ಬೊಬ್ಬರು ಎಲ್ಲೋ ಒಂದು ಕಡೆ ಅಲ್ಲಿಯ ಓಟ್ ರಾಜಕೀಯದಿಂದ, ಅಂದರೆ ಈಗ ಹಿಂದೂ ಓಟುಗಳನ್ನು ಒಡೆಯಬಲ್ಲ ಕೆಪಾಸಿಟಿ ಯಾರಿಗಿದೆ? ನಾವು ಇಲ್ಲೇ ನೋಡೋದು ಅಶೋಕ್ ಕುಮಾರ್ ರೈಗಳಿಗೆ ಇದೆ. ಅವರು ಹಿಂದೂ ಸಂಗಮಕ್ಕೆ ಹೋಗ್ತಾರೆ, ಅವರು ಹಿಂದೂ ಸಂಘಟನೆಗಳನ್ನು ಹಾಡಿ ಹೊಗಳ್ತಾರೆ. ಯಾಕಂದರೆ ಅವ್ರಿಗೆ ಹಿಂದುತ್ವದ ಮೈಂಡ್ ಸೆಟ್ಟಿನ ಓಟ್ ಸಿಗದಿದ್ರೆ ಅವ್ರಿಗೆ ಗೆಲ್ಲುವುದೇ ಇಲ್ಲ. ಅಂದರೆ ಅಂಥ ಪರಿಸ್ಥಿತಿ. ಬಂಟ್ವಾಳದಲ್ಲಿ ಹೋಗ್ಲಿಕ್ಕಿಲ್ಲ ಕಾಂಗ್ರೆಸ್ನವರು, ಯಾಕಂದರೆ ಬಂಟ್ವಾಳದಲ್ಲಿ ಅಲ್ಪಸಂಖ್ಯಾತರ ಓಟುಗಳು ಬಹುಸಂಖ್ಯಾತವಾದಂಥ ಪರಿಸ್ಥಿತಿ ಇದೆ. ಉಳ್ಳಾಲದಲ್ಲಿ ನೀವು ನೋಡ್ಬೋದು, ಉಳ್ಳಾಲದಲ್ಲಿ ಇವರು ಏನು ಹೇಳಿದಾಗಾಯಿತು, ಅಲ್ಲಿ ಒಂದು ಕಡೆ ಹಿಂದೂ ಸಂಘಕ್ಕೆ ಜನರೇ ಇಲ್ಲ, ಅಂದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ. ಉಳ್ಳಾಲದಲ್ಲಿ ಬಹಳಷ್ಟು ಜನರು ಇದ್ರಂತೆ. ಯಾವುದೋ ಒಂದು ಕಡೆ ಎಲ್ಲೋ ಒಂದು ಕಡೆ ಉಳ್ಳಾಲದು ನಿನ್ನೆ ಸ್ವಲ್ಪ ವಿಜುವಲ್ಸ್ ಹಾಕಿ ಎಲ್ಲ ಒಂದು ಕಡೆ ಒಂದ್ಸಲ ನಂಗೆ ನಿನ್ನೆ ಉಳ್ಳಾಲದಲ್ಲಿ ಯಾವುದು ಉಳ್ಳಾಲದ ಕ್ಷೇತ್ರದಲ್ಲಿ ನನ್ನ ಪ್ರಕಾರ ಯಾವ್ದು ಇಷ್ಟು ಕಾರ್ಯಕ್ರಮಗಳು 600ಕ್ಕೆ ಕಡಿಮೆ ಸಂಖ್ಯೆ ಆಗುದು ಯಾವುದೂ ಇಲ್ಲ. ಅಲ್ಲ, ನಂಗೆ ಸುದ್ದಿ ಬಂದ ಪ್ರಕಾರ ಉಳ್ಳಾಲದಲ್ಲಿ ನಿನ್ನೆ ಬಹಳಷ್ಟು ಜನರು ಇದ್ರಂತೆ. ಅಲ್ಲ, ನಂಗೆ ಗೊತ್ತಿಲ್ಲ. ಈಗ ಇವರು ಮಾತಾಡುವಾಗ ಉಲ್ಲೇಖ ಮಾಡಿದ್ರು, ಆಗ ನನ್ಗೆ ಅನ್ಸಿದ್ದು ಇದೆಲ್ಲ ಉಳ್ಳಾಲದ ಪ್ರೊಸೆಷನ್ ಅಲ್ಲಲ್ಲ, ಅದಿರ್ಬೋದು ಯಾವುದೋ ಒಂದು ಕಡೆ ಉಳ್ಳಾಲದ ಕ್ಷೇತ್ರದಲ್ಲಿ. ಅಲ್ಲ, ಉಳ್ಳಾಲದ ಒಂದು ಕಡೆ ಎಲ್ಲೋ ಒಂದು ಕಡೆ ಜನ ಆಗ್ಲಿಲ್ಲ ಅಂತ ಇವರು ಹೇಳಿದಾಗ ಇಟ್ಕೊಂಡು ಬರ್ತಾರೆ. ಪುಟ್ಟ ಮಗು ಅದನ್ನು ದೃಶ್ಯಾವಳಿಯನ್ನು ಹಾಕಿ ಉಳ್ಳಾಲ ಯಾವುದೇ ಇದು ಉಳ್ಳಾಲಲ್ಲ, ಕಾಟಿಪಳ್ಳದ ಅದೇ ಉಳ್ಳಾಲ ಕಾಟಿಪಳ್ಳ ಎಲ್ಲ ಒಂದೇ. ಶರಣ್ ಪಂಪೆಯಲ್ಲಿ ಅಲ್ಲ, ಕದ್ರಿಯಲ್ಲಿ. ಅಂದ್ರೆ ಏನಂದ್ರೆ ಎಲ್ಲಿ ಹಿಂದೂಗಳ ಜನಸಂಖ್ಯೆ ಕಮ್ಮಿ ಇದ್ದ ಕಡೆ ಕೂಡ ಅಂದ್ರೆ ಬೇರೆ ಕಡೆ ಬರ್ಲಿಕ್ಕಿಲ್ಲ. ಇಲ್ಲಿ ಹೋಗಿ ಅಲ್ಲಿ ಆದ್ರೆ ಅಲ್ಲಿ ಅವರನ್ನೇ ಸೇರಿಸಬೇಕು. ಒಟ್ಟು ಕರ್ನಾಟಕದಲ್ಲಿ ಹೌದು, ಅಂದ್ರೆ ಅಯ್ಯೋ ಆಶ್ಚರ್ಯ, ಅದೇ ಆಶ್ಚರ್ಯ. ಇವಾಗ ಸರಿಪಲ್ಲದಲ್ಲಿ ಕನ್ನಗುಡಿಯಲ್ಲಿ ಕಾರ್ಯಕ್ರಮ ಆಯ್ತು, ಇಷ್ಟು ಹಿಂದೂಗಳು ಹೊರಗಡೆ ಬರ್ತಾರ ಅನ್ನೋದಕ್ಕಂತದ್ದೇ ಶಾಕ್ ಆಯ್ತು. ಒಂದ್ಸಲ ನಂಗೆ ಉಳ್ಳಾಲದು ಕೆಲವು ವಿಜುವಲ್ಸ್ ಗಳು ಬೇಕಾಯ್ತಾ? ಉಳ್ಳಾಲದ ಮಾತ್ರ ಕಾಟಿಪಳ್ಳದಲ್ಲಿ ಏನೋ ಸ್ವಲ್ಪ ಜನ ಆಗ್ಲಿಲ್ಲ ಆ ಭಾಗದಲ್ಲಿ ಹೇಳಿದ್ರು ಕಾಟಿಪಳ್ಳದಲ್ಲಿ. ಸೊ ಅಲ್ಲಿ ಅಂದ್ರೆ ಕೆಲವೊಂದು ಕಡೆ ಬರ್ಲಿಕ್ಕೆ ಸ್ವಲ್ಪ ಹಿಂದೂಗಳ ಸಂಖ್ಯೆ ತುಂಬಾ ಕಮ್ಮಿ ಇದೆ, ಹಾಗಾಗಿ ಆಗ್ಲಿಲ್ಲ ಅಂತ ಆ ಒಂದು ವಿಚಾರಗಳು ಇದೆ. ಹಾಗಾಗಿ ಕಾಂಗ್ರೆಸ್ನ ಹಿಂದೂಗಳು ಅಲ್ಲಿಗೆ ಹೋಗ್ಲಿಕ್ಕೆ ಹೆದರ್ಬೋದು, ಅಥವಾ ಹಿಂದೂಗಳು ಜನ ಆಗದಿದ್ರೆ ಮತ್ತೆ ಇದೇ ವಿಚಾರ. ಕಾಂಗ್ರೆಸ್ ಹಿಂದೂಗಳು ಯಾಕೆ ಹಿಂದೂ ಸಂಘ ಬರ್ತಾರೆ, ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಹೋದ್ರೆ ಅಲ್ಲಿ ತುಂಬಾ ಜನ ಅವರಿದ್ದಾರೆ, ಹಿಂದೂ ಸಂಘಕ್ಕೆ ಹೋದ್ರೆ ಹೆದರಿಕೆ ಆಗ್ತದೆ, ಆ ಒಂದು ಭಾವನೆಗಳು ಮುಂದಿನ ದಿನಗಳಲ್ಲಿ ಬರ್ಬೋದು. ಅಲ್ಲ, ಮುಂದಿನ ದಿನಗಳಲ್ಲಿ ಅಲ್ಲ ಬರ್ಬೋದು ಎನ್ನುವ ಕಾರಣಕ್ಕೆ ಕೆಲವರು ಹೋಗ್ಲಿಕ್ಕಿಲ್ಲ. ಹಿಂದೂಗಳು ಹಿಂದೂ ಸಂಗಮಕ್ಕೆ ಹೋಗುವ ಅಲ್ಲ, ಬರ್ಲಿಕ್ಕಿಲ್ಲ ಅಂತ ನಾನು ಆ ಕಾರಣಕ್ಕೋಸ್ಕರ ಬರ್ಲಿಕ್ಕಿಲ್ಲ. ಅದೇ ಯಾಕೆ ಅದನ್ನು ಅವ್ರ ಹತ್ರ ಕೇಳಬೇಕು. ಇದೇ ಪ್ರಶ್ನೆ ಕೇಳ್ತಾ ಇರೋದು, ಯಾಕೆ ಅನ್ನೋದು. ಇಟ್ಸ್ ಅ ಮಿತ್. ಅಂದ್ರೆ ಭಯೋತ್ಪಾದಕರಿದ್ದಾರೆ, ಭಯ ಹುಟ್ಟಿಸುವ ರೀತಿ ಇದೆಯಾ? ಇಲ್ಲ, ಅಂತದೆಲ್ಲ ಎಂತದ್ದು ಇಲ್ಲ, ಹೋಗಿದ್ದಾರೆ. ಓಕೆ, ಆದ್ರೆ ನಮ್ಮದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ, ಈಗ ಬಿಜೆಪಿಯಲ್ಲಿ ಆಗಿರೋ ಸಂಘ ಪರಿವಾರದಲ್ಲಿ ನಾನು ಹಿಂದೂ ಅಂತ ಹೇಳಿ ಒಂದು ಏನು ಶೋಭಾಜಿ ಮಾಡುವಂತ ಅಂತದ್ದು ನಮ್ಮದ್ರಲ್ಲಿಲ್ಲ. ನಾವು ಹೋಗಿ ಬರ್ತೇವೆ, ಅವರು ಇಷ್ಟಪಡ್ತಾರೆ, ಈಗ ಕೆಲವು ಉಂಟಲ್ಲ, ಈಗೆಲ್ಲ ಕೆಲವೆಲ್ಲ ನಾವು ಒಂದೊಂದು ಕೆಲವೆಲ್ಲ ಅಲ್ಲ ತೊಂದ್ರೆ ಇಲ್ಲ. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಕೆಲವರು ಬಹಳ ಒಂದು ಏನ್ ಹೇಳ್ತಾರೆ,
ಎದೆ ತಟ್ಟಿ ಹೇಳ್ತಾರೆ ನಾವು ಹಿಂದೂ ಆಗಿ ಎಲ್ರು ಹೇಳ್ತಾರೆ, ನಾನು ಹೇಳ್ತಾರೆ. ಆದ್ರೆ ಹಿಂದುಗಡೆ ಮಾಡುದು ಬೇರೆನೆ, ಗೊತ್ತಾಯ್ತಲ್ಲ. ಸೊ ನಮ್ಗೆ ಏನಂತ ಹೇಳಿದ್ರೆ ನಾವು ಇದೆಲ್ಲ ಬೇಡ, ಸೈಲೆಂಟ್ ಆಗಿ ಹೋಗ್ತೇವೆ ಬರ್ತೇವೆ ಅಷ್ಟೇ. ಅದನ್ನ ನಮ್ಗೆ ಅಲ್ಲಿ ಅಟೆಂಡೆನ್ಸ್ ಹಾಕಿ ನಾವು ಹೋಗಿದ್ದೇವೆ ನಾವು ಹೋಗ್ಲಿಲ್ಲ ಅಂತ ಹೇಳುವಂತದ್ದು ಅಗತ್ಯ ಅಲ್ಲ. ನಾನು ಹೇಳ್ತೀನಿ ನಾನು ಎಂತದ್ದು ಅಂತ ಹೇಳಿ ನನ್ನ ಕ್ಲೋಸ್ ನೋಡಿ ಎಲ್ರು ಹೇಳ್ತಾರೆ ಸ್ವಾಮಿ, ಹೇಳ್ತಾರೆ. ಅದ್ರಲ್ಲೆಲ್ಲ ಏನು ಇದ್ರಲ್ಲೆಲ್ಲ ದೊಡ್ಡ ಹಿಂದೂ ಸಂಗಮಕ್ಕೆ ಹೋದ್ರೆ ಮಾತ್ರ ಹಿಂದುವಾ? ಕಮ್ಯುನಿಸ್ಟರದ ಕೆಲವು ಪಾಯಿಂಟ್ಗಳು ಅದು ಸಹ ಇದೆ ಅಲ್ಲಲ್ಲ, ಅದು ಪಾಯಿಂಟ್ ಇದೆ, ವ್ಯಾಲಿಡ್ ಇದೆ. ಯಾಕಂತ ಹೇಳಿದ್ರೆ ನೋಡಿ ಹಿಂದೂ ಸಂಗಮ ಹಿಂದೂಗಳು ಅಂತ ಹೇಳಿದ್ರೆ ಎಲ್ಲ ಹಿಂದೂ ಸಂಗಮ ಹೋಗ್ಲೇಬೇಕು ಅಂತ ಉಂಟ. ಅವರ ಒಳಗೇನೆ ಎಷ್ಟು ಜನ ಹೋಗದವರಿದ್ದಾರೆ ಅದು ಕೂಡ ನೋಡ್ಬೇಕಲ್ಲ. ಈಗ ಹಿಂದೂ ಸಂಗಮ ಅಂತ ಹೇಳಿ ಇವರು ಈಗ ಅದು ಕೂಡ ಅಂತಕ್ ಜನಗಳು ಕೂಡ ಇದ್ದಾರೆ, ಹೋಗದವರಿದ್ದಾರೆ. ನೀವು ಹಿಂದೂಗಳು ಅಂತ ಎಲ್ಲೂ ಹೇಳಿಲ್ಲ, ಅದೇ ಹೇಳಿರುವಂತದ್ದು. ಆದ್ರೆ ಎದರಿ ಕೂತವರು ಪ್ರಶ್ನೆ ಬರ್ತಿಲ್ಲ. ಈಗ ನೀವು ಎದರಿ ಕೂತವರು ಅಂತ ಆ ಪ್ರಶ್ನೆಗೆ ನಾವಿಲ್ಲಿ ಕಾಂಗ್ರೆಸ್ನವರು ಹೋಗ್ಲಿಲ್ಲ ಅಂತ ಹೇಳಿ ನಾವು ಹೇಳ್ತೇವೆ. ಎಷ್ಟೋ ಬಿಜೆಪಿ ಅವರೇ ಹೋಗ್ಲಿಲ್ಲ, ಸಂಘ ಪರಿವಾರದವರೇ ಹೋಗ್ಲಿಲ್ಲ, ಮೊದಲ ಎತ್ತಿನೇ ಮಾಡಿದ ಅಂತ ಕೇಸಸ್ ಕೂಡ ಇದೆ. ಆ ರೀತಿ ಹೇಳಿಕ್ಕಿಲ್ಲ ಇವರು ಇತ್ತಜ್ಜ ಅಂತ ಅಥೆಂಟಿಕೇಟ್ ಆಗಿ ಉದಾಹರಣೆ ಒಂದ್ ನಿಮಿಷ, ಅಲ್ಲಿಂದ ಬೇರೆ ಕಡೆ ಹೋಗಿ ನಾವು ಕಾರ್ಯಕ್ರಮ ಮಾಡೋದಲ್ಲ. ಉದಾಹರಣೆಗೆ ನಮ್ಮ ಊರಲ್ಲಿ ನನ್ನ ಊರಿದ್ದು ಜಾತ್ರೆ ಖಂಡಿತ ಅವಾಗ ಏನಾಗುತ್ತೆ ಅಂತ ಹೇಳಿ ಬರದೆ ನಾನು ಹೇಳಿದೇನಲ್ಲ, ಒಳಗೆ ಕೂತವರು ಕಿಟಕಿಯಿಂದ ನೋಡೋರು ಹೊರಗಡೆ ಬಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಅಂತ ಹೇಳಿದಾಗ ಒಂದು ಆಶ್ಚರ್ಯ ಪ್ರಶ್ನೆ ಇಲ್ಲಿ. ಚಿಕ್ಕ ಗ್ರಾಮದಲ್ಲಿ ನಮ್ದು ಅಷ್ಟೊಂದು ಜಾಸ್ತಿ ಓಟ್ ಇರ್ಲಿಕ್ಕಿಲ್ಲ, ಅರ್ಧ ಅಷ್ಟು ಹೊರಗಡೆ ಇದ್ದಾರೆ, ಅಂದ್ರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಆದ್ರೂ ಕೂಡ ಯುವಕರು ಅಷ್ಟು ಜನ ಜಾಸ್ತಿ, ಮಹಿಳೆಯರು ಒಂದು ದೊಡ್ಡ ಸೇರಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಆದ್ರೆ ಖಂಡಿತ ಯಶಸ್ಸು ಅಂತ ಹೇಳಿ ಊರಿದ ಯಶಸ್ಸು. ಆ ಊರಲ್ಲಿ ಖಂಡಿತವಾಗಿ ಅಷ್ಟು ಸಂಪರ್ಕ ಆಗಿದೆ, ಮನೆಗಳಿಗೆ ಸಂಪರ್ಕ ಆಗಿದೆ, ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಂಟೀಸ್ ಕಟ್ಟೋದು, ನಮ್ಮ ಕಲ್ಚರ್ ಸೇರಿಸೋದು, ಅಲ್ಲಿ ನೋಡಿ ಅಲ್ಲೊಂದು ಚಿಕ್ಕ ಚಿಕ್ಕ ಬೈಠಕ್ಗಳನ್ನು ಮಾಡಿ, ಅಂದ್ರೆ ಮೀಟಿಂಗ್ ಗಳನ್ನ ಮಾಡಿ. ಆಗುವಂತದ್ದೇ RSS ನಲ್ಲಿ ಅಲ್ವಾ ಮೀಟಿಂಗ್ ಹೆಸರು ಬೈಠಕ್ ಅಂತ. ನಾವು ಸತ್ಯ ಹೇಳ್ಬೇಕಂದ್ರೆ ನಮ್ಮ ಕಲ್ಚರ್ಗೆ ಯಾವುದೇ ಕ್ರಿಶ್ಚಿಯನ್ ಧರ್ಮದವರೋ ಯಾವುದೇ ಮುಸ್ಲಿಂ ಧರ್ಮದ ಅಪಾಯ ಅಲ್ಲ. ನಮ್ಮ ಸಂಸ್ಕೃತಿಯನ್ನ ನಾವು ಕೈ ಬಿಡ್ತಾ ಇರೋದೇ ದೊಡ್ಡ ಅಪಾಯ. ನಮ್ಮ ಸಂಸ್ಕೃತಿ ನಮ್ಮ ಈಗ ನಾವು ಬಂದೇವು ಪಾಯಿಂಟ್. ನಾನು ಹೇಳುವಂತ ನಾವು ಅದನ್ನ ಅಂದ್ರೆ ಅದನ್ನ ಪಾಲಿಸಬೇಕು. ಇವರು ನಮ್ಮ ಸರ್ ನಮ್ಮ ವಜ್ರದೇವಿ ಮಠದ ಸ್ವಾಮಿಗಳು ಬಹುಶಃ ನೋಡ್ತಿದ್ದಿರ್ಬೋದು ಕಾರ್ಯಕ್ರಮವನ್ನು, ಅವರ ಗಮನಕ್ಕೆ ಡಿಸ್ಕಷನ್ ನಮ್ಮ ಹಿಂದೂ ಮುಗಿಸಿಬಿಡ್ತಾರೆ. ನಮ್ಮ ಒಂದು ಹಿಂದೂ ಸಮಾಜದಲ್ಲಿ ಈಗ ನಡೆಯುವಂತಹ ಒಂದು ವಿವಾಹದ ಪದ್ಧತಿಗಳು ಯಾವ ರೀತಿ ಆಗ್ತಾ ಇದೆ, ಯಾವ ಯಾವ ಪಾಶ್ಚಾತ್ಯ ಸಂಪ್ರದಾಯಗಳನ್ನು ನಾವೀಗ ನಮ್ಮ ವಿವಾಹದಲ್ಲಿ ನಾವು ಅಳವಡಿಕೆ ಮಾಡ್ತಿದ್ವಿ. ಖಂಡಿತ ಕೇಕ್ ಕಟ್ಟಿಂಗ್, ಎಂತದ್ದು ಎಂತ ರಸಂ ಎಂತ 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 ಹೊಸ ಹೊಸತೆಲ್ಲ ಬರ್ತದೆ, ಎಲ್ಲ ಮೆಹಂದಿ ಅಂತೆ, ಸಂಗೀತ ಅಂತೆ. ಓಕೆ, ನಾವು ಈ ತರದ ವಿಚಾರಗಳನ್ನು ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಆಗದಾಗಿ ನೋಡೋಣಲ್ಲ. ಹುಡುಗಿ ಡ್ಯಾನ್ಸ್ ಮದುವೆಗೆ ಮಂಟಪಕ್ಕೆ ಬರ್ಬೇಕಾದ್ರೆ ಅವಳ ಜೊತೆ 10 ಜನ ಡ್ಯಾನ್ಸ್ ಮಾಡಿಕೊಂಡು ಬರ್ಬೇಕು. ಸರಿ, ನಾವು ಮಾತಾಡಬೇಕಾದದ್ದು ವಿಚಾರ ಇದು. ಅವರು ಬರ್ತಾರ ಇವರು ಬರ್ತಾರ ನಮಗೆ ಅಗತ್ಯ ಇಲ್ಲ, ಬರುವವರು ಬರ್ತಾರೆ. ಕೆಲವೊಂದು ಆಚರಣೆಗಳು ನಮ್ಮ ಸಂಸ್ಕಾರಕ್ಕೆ ಪೂರಕ, ನೋಡಿ ಖಂಡಿತ ಸ್ವೀಕಾರ ಮಾಡಬಹುದು. ಮಾರಕವಾಗಿದ್ರೆ ಅದರ ಖಂಡಿತವಾಗಿ ಅದರ ವಿರುದ್ಧವಾಗಿ ಮಾತಾಡಲೇಬೇಕು. ಖಂಡಿತ ನೋಡಿ, ನನ್ನ ಉದ್ದೇಶ ಅಷ್ಟೇ. ನನ್ನ ಪ್ರಕಾರ ಹಿಂದೂ ಸಂಸ್ಕಾರ ಹಿಂದೂ ಸಂಸ್ಕೃತಿ ಉಳಿಬೇಕಂತಿದೆ. ಇಂಥ ಒಂದು ಆಚಾರ ವಿಚಾರಗಳಲ್ಲಿ ನಾವು ಸ್ವಲ್ಪ ಕಡಿವಾಣ ಹಾಕಬೇಕು. ಸತ್ಯ ನೋಡಿ, ಮತ್ತೊಂದು ಹೇಳ್ತೇನೆ, ನಾನು ಹೇಳ್ತೀನಿ. ಈಗ ನಮ್ಮದೀಗ ಹಿಂದೂ ಸಮಾಜೋತ್ಸವ ಮಾಡ್ತೇವೆ, ಹಿಂದೂ ಸಂಗಮ, ನಮ್ಮದ್ರಲ್ಲಿ ಯಾವುದೇ ರೀತಿಯಾದ ರೆಸಲ್ಯೂಷನ್ ಆಗ್ತಿಲ್ಲ. ಮುಸಲ್ಮಾನರು ಶುಕ್ರವಾರ ದಿವಸ ಪಲ್ಲಿಗೆ ಹೋಗ್ತಾರೆ, ಕ್ರೈಸ್ತರು ಆದಿತ್ಯವಾರ ಹೋಗ್ತಾರೆ. ನೋಡುವ, ನಾವು ಇಲ್ಲಿ ಒಂದು ರೆಸಲ್ಯೂಷನ್ ಮಾಡುವ, ಇನ್ನು ಪ್ರತಿ ಹಿಂದೂಗಳು ಈ ದಿನ ಕಡ್ಡಾಯವಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೆ ಕಷ್ಟ? ನಮ್ಗೆ ರೆಸಲ್ಯೂಷನ್ ಇನ್ನೊಂದು ಧರ್ಮ ನೋಡಿ, ಇನ್ನೊಂದು ಅದು ಮಾಡುವಂತದ್ದಲ್ಲ. ನಮ್ಮ ಸಂಸ್ಕೃತಿಯನ್ನ ಅದಕ್ಕೆ ಅಬ್ಜೆಕ್ಷನ್. ದೇವಸ್ಥಾನಕ್ಕೆ ಹೋಗುದು ತಪ್ಪ ಅಲ್ಲಲ್ಲ, ಇದೇ ದಿನ ದೇವಸ್ಥಾನಕ್ಕೆ ಹೋಗಿ ಹೇಳುದು ತಪ್ಪು ಅಲ್ಲಲ್ಲ. ಉದಾಹರಣೆ ಒಂದ್ ನಿಮಿಷ, ಒಂದ್ ನಿಮಿಷ, ನೀವು ಆವಾಗ್ಲೇ ಹೇಳಿದ್ರಿ ಇಡೀ ವಿಶ್ವದಲ್ಲಿ ಇರೋದು ಒಂದು ಧರ್ಮ ಮಾತ್ರ, ಒಂದೇ ಮತ, ಉಳಿದಿರೋದು ಮತ.
ಮತ್ತೆ ನೋಡಿ ಮತದಲ್ಲಿ ಹೀಗೆ ಹೇಳ್ತಾರೆ, ಒಂದೇ ಪುಸ್ತಕ, ಒಂದೇ ದೇವರು, ಬೇರೆ ಆದ್ರೆ ಕಷ್ಟ ಅಲ್ವಾ? ಅದಲ್ಲ ನಮ್ದು ಧರ್ಮ ರೀ, ಧರ್ಮ. ನಾನು ಅದೇ ಹೇಳುವಂತ ಎಂತ ಬೇಕಿದ್ರು ನಮ್ಮ ಸಂಸ್ಕೃತಿಯನ್ನೇ ಅಲ್ಲ, ಯಾರು ಸಾಯುದು ಬೇಡ, ಎಲ್ಲರೂ ಬದುಕಬೇಕು. ನಮಗೆ ಒಂದು ದೊಡ್ಡ ಮಿತ್ ಬಿಟ್ಟಿರುವಂತದ್ದು ಎಂತ ಹೇಳಿದ್ರೆ, ತಲೆಯಲ್ಲಿ ಹಿಂದೂ ಕತ್ತರೆ, ಹಿಂದೂ ಸಂಕಷ್ಟದಲ್ಲಿದ್ದೇನೆ, ಇಲ್ಲದ ಹಿಂದುವನ್ನು ಸಂಕಷ್ಟದಲ್ಲಿ ಈಗ ತಂದು ಹಾಕಿದ್ದಾರೆ. ಒಂದು ವೇಳೆ ಚಿಂತನೆ ಮಾಡಿ ಬಾಂಗ್ಲಾದೇಶ, ಅಲ್ಲ ಯಾಕೆ ಹೇಳಿ, ಬಾಂಗ್ಲಾದೇಶ ಅವಾಗ್ಲೇ ಎಚ್ಚೆತ್ತುಕೊಳ್ತಾ ಇದ್ರೆ ಇವಾಗ ಪರಿಸ್ಥಿತಿ ನೋಡಿ ಅಖಂಡ ಭಾರತಕ್ಕೆ ಬರ್ತದಲ್ಲ. ಖಂಡಿತ ಖಂಡಿತ ನೋಡಿ, ಬಾಂಗ್ಲಾದೇಶದ ಪ್ರಧಾನಿಯನ್ನು ನಮ್ಮ ದೇಶದಲ್ಲಿ ತಂದಿಟ್ಟು ಒಂದು ಕಾಲದಲ್ಲಿ ಅವರಿಗೆ ನಾವು ವಾಚಾಮಗೋಚರ, ಈಗ ನಾವು ಅವರಿಗೆ ಶರಣು ಕೊಟ್ಟಿದ್ದೇವೆ. ಅಫ್ಘಾನಿಸ್ತಾನಕ್ಕೆ ನಾವು ಎಷ್ಟು ಉಪಕಾರ ನೋಡಿ, ರಾಜಕೀಯ ಮಾತಾಡ್ತಾ ಇಲ್ಲ, ಈಗ ಒಂದು ನಾನು ಮಾತಾಡ್ತೇನೆ, ಮಧ್ಯದಲ್ಲಿ ಮಾತಾಡುದಿಲ್ಲ. ಇವರೊಂದು ಪಾಯಿಂಟ್ ಹೇಳಿದಕ್ಕೆ ನಾನು ಹೇಳಲೇಬೇಕು. ಏನು ಹಿಂದೂ ಕತ್ರೆ ಮೇಲೆ, ಹಿಂದೂ ಕತ್ರೆ ಮೇಲೆ ಹಿಂದೂ ಸಂಸ್ಕೃತಿಗಳು ಕ್ಷೀಣಿಸ್ತಾ ಬಂದಿದೆ. ಯಾಕೆ ಅಂತ ಒಂದು ಹೇಳುವ, ಅಖಂಡ ಭಾರತ ಒಂದು ಕಾಲದಲ್ಲಿ ಏನು ಅಫ್ಘಾನಿಸ್ತಾನ ಗಾಂಧಾರ ದೇಶ, ಕಂದಹಾರ್ ಗಾಂಧಾರ ಆಗಿತ್ತು. ಪಾಕಿಸ್ತಾನ ಹೌದು, ರಾಜಸ್ಥಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ, ನೇಪಾಳ ಎಲ್ಲ ಹಿಂದೂಗಳೇ ಇದ್ರು. ಹಾಗಾದ್ರೆ ಅಲ್ಲಿ ಈಗ ಹಿಂದೂಗಳು ಇಲ್ಲ ಹೇಳಿದ್ರೆ ಹಿಂದೂ ಸಂಸ್ಕೃತಿ ನಾಶ ಆಗಿದೆ, ಕಮ್ಮಿ ಆಗಿದೆ. ಈಗ ಜಮ್ಮು ಕಾಶ್ಮೀರಕ್ಕೆ ಬಂದರೆ ತಲೆ ಹೋಗಿದೆ, ಅದಾದ್ಮೇಲೆ ಕಮ್ಮಿ ಆಗ್ತಾ ಬಂದಿದೆ. ಎಲ್ಲ ಕಡೆ ಕೂಡ ಕಮ್ಮಿ ಆಗಿದೆ. ಕಮ್ಮಿ ಆಗಲಿಲ್ಲ ಹೇಳಿದರೆ ಹೇಗೆ ಹೇಳಿದರೆ, ಈಗ ಒಂದು ದೋಸೆಯನ್ನು ತಗೊಂಡು 4 ತುಂಡು ಮಾಡಿ, ಈಗ ಏನು ಹಿಂದೂಗಳ ಸಂಖ್ಯೆ ಈಗಲೂ ಬಹುಸಂಖ್ಯಾತರಾಗಿದ್ದಾರೆ. ಹೌದು, ಉಳಿದ 4 ದೋಸೆಗಳು ತಿಂದಾಗಿದೆ ಬೇರೆ. ಇದೇ ತುಂಡಿನಲ್ಲಿ ಇಷ್ಟರಲ್ಲಿ ಇಷ್ಟು ಇದೆ. ಅಲ್ಲ, ನಾನು ಹೇಳುದು ಅದು, ಅಂದ್ರೆ ನಾವು ಅಂಕಿಅಂಶಗಳನ್ನು ಕೊಡುವ ಹಾಗೆ. ನಾನೇನು ಹೇಳುದಿಲ್ಲ, ಇಲ್ಲಿ ಇದ್ದವರು ಹೊರಗೆ ಹೋಗಿ ಎಲ್ಲರೂ ಒಟ್ಟಿಗೆ ಬಾಳ್ಬೇಕು. ಇದ್ದ ಸಂಸ್ಕೃತಿಯನ್ನು, ಇದ್ದ ಭ್ರಾತೃತ್ವವನ್ನು, ಸಹೋದರತೆಯನ್ನು ಚೆನ್ನಾಗಿ ಇಟ್ಕೊಂಡು ಒಳ್ಳೆಯರು. ಯಾರನ್ನು ಯಾಕೆ ಹೇಳಿದ್ರೆ, ನಾವೆಲ್ಲ ಪ್ರಾಣಿಗಳು ಮೂಲತಃ. ಯಾವುದೋ ಒಂದು ಧರ್ಮ ಸಂಸ್ಕೃತಿ ನಾವು ಬೇರೆ ಬೇರೆ ಮಾಡ್ಕೊಂಡಿದ್ದೇವೆ ಹೇಳಿದ್ರೆ ನಮಗೆ ಬದುಕಲು ರೈಟ್ ಇಲ್ಲ ಅಂತೆಲ್ಲ. ಎಲ್ಲ ಧರ್ಮದವರಿಗೆ, ಎಲ್ಲ ಸಂಸ್ಕೃತಿ, ಎಲ್ಲ ಭಾಷೆಯವರಿಗೂ ಬದುಕಲಿ ಹಾಕಿದೆ. ಹಾಗಂತ ನಮ್ಮ ಸಂಸ್ಕೃತಿಯಿಂದಾಗಿ ಇನ್ನೊಬ್ರು ಯಾರು ದಾಳಿ ಮಾಡಿ ನಮ್ಮನ್ನು ಮುಗಿಸ್ತಾನಂತಾದರೆ ನಾವು ಒಗ್ಗಟ್ಟಾಗಬೇಕು. ಒಗ್ಗಟ್ಟು ಯಾವ ಕಾನೂನಿನ ಮೂಲಕ ಒಗ್ಗಟ್ಟಾಗಬೇಕು, ಸಂವಿಧಾನದ ಮೂಲಕ ಒಗ್ಗಟ್ಟಾಗಬೇಕು, ಸಂಸ್ಕೃತಿಯ ಮೂಲಕ ಒಗ್ಗಟ್ಟಾಗಬೇಕು. ಆ ಒಂದು ವಿಚಾರವನ್ನಷ್ಟೇ ನಾವು ಹೇಳೋದು. ಮತ್ತು ಯಾವ ಎಲ್ಲ ಧರ್ಮದಲ್ಲೂ ಪಾಪದವರು ಇದ್ದಾರೆ, ಎಲ್ಲ ಧರ್ಮದಲ್ಲೂ ಒಳ್ಳೆಯವರು ಇದ್ದಾರೆ, ಎಲ್ಲ ಧರ್ಮದವರನ್ನು ಕೂಡ ಕೆಟ್ಟವರು ಇರ್ತಾರೆ. ಆ ಧರ್ಮ ಹಿಡ್ಕೊಂಡು ಏನು ಕೆಟ್ಟವರು, ಜಾತಿ ಧರ್ಮ ಭಾಷೆಯನ್ನು ಇಟ್ಕೊಂಡು ಕೆಟ್ಟವರು ಒಳ್ಳೆಯವರ ಮೇಲೆ ಸವಾರಿ ಮಾಡ್ತಾರೆ. ಅದನ್ನು ನಾವು ಗಮನ ಇರಿಸಬೇಕು. ಯಾವತ್ತೂ ಕೂಡ ಒಂದು ನಿಮಿಷ. ಈಗ ಇಲ್ಲಿ ಇರುವ ವಿಷಯ ಅಂತ ಗೊತ್ತಾ, ಏನೇ ಆದ್ರೂ ಪ್ರಶ್ನಿಸಬಾರ್ದು. ಈಗ ನಮ್ಮ ಇವರು ಫಸ್ಟಿಗೆ RSSನವರು ಅಥವಾ ಸಂಘ ಪರಿವಾರದವರದ್ದು ಅಜೆಂಡಾ ಏನಿದೆ, ಅದು ಗೋ ಹತ್ಯೆ ನಿಷೇಧ ಆಗಬೇಕು ಅಂತ ಹೇಳಿ. ಆಗ್ಲಿಲ್ಲ. ಇದನ್ನು ನಾನು ಪ್ರಶ್ನಿಸಿದ್ದೇನೆ. ಈಗ ನೀವು ಗೋಹತ್ಯೆ ನಿಷೇಧ ಮಾಡಿಸ್ತೀನಿ ಅಂತ ಹೇಳಿ ಬಂದಿದ್ದೀರಿ, ಗೋಹತ್ಯೆ ನಿಷೇಧ ಆಗ್ಲಿಲ್ಲ. ಇದು ನಾನು ಪ್ರಶ್ನೆ ಕೇಳುವುದು, ನಾನು ಹಿಂದೂವಾಗಿ ಅಲ್ಲ, ನಾನು ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿ ಬೇಡ, ಹಿಂದೂವಾಗಿಯೇ ಕೇಳ್ತೇನೆ. ಇದು ನಾನು ಕೇಳುವುದು ತಪ್ಪಾ? ಸರಿ ಸರಿ, ಇದು ನಮ್ಮದು ಪ್ರಶ್ನೆ. ಇದನ್ನು ನಾವು ಕೇಳಿದಕ್ಕೆ ನಾನು ಹಿಂದೂ ವಿರೋಧಿ, ನಾನು ದೇಶ ವಿರೋಧಿ. ನೋಡಿ, ಗೋಹತ್ಯೆ ನಿಷೇಧ ಕಾಯ್ದೆ ಬಂದಿದೆ, ಸರಿ, ಓಕೆ. ಎಲ್ಲಿ ಇವರ ಈ 7 ಸಿಸ್ಟರ್ಸ್ ಸ್ಟೇಟ್ಸ್ ನಾವು ಏನ್ ಹೇಳ್ತೇವೆ, ಅಲ್ಲಿಯ ಬಿಜೆಪಿ ನಾಯಕರು ರಾಜಾರೋಷವಾಗಿ ಹೇಳ್ತಾರೆ, ನಾವು ತಿಂತೇವೆ, ನೀವು ಮಾಡೋದು ಮಾಡಿ ಅಂತ ಹೇಳ್ತಾರೆ. ಮುಖ್ತಾರ್ ಒಂದೇ ನಿಮಿಷ ಮುಗಿಸಿಬಿಟ್ಟು ನೋಡಿ, ಮುಖ್ತಾರ್ ಅಬ್ಬಾಸ್ ನಖ್ವಿ ಇದ್ದಾರಲ್ಲ, ಅವರು ಈ ವಿಚಾರವಾಗಿ ನೀವು ಇದನ್ನು ನಿಷೇಧ ಮಾಡಿ ಅಂತೇಳಿ ಹೇಳಿಬಿಟ್ರು. ಯಾರು? ಮುಖ್ತಾರ್ ಅಬ್ಬಾಸ್ ನಖ್ವಿ, ಆಯ್ತಾ? ಅವರನ್ನು ತೆಗೆದು ಬಿಟ್ರು ಪಕ್ಷದಿಂದ. ಇದು ಆನ್ ದಿ ರೆಕಾರ್ಡ್ ಹೇಳುವಂತ. ಕಿರಣ್ ರಿಜಿಜು ಅಂತ ಹೇಳಿದ್ರು, ನಾನು ಮಾಂಸ ತಿಂತಾನೆ, ಯಾವ ನನ್ನ ಮಗ ಬಂದು ತಡಿತಾನೆ ಅವನಿಗೆ ಅಲ್ಲಿ ನೋಡಿ, ಏನ್ ಹಾಕಿದ್ದಾರೆ ಗೊತ್ತಾ, ಗೋಹತ್ಯೆ ನಿಷೇಧ ತೆಗ್ದಾಕ್ತೇವೆ ಅಂತ ಈ ವೇದಿಕೆಯಲ್ಲಿ ಚರ್ಚೆ ಆಗಿದೆ. ತೆಗ್ದಾಕ್ತೇವೆ ಅಂತ ಹೇಳಿದ್ದಾರೆ. ಅಲ್ಲ, ಅವರು ಹಿಂದೂವಾಗಿ ಹಿಂದೂವಾಗಿ ಅದನ್ನು ಕೇಳಬೇಕಿತ್ತಲ್ಲ, ದೇಶದ ಬಗ್ಗೆ, ರಾಜ್ಯದ ಬಗ್ಗೆ. ಇದು ಹಿಂದೂ ಇದು ಮತಾಂತರ ನಿಷೇಧ ಕಾಯ್ದೆ ತೆಗ್ದಾಕ್ತೇವೆ, ಗೋಹತ್ಯೆ ನಿಷೇಧ ತೆಗ್ದಾಕ್ತೇವೆ ಮ್ಯಾನಿಫೆಸ್ಟೋ ಇತ್ತು, ಅವಾಗ ಯಾವ ಪ್ರಶ್ನೆ ಮಾಡಿಲ್ಲ. ಸೆಂಟ್ರಲ್ ಮ್ಯಾನಿಫೆಸ್ಟೋದಲ್ಲಿ ಇದ್ದಂತದ್ದು ತೆಗ್ದಾಕ್ಲಿಲ್ಲ, ನಾವು ಸ್ವಾಗತ ಮಾಡ್ತೇವೆ. ಅಲ್ಲ ಇಲ್ಲ, ನಿತಿನ್ ಅವರೇ, ಇನ್ನೊಂದು ಇವರು 7 ಸಿಸ್ಟರ್ ಬಗ್ಗೆ ಹೇಳಿದ್ರು.
ಸೆವೆನ್ ಸಿಸ್ಟರ್ನಲ್ಲಿ ಗೋ ಮಾಂಸ ತಿನ್ನೋರು ಜಾಸ್ತಿ ಇದ್ದಾರೆ. ಹಾಗಾಗಿ ಜಾಸ್ತಿ ಇದ್ದವರಿಗೆ ಬಹುಮತ ಇದೆ. ಇದು ಸಂವಿಧಾನ ಅಂದ್ರೆ ನಾಳೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿಯೂ ಗೋ ತಿನ್ನುವವರು ತುಂಬಾ ಜಾಸ್ತಿ ಆದಾಗ ಮತ್ತೆ ಯಾರ್ದು ವಿರೋಧವೂ ಇರುವುದಿಲ್ಲ. ಹಾಗಾಗಿ ಎಲ್ಲರೂ ಒಪ್ತಾರೆ. ಅಂದ್ರೆ ಇದ್ರೆ ಒಂದು ವೇಳೆ ಗೋ ತಿನ್ನುವ ಅಂದ್ರೆ ಗೋ ಮಾಂಸ ತಿನ್ನುವವರು ಕಮ್ಮಿ ಆದಾಗ ಕಮ್ಮಿ ಇದ್ದಾಗ ಬೇಡ ನಾವು ತೆಗ್ದಾಕ್ತೇವೆ ಅಂತ ಹೇಳಿದ್ರೆ ಅಂದ್ರೆ ಅದು ಸಹಜ ಕಾನೂನು. ಸಪೋರ್ಟ್ ಮಾಡಿದವರು ಇದ್ದಾರೆ. ಅವರು ಕೇಳುವಂತದ್ದು ಗೋ ಹತ್ಯೆ, ಲವ್ ಜಿಹಾದ್ ಅಥವಾ ಅಖಂಡ ಭಾರತ ನೋಡಿ ಚರ್ಚೆ ಭಾಗೇಶ್ವರ ಧಾಮ್ ಈ 100 ವರ್ಷಗಳಲ್ಲಿ RSS 100 ವರ್ಷಗಳ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿತ್ತು ಅನ್ನುವಂತ ವಿಚಾರವನ್ನ ಅವರುಗಳ ವಾದ. ನೋಡಿ ನನ್ನದು ಒಂದೇ ಸಿಂಪಲ್, ಇದನ್ನೆಲ್ಲ ಹೇಳಿಕೊಂಡು ಬಂದ್ರು. ಗೋಹತ್ಯೆ ನಿಷೇಧ ಎಲ್ಲಿವರೆಗೆ ಹೇಳಿದ್ರೆ ಮೇಲಿಕ್ಕೆ ಹೋದ ಹಸು ವಾಪಸ್ ಬರ್ಬೇಕಾದ್ರೆ ಇದಕ್ಕೆ ಓಟ್ ಹಾಕಿ ಮತಾಂತರ ನಿಂತಿದ್ದ ಇಲ್ಲ ಎಂತ ಹೇಳ್ತಾರೆ, ಬಾಂಗ್ಲಾದೇಶದಿಂದ ಇವರು ಒಳಗೆ ಬರ್ತಿದ್ದಾರೆ ಅಂತ ಹೇಳಿ ಅದು ನಿಂತಿತಾ ಇಲ್ಲ. ನಿಮ್ಮಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರೋದು ನಿಮ್ಮ ಹತ್ರ ಸ್ವಾಮಿ, ಸೆಂಟ್ರಲ್ ಹತ್ರ. ನೀವು ಯಾಕೆ ಅದನ್ನು ತಡೀತಾ ಇಲ್ಲ? ನಾನು ಯಾಕೆ ಇದು ವಿಷಯ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಪ್ರದೀಪಣ್ಣ, ಒಂದು ಟೈಮ್ ನೀವು ಒಂದು ಟೈಮ್ ನಲ್ಲಿ ನೀವು ಎಂತ ಹೇಳಿದಿರಿ, ಇಂಥ ಕಾಂಗ್ರೆಸ್ ಅನ್ನು ಕಿತ್ತಾಕಿ ನಮ್ಮ ಹಿಂದುತ್ವ ಪರದ ಸರ್ಕಾರ ಬರಲಿ ಅಂತ ಹೇಳಿದ್ರಿ. ಈಗ ಹಿಂದುತ್ವದ ಪರ ಸರ್ಕಾರ ಬಂತು. ಈಗ ನೀವು ಅವ್ರ ಹತ್ರ ರಿಪೋರ್ಟ್ ಕಾರ್ಡ್ ಕೇಳ್ಬೇಕಲ್ಲ, ಏನ್ ಮಾಡಿದಿರಿ ನೀವು ಹಿಂದೂ ಸಮಾಜಕ್ಕೋಸ್ಕರ, ಏನ್ ಮಾಡಿದಿರಿ ಅಂತ ಕೇಳ್ಬೇಕಲ್ಲ. ಗೋಹತ್ಯೆ ನಿಷೇಧ ಮಾಡಿದೀರಾ? ಇಲ್ಲ. ಧರ್ಮ ಎಂತ ಹೇಳಿದ್ರೆ ಧರ್ಮ ರಕ್ಷಕರು ಅವರಿಗಂತೂ ಪಾಪ ಜುಟ್ಟಿಡ್ದು ಹೇಳ್ದಾಡ್ತಿದ್ದಾರೆ ಅಲ್ಲಿ. ಈಗ ನನ್ನದೊಂದು ಇದಿದೆ, ಈಗ ನಿಜವಾಗಿಯೂ ನಮ್ಮವರು ಸರಿ ಇದ್ರೆ ಆ 4 ಶಂಕರಾಚಾರ್ಯ ಪೀಠದವರು ಏನು ಇವಾಗ ಅವ್ರ ವಿರುದ್ಧ ಕೇಸ್ ಹಾಕ್ಲಿ ಅಲ್ಲ. ಅವ್ರು ಹೇಳ್ತಿದ್ದಾರೆ. ಈಗ ನೋಡಿ, ನಮ್ಮ ಅಯೋಧ್ಯೆಯ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅದರಲ್ಲಿ ಅವಿಮುಕ್ತಾನಂದ ಸ್ವಾಮಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಈಗ ರಾಮ ಮಂದಿರ ಆಗಿರೋದು ಅಂತ ಹೇಳ್ತಾರೆ. ಅವರು ಮೊನ್ನೆ ಏನೋ ಒಂದು ವಿಚಾರದಲ್ಲಿ ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೋಗೋ ತಡೆದಕ್ಕೆ ಈಗ ಅವರಿಗೆ ಕಾಂಗ್ರೆಸ್ ಇದ್ದು ಸ್ವಾಮಿ ಅಂತ ಹೇಳಿ ಪಟ್ಟ ಕಟ್ಟುತ್ತಿದ್ದಾರೆ. ಸೊ ಇದು ಧರ್ಮಕ್ಕೆ ಮಾಡಿದ ಅಪಚಾರ ಅಲ್ಲವಾ? ನೋಡಿ ಇಲ್ಲಿ ನಾನು ಕೇಳುವಂತ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅದರ ಬಗ್ಗೆ ನೋಡಿ, ಅವ್ರು ಎಲ್ಲಾ ಇದ್ದಾಗ ಎಲ್ಲೋ ಹೋದ್ರು. ಉದಾಹರಣೆ ಗೋಹತ್ಯೆ ವಿಚಾರ ಹೇಳಿದಾಗ ಇದೇ ವೇದಿಕೆಯಲ್ಲಿ ಹಿಂದೂಗಳು ಒಗ್ಗಟ್ಟಾದ್ರೆ, ಹಿಂದೂಗಳು ಕರೆಕ್ಟ್ ಎಲ್ಲ ಒಗ್ಗಟ್ಟಾದ್ರೆ ತುಂಬಾ ಕಷ್ಟ. ಮತ್ತೊಂದು ಹೇಳ್ತೇನೆ ಪ್ರದೀಪಣ್ಣ, ಇವರು ಜಿತೇಂದ್ರಣ್ಣ ಒಂದೇ ವಿಷಯ ಹೇಳಿದ್ರು. ಯಾರು ಕಲ್ಲಡಕ ಪ್ರಭಾಕರ್ ಭಟ್ರು ಬಂದು ಒಂದು ಉರುಸಿನ, ಆದರೆ ಬಹಳ ಉತ್ತಮ ಸಾಮರಸ್ಯ ಇರ್ತದೆ ಸ್ವಾಮಿ. ಖಂಡಿತ ಅಲ್ಲ. ಯಾರಿಗೆ ಎಲ್ಲ ಮಸೀದಿಗಳನ್ನು ಸರ್ಕಾರ ವಹಿಸಿಕೊಂಡ್ರೆ, ಸರ್ಕಾರವೇ ಹಬ್ಬವನ್ನು ಆಚರಿಸಿದ್ರೆ, ಚರ್ಚ್ಗಳನ್ನು ವಹಿಸಿಕೊಂಡ್ರೆ, ಅಂದ್ರೆ ಹಿಂದೂ ಇದು ದೇವಗುಲವನ್ನು ವಹಿಸಿಕೊಂಡಾಗ ಬಂದು ಅದನ್ನು ಮಾಡಬೇಕು. ಅದಾದ್ಮೇಲೆ ಅಲ್ಲಿ ಅವರು ಒಂದು ರೀತಿಯಾಗಿ ಏನ್ ಹೇಳ್ತಾರೆ, ಸಾಮರಸ್ಯವನ್ನು ಅವರು ಕೂಡ ಬಯಸ್ತಾರೆ. ಈಗ ಬಾಂಗ್ಲಾದವರನ್ನು ಹೊರಗೆ ಹಾಕ್ಲಿಕ್ಕೆ ಸರ್ ಅಂತ ಏನೋ ಹೊಸ ಇದು ಅಂದ್ರೆ ಮತದಾರರದ್ದು SIR ಬರ್ತಾ ಇದೆ. ಗೋಹತ್ಯೆ ನಿಷೇಧ ಕಾಯ್ದೆ ಅಡಿಯಲ್ಲೇ ಈಗ ಮೊನ್ನೆ ಇಲ್ಲಿ ಜಮೀನುಗಳನ್ನ ಇದು ಮಾಡಿದ್ದು, ಸೀಸ್ ಮಾಡಿದ್ದು, ಗೋಕಳ್ಳರದ್ದು ಆಗ್ತಾ ಇದೆ. ಬರ್ತೇನೆ. ಕೊನೆಯದಾಗಿ ನಾನು ಬಹಳಷ್ಟು ಕರೆಗಳು ಬರ್ತಾ ಇದೆ, ಕ್ಷಮಿಸಿ. ಕೆಲವು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ, ಯಾತಕ್ಕೋಸ್ಕರ ಈ ಒಂದು ಅಡೆತಡೆ ಅನ್ನುವಂತ ವಿಚಾರ. ನಾನು ಕೊನೆಯದಾಗಿ ಒಂದು 3 ಕರೆಗಳನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಟಿವಿ ಆಫ್ ಮಾಡಿ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್. ತಮ್ಮ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲೇದಾಗಿ. ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲೇದಾಗಿ. ಎಸ್ ಸರ್. ತಮ್ಮ ಹೆಸರಲ್ಲಿದೆ ಸರ್? ರೋಹಿತ್. ಎಸ್, ಮಾತಾಡಿ ಸರ್. ಸರ್, ಈಗ ನಾನು ಕೇಳುದು, ಹಿಂದೂ ಸಂಗಮ ಮಾಡಿದ್ದಾರೆ, ಆದ್ರೆ ಈ ಹಿಂದೂ ಸಂಗಮದಲ್ಲಿ ಮೊದಲಿನ ಹಳೆ ಕಾರ್ಯಕರ್ತರು ಯಾರು ದುಡಿದಿದ್ದಾರೆ ಅವರನ್ನೆಲ್ಲ ಕರೆಯದೆ ಬಿಟ್ಟು ನಮ್ಮ ಸಂಗಮ ಮಾಡಿದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲಿ ಅದು ನೋಡಿ, ಈ ವಿಚಾರ ನಮಗೂ ಗಮನಕ್ಕೆ ಬಂದಿದೆ. ಆದ್ರೆ ನಾನು ವಿಚಾರ ರಾಜಕೀಯ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಎಲ್ಲ ಕೆಲವರು ಬರ್ತಾರೆ, ಕೆಲವರು ಬರುದಿಲ್ಲ. ಈ ವಿಚಾರ ನಮ್ಮ ಗಮನಕ್ಕೂ ಬಂದಿದೆ.
ಬೇಡ, ಅದು ಅವರಿಗೆ ಬಿಟ್ಟದ್ದು, ಅವರಿಗೆ ಬಿಟ್ಟ ವಿಚಾರ. ನೊಣ ಹುಡುಕೋದೆ ಇಲ್ಲಿ ಗಾಯ ಕೊಚ್ಚೆನೆ ಹುಡುಕೋದು, ನೊಣ ತಪ್ಪನ್ನೇ ಹುಡುಕೋದು. ಸರಿತ ಇಷ್ಟು ವಿಚಾರಗಳನ್ನ ಹೇಳಿಲ್ಲ, ಅದಕ್ಕೆ ಹೇಳಿಲ್ಲ. ಯಾರವರು ಯಾರು ಬಿಟ್ಟಿದ್ದಾರೆ, ಯಾಕೋಸ್ಕರ ರೋಹಿತ್ ಅವರೇ ಹೇಳಿ ಹೇಳಿ. ಎಸ್ ಸರ್, ಎಲ್ಲಿ ಆಗಿದೆ ಸರ್ ಆ ರೀತಿ? ಇದು ಬಂಟ್ವಾಳದಲ್ಲಿ ಆಗಿದೆ. ಬಂಟ್ವಾಳದ ಯಾವ ಗ್ರಾಮ? ಇನ್ನು ಬಂಟ್ವಾಳ ಭೀಮೂಡ. ಇದನ್ನು ಗಮನಿಸಬಹುದು. ಇದು ಒಳ್ಳೆ ವಿಚಾರ ಆಗಿರುವಂತ. ಮತ್ತೊಂದು ಹಿಂದೂ ಸಂಗಮಕ್ಕೆ ನನಗೇನು ಇನ್ವಿಟೇಷನ್ ಇಲ್ಲ, ಆದ್ರೂ ಹೋಗಿ ಬಂದಿದ್ದೇನೆ. ಅಲ್ಲ, ಇನ್ವಿಟೇಷನ್ ನನಗೂ ಇರ್ಲಿಲ್ಲ, ಹೋಗಿದೆ. ಒಬ್ಬ ವ್ಯಕ್ತಿಯನ್ನು ಆ ಜಾಗಕ್ಕೆ ಹೇಳಿ ಗುರುತುಪಡಿಸಿ ಅವರು ವ್ಯಕ್ತಿ ಪ್ರತಿಷ್ಠೆಯಿಂದಾಗಿ ಇವರಲ್ಲಿ ಒಳ ಜಗಳ ಏನೋ ಇರಬಹುದು, ಕೋಪ ಮಾತುಕತೆ ಇಲ್ಲ ಅಂತಿದ್ದಾಗ ಅವರನ್ನು ಬಿಟ್ಟು ಹೋಗ್ತಾರಲ್ಲ. ಮತ್ತೆ ಯಾವ ಸಂಗಮ ಇದೆ, ಯಾವ ಒಂದು ಉದ್ದೇಶ ಹಿಂದೂ ಸಂಗಮಕ್ಕೆ? ಅಂದ್ರೆ ಹಿಂದೂ ಸಂಗಮ ಅಂತ ಹೇಳಿದ್ರೆ ಡೈರೆಕ್ಟ್ ಹಿಂದೂಗಳು ಆ ಒಂದು ಕಾರ್ಯಕ್ರಮಕ್ಕೆ ಹೋಗುವಂತದ್ದ, ಅಥವಾ ಇನ್ವಿಟೇಷನ್ ಕೊಟ್ಟು ಬನ್ನಿ ನೀವು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಆ ಇನ್ವಿಟೇಷನ್ ಆಧಾರದ ಮೇಲೆ ಹೋಗುವಂತದ್ದ? ಇದು ನನಗೆ ಕ್ಲಾರಿಟಿ ಕೊಡಿ. ಅಲ್ಲ, ಕುರ್ಚಿ ಅಲ್ಲ, ವೇದಿಕೆ ಕರೆದ್ರೆ ಮಾತ್ರ ಹೋಗುವಂತದ್ದ, ಅಥವಾ ಸಂಘಟನೆಗೆ ಬರಬೇಡ ಅಂತ ಯಾರಾದ್ರೂ ಹೇಳಿದ್ರ? ಇಲ್ಲ, ಆ ಕಾರ್ಯಕ್ರಮ ಕೂಡ ಒಂದು ಕುರ್ಚಿ ಮಾತ್ರ ಅಲ್ಲ, ಈ ಕಾರ್ಯಕ್ರಮ ಕೂಡ ಅಂದ್ರೆ ಇವ್ರು ಹೇಳಿದ್ರಲ್ಲ ಒಂದು ಮನೆಗೆ ಹೋಗಿ ಕರೀತಾರೆ ಅಂತಹ ಒಂದು ಇನ್ವಿಟೇಷನ್ ಇದ್ದೇ ಹೋಗುವಂತದ್ದ ಈ ಕಾರ್ಯಕ್ರಮಕ್ಕೆ. ಕೆಲವೊಂದು ಅದು ಇಲ್ಲ ಅಂತ ಹೇಳಿದ್ರೆ ಬರಲ್ವಾ? ನನಗೆ ಇದು ಕ್ಲಾರಿಟಿ ಬೇಕು. ಕೆಲವೊಂದು ಇನ್ನೂ ಇದೆ ಅಲ್ಲ, ಕೆಲವೊಂದು ಸತಿ ಸಂಘದ ಮನೆ ಅಂತ ಇರುತ್ತೆ, ನಮ್ಮವ್ರ ಕ್ಲೋಸ್ ಮನೆ. ಇವಾಗ ಜೀತನ ಮನೆಯವ್ರು ಎಲ್ಲೋ ಮನೆಗೆ ನಾನು ಹೋಗ್ಬೇಕಂತಿಲ್ಲ, ಬ್ಯಾನರ್ ನೋಡಿ ಬರ್ಬೋದು. ಉದಯನ ಮನೆಗೋ, ಎಕ್ಸಾಂಪಲ್ ಹೇಳಿದ್ರೆ ಉದಯನ ಮನೆಗೋ ಅಥವಾ ಜೀತನ ನಮ್ಮ ಪರಿಚಯದವ್ರ ಹತ್ರದವ್ರು ಅವಾಗ ನಾನು ಹೋಗ್ಬೇಕು ಅಂತಿಲ್ಲ. ಸಂಘದ ಮನೆ ಆಗಿದ್ರೆ ಅಲ್ಲಿ ನಮ್ಮ ಸಂಘ ಸಂಪರ್ಕ ಅವರೇ ನಮ್ಮನ್ನು ಕರಿಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಬಿಟ್ಟಿರ್ಬೋದು. ಅದು ಬಿಟ್ರೆ ಆ ರೀತಿ ಮಾತಾಡಿ ಸರ್. ಇವಾಗ ನಮ್ಮನೆ ಬಂದು ಕರೀತಾರಾ? ಕರೀಲಿಕ್ಕಿದ್ಯಾ? ಇಲ್ಲ ಅಲ್ಲ, ಕೆಲಸಗಳಿಗೆ ಜೋಡಿಸ್ಕೊಂಡು ಹೋಗ್ಬೇಕಲ್ಲ. ಇದು ಅವರನ್ನು ಬಿಟ್ಟು ನಾವೇ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿ ಅಲ್ಲಿ ವ್ಯಕ್ತಿಗಳು ಸ್ವಲ್ಪ ಸಮಸ್ಯೆ ಇರ್ಬೋದೇನೋ, ವ್ಯಕ್ತಿ ಪ್ರತಿಷ್ಠೆಯ ಸಮಸ್ಯೆಗಳಿಂದಾಗಿ ಈ ರೀತಿ ಆಗಿದೆ. ಅಲ್ಲ, ಇದನ್ನ ಗಮನಕ್ಕೆ ಒಬ್ಬ ವ್ಯಕ್ತಿಯ ಕಡೆ ನಿಂತ್ಕೊಂಡು ಅವರಿಗೆ ಇದು ಮಾಡ್ಕೊಂಡು ಹೋದಾಗ ಅದು ಎಷ್ಟು ಮಟ್ಟಿಗೆ ಸರಿ? ಖಂಡಿತ ಈ ಬಗ್ಗೆ ನಾವು ಗಮನ ಹರಿಸ್ತೇವೆ, ಹಿರಿಯರಿಗೆ ತಿಳಿಸ್ತೇವೆ. ಇದೊಂದು ನಿಮ್ಮ ಪರವಾಗಿ ನಾನು ಹೇಳ್ತೇನೆ, ಒಂದು ಕಾರ್ಯಕ್ರಮ ಅಂತ ಹೇಳಿ ಮಾಡುವಾಗ ಒಂದು ಸಣ್ಣ ಪುಟ್ಟ ಆಚರಣೆಗಳು ನಡೀತದೆ. ಧನ್ಯವಾದ. ಹಿರಿಯ ಕಾರ್ಯಕರ್ತರು ಬಿಟ್ಟಿರ್ಬೋದು. ದೇವಸ್ಥಾನ ಈ ಕಾರ್ಯಕ್ರಮ ಒಂದು ಖುಷಿ ಬೇಜಾರು ಬೇಕು. ನಾನು ಯಾಕೆ ಈ ಮಾತು ಹೇಳಿದೆ, ಲೀಡರ್ಶಿಪ್ ಪ್ರಾಬ್ಲಮ್ಗಳು ಎಲ್ಲಾ ಕಡೆಗಳಲ್ಲಿ ಇರ್ತದೆ. ಪ್ರಶ್ನೆ ಮಾಡಬೇಕು, ಖಾಲಿ ಕೊಟ್ಟದ್ದನ್ನು ಲಾಲಿಪಾಪ್ ಚೂಪುದಲ್ಲ, ಪ್ರಶ್ನೆ ಮಾಡಬೇಕು. ನೀವು ನನ್ನ ಮಗ ಈಗ ಒಂದು ಹುಷಾರಿಲ್ಲ ಅಂತ ಹೇಳಿದ್ರೆ ಅವನನ್ನು ನಾನು ಒಂದು ಸ್ಕೂಲಿಂದ ತೆಗೆದು ಮತ್ತೊಂದು ಸ್ಕೂಲಿಗೆ ಹಾಕಿದ್ರೆ ಅಲ್ಲಿಯೂ ಕೂಡ ನನ್ನ ಮಗ ಸರಿ ಕಲಿತಿಲ್ಲ ಅಂತ ಹೇಳಿದ್ರೆ ನಾನು ಟೀಚರ್ ಹತ್ರ ಕೇಳ್ಬೇಕಲ್ಲ, ಇದು ಆಗ್ತಾ ಇಲ್ಲ ಅಂತ ಹೇಳುವಂತದ್ದು. ಇದನ್ನು ನಾನು ಕೇಳಿದ್ರೆ ನಾನು ಹಿಂದೂ ವಿರೋಧಿ, ದೇಶದ್ರೋಹಿ ಆಗ್ತೇನೆ. ನನ್ನ ಕನ್ಸರ್ನ್ ಇಸ್ ಓನ್ಲಿ ದಿಸ್. ಈಗ ನಾನು ಲೇಟೆಸ್ಟ್ ಆಗಿರುವಂತಹ ಚಿಂತನೆಗಳು ಬೇರೆ ಇದೆ. ಉದಯನ ಚಿಂತನೆ, ರಮಾನಾಥರ ಚಿಂತನೆ ಒಂದೇ ರೀತಿ ಇರುವುದಿಲ್ಲ. ಮತ್ತೊಂದು ಕರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ಟ ಇದೆ. ಕೊನೆಯದಾಗಿ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆ. ಸಹನಾ ಕುಂದರ್ ಅವರು, ನಮಸ್ತೆ ಸಹನಾ ಅವರೇ. ಎಸ್, ಸಹನಾ ಕುಂದರ್ ಅವರು ಕರೆ ಮಾಡಿದರೆ. ಬಹುಶಃ ತಾವು ಕೂಡ ಹಿಂದೂ ಸಂಗಮಕ್ಕೆ ಹೋಗಿದ್ದೀರಿ. ಬೆಂಗಳೂರಲ್ಲಿ ಏನೋ ತಮ್ಮದೇ ಭಾಷಣ ಎಲ್ಲ ಇತ್ತು, ಬೆಂಗಳೂರು ಕೋಡಿಕಲ್ಲಲ್ಲಿ ನಿನ್ನೆ ನೋಡಿದ ನೆನಪು. ಸೊ ಹಾಗಿದ್ದಾಗ ಎಸ್ ಮೇಡಮ್ ಮಾತಾಡಿ, ಹಿಂದೂ ಸಂಗಮದ ಬಗ್ಗೆ ಮಾತಾಡ್ತಿದ್ದೀವಿ. ಎಸ್, ನಾನು ಆಕ್ಚುಲಿ ಮಾತಾಡ್ಲೇಬೇಕು ಈ ಕಾರ್ಯಕ್ರಮದಲ್ಲಿ. ಕುಳಿತಿರುವಂತಹ ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ನಮಸ್ತೆ, ಜಿತೇಂದ್ರ ಸರ್ ನಮಸ್ತೆ, ಉದಯಣ್ಣ ನಮಸ್ತೆ. ನಾನು ಈ ಬಗ್ಗೆ ಯಾಕೆ ಮಾತಾಡ್ಬೇಕಂದ್ರೆ, ನಾವು ಕಾರ್ಯಕರ್ತರಾಗಿ ಮತ್ತು RSS ನ ಒಂದು ಅಂಗವಾಗಿದ್ದಂತಹ ABPL ದುಡ್ದಂತಹ ವಿದ್ಯಾರ್ಥಿನಿಯಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, RSS ನ ಈ ಹಿಂದೂ ಸಂಗಮ ಕಾರ್ಯಕ್ರಮ ಏನಿದೆ ಅದನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಬೇಕು ಮೊದಲು. ಯಾಕೆ ಕೇಳಿದ್ರೆ 100 ವರ್ಷ RSS ಗೆ ತುಂಬಿದೆ. ಮೋಹನ್ ಜಿ ಹೇಳ್ತಾರೆ ಇದೊಂದು ಉತ್ಸವ, ಜಾತ್ರೆ ಮಾಡ್ಬೇಕು ಅಂತ ಮಾಡೋದಲ್ಲ, ಪ್ರತಿಯೊಬ್ಬರ ಕರ್ತವ್ಯಗಳನ್ನ ನಾವು ಮತ್ತೆ ನೆನಪಿಸ್ಬೇಕು ಅನ್ನೋ ಕಾರಣಕ್ಕೆ ಇದಾದದ್ದು. RSS ಏನು ಎತ್ತ ಅಂತ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ, ಇಡೀ ವಿಶ್ವ ಗೊತ್ತಿದೆ. ವಿಶ್ವದಲ್ಲಿ ಬಹುದೊಡ್ಡ ಅಂತ ಒಂದಿದ್ರೆ ಅದು RSS. 100 ವರ್ಷ ಒಂದು ಸಂಘ ಬರೋಬ್ಬರಿಯಾಗಿ
ತುಂಬೋದು ಮತ್ತು ಲಕ್ಷಾಂತರ ಜನ ಕಾರ್ಯಕರ್ತರಿರುವುದು, ಸಂಘವನ್ನ ಮುನ್ನಡೆಸ್ಕೊಂಡು ಬರೋದು ಸುಲಭದ ಮಾತೇ ಅಲ್ಲ. ಡಾಕ್ಟರ್ ಜಿ ಅವರ ಚಿಂತನೆಗಳೇ ಹಾಗಿತ್ತು. ಸೊ ನಾವು ಬೈಟೆಕ್ ಮಾಡಿದಾಗ ನಮ್ಮ ಹಿರಿಯರು ನಮ್ಗೆ ಹೇಳ್ತಾರೆ, ಬೈಟೆಕ್ ತಗೊಳ್ಳುವವರು ನಮ್ಗೆ ಹೇಳ್ತಾರೆ, ನೀವು ಪ್ರತಿ ಮನೆಗಳ ಸಂಪರ್ಕ ಮಾಡ್ಬೇಕು. ಆ ಮನೆ ಕಾಂಗ್ರೆಸ್ ಅದ್ದೋ ಆ ಮನೆ ಇನ್ನೊಬ್ರದ್ದೋ ಅಲ್ಲ, ನಮ್ಗೆ ಹಿಂದೂ ಅನ್ನೋದಷ್ಟೇ ಮುಖ್ಯ. ನಾವು ವಿಂಗಡಣೆ ಮಾಡೋದಿಲ್ಲ, RSS ವಿಂಗಡಣೆ ಬಯಸೋದು ಇಲ್ಲ. ಎಲ್ಲ ಹಿಂದೂಗಳು ನಮ್ಗೆ ಪ್ರತಿ ಮನೆ ಸಂಪರ್ಕ ಆಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿತ್ತು. ಒಂದು. ಇನ್ನೊಂದು, ನಾನೀಗ ಬೌದ್ಧಿಕ ಕೊಡ್ತಿದ್ದೇನೆ, ನಾನು ದಿಕ್ಸೂಚಿ ಭಾಷಣಗಳನ್ನ ಬಹಳ ಹಿಂದೂ ಸಂಗಮ ಕಾರ್ಯಕ್ರಮಗಳಲ್ಲಿ ನಾನು ಕೊಟ್ಟಿದ್ದೇನೆ. ನಮಗೆ ಒಂದು ಲಿಸ್ಟ್ ಇದೆ ನಿತಿನ್ ಜಿ ಅವರೇ, ಹೀಗೆ ಭಾಷಣ ಮಾಡ್ಬೇಕು ಅಂತ. ನಾವು ಯಾರೋ ಕೊಟ್ಟ ನೋಟಿಸ್ಗೆ ಹೆದರಿ ನಾವು ಭಾಷಣದಲ್ಲಿ ಕೆಲ ವಿಚಾರಗಳನ್ನು ತೆಗೆಯದೇ ಕೂತದ್ದಲ್ಲ. ಇದು ಸ್ಪಷ್ಟ. ನಾವು ಎಲ್ಲೂ ದ್ವೇಷ ಭಾಷಣ ಮಾಡ್ಲಿಲ್ಲ, ಇದು ದೇಶ ಭಕ್ತಿಯ ಭಾಷಣ ಆಗಿತ್ತು. ಒಂದು. ನಮಗೆ ಎಷ್ಟು ಚಂದದ ಬೌದ್ಧಿಕ ನಿಯಮಗಳನ್ನ ಹಾಕಿ ಕೊಟ್ಟಿದ್ರು ಅಂದ್ರೆ, ಪಂಚ ಪರಿವರ್ತನೆಗಳ ಬಗ್ಗೆ ನಾವು ಮಾತಾಡಬೇಕು, ಪರಿಸರವನ್ನ ಹೇಗ್ ಕಾಪಾಡೋದು, ಕುಟುಂಬವನ್ನ ಹೇಗ್ ಉಳಿಸೋದು, ನಾಗರಿಕ ಶಿಷ್ಟಾಚಾರ ಅಂದ್ರೆ ಏನು, ಪ್ರತಿ ಒಂದು ವಿಷಯಗಳನ್ನ ಕೂಡ ನಮ್ಗೆ ಇದೇ ರೀತಿ ಮಾತಾಡಬೇಕು ಅನ್ನೋದಿತ್ತು. ನಾವು ಅದೇ ರೀತಿ ಮಾತಾಡಿದ್ದೇವೆ. ಇತಿಹಾಸ ಹೇಳ್ಬೇಕು, ಭವಿಷ್ಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಿತ್ತು. ಪ್ರತಿ ಒಂದನ್ನ ಕವರ್ ಮಾಡಿದ್ದೇವೆ ನಾವು. ಹಾಗಾಗಿ ಈಗ ಉದಯರವರು ಮೊದಲು ಫಸ್ಟ್ ಗೆ ಮಾತಾಡುವಾಗ ಹೇಳಿದ್ರು, ನಾನು ಅನ್ಕೊಂಡ ಭಾಷಣ ಕೇಳಿಸ್ಲಿಲ್ಲ. ಇದು RSS ನ ಕಾರ್ಯಕ್ರಮ. ಯಾವತ್ತು ದ್ವೇಷವನ್ನ ಹರಡುವಂತದ್ದು ನಮ್ಮ ಉದ್ದೇಶ ಅಲ್ಲ, RSS ನ ಉದ್ದೇಶ ಅದಲ್ಲ. ಈ ಬೌದ್ಧಿಕಗಳು ಬಹಳ ನಿಯಮಬದ್ಧವಾಗಿ ಈ ಬಾರಿ ನಡೆದಿತ್ತು. ಅದು ಪ್ರತಿ ಬಾರಿ ಹಾಗೆ RSS ಮೂಲ ಉದ್ದೇಶವೇ ಅದು. ಒಂದು. ಇನ್ನೊಂದು, ಉದಯ್ ಅವರು ಒಂದ್ ಮಾತು ಹೇಳ್ತಾರೆ, ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆಯನ್ನ ನಾವು ಪಕ್ಷದ ಹತ್ರ ಮಾಡಬಹುದೋ ಏನೋ, ಆದ್ರೆ ಸಂಘದ ಹತ್ರ ನಮ್ಗೆ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಸಂಘ ಚೆನ್ನಾಗಿ ಬದುಕುವ ದಾರಿಯನ್ನ ಕಲಿಸಿಕೊಟ್ಟಿದೆ ಮತ್ತು ಮೇಡಮ್ ನೋಡಿ, ಎಸ್, ಪಕ್ಷದವರ ಹತ್ರ ಪ್ರಶ್ನೆ ಮಾಡಬಹುದು, ಸಂಘದವರ ಹತ್ರ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ತೀರಿ. ಹೇಗಾಗುತ್ತೆ ಮೇಡಮ್? ಒಬ್ರು ಹಿಂದೂ ಜನಸಾಮಾನ್ಯನಾಗಿ ಸಂಘದೊಟ್ಟಿಗೆ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಕೇಳಬೇಕಲ್ವಾ? ನನ್ನ ಪ್ರಶ್ನೆ ಏನು, ನೀವು ಪಕ್ಷದಲ್ಲಾದಂತ ಬದಲಾವಣೆಗಳ ಪ್ರಶ್ನೆ ಮಾಡಿ. ಅಲ್ಲ, ಈ ಹಿಂದೂ ಸಮಾಜದಲ್ಲಿ ಕೆಲವು ಸಮಸ್ಯೆಗಳಿಲ್ಲ ಇದೆಯಲ್ವಾ, ಅದನ್ನ ಸಂಘದಲ್ಲಿ ಪ್ರಶ್ನೆ ಮಾಡಿದ್ರೆ ಏನ್ ತಪ್ಪು? ನಾವುಗಳು ತಪ್ಪು ಹೇಳೋದಲ್ಲ, ಪ್ರಶ್ನೆ ಮಾಡುವ ಉದ್ದೇಶ, ಪ್ರಶ್ನೆ ಮಾಡುವಂತ ಒಂದು ವಾತಾವರಣವೇ ಹೇಳೋದು ನಾನು. ಯಾಕಂದ್ರೆ ಸ್ಪಷ್ಟವಾಗಿದೆ ನಮ್ಮ ಉದ್ದೇಶ, ಬಹಳ ಚೆನ್ನಾಗಿದೆ. ಇಲ್ಲಿ ಯಾರನ್ನು ಬಿಟ್ಟು ಮಾಡ್ಬೇಕು, ಅವನು ಕಾಂಗ್ರೆಸ್ನವನು, ಅವನು ಬೇರೆಯವನು ಅನ್ನೋದಿಲ್ಲ ನಮಗೆ. ಅವನು ಹಿಂದುತ್ವದ ಮೂಲ ಉದ್ದೇಶ. ಮತ್ತು ನಾನು ನನ್ನ ಭಾಷಣದಲ್ಲಿ ಕೂಡ ಹೇಳಿದ್ದೆ, ಬೇರೆ ಬೇರೆ ಮತಗಳಿಗೋ ಪಂಥಗಳಿಗೋ ಅವ್ರ ದೇಶ ಇದೆ. ನಮ್ಗೆ ಅಂತ ಇರೋದು ಒಂದೇ ದೇಶ, ಅದು ಹಿಂದೂಸ್ತಾನ್ ಮಾತ್ರ. ಮತ್ತೆ ಇನ್ನೊಂದವರು ಹೇಳಿದ್ರು, ಬಾಂಗ್ಲಾದ ಹಿಂದೂಗಳನ್ನ ಬಾಂಗ್ಲಾದಿಂದ ಕಳಿಸಿ ಅಂತ ಹೇಳ್ತೀರಿ ಅಂತ. ಉದಯರವರೇ, ನೀವು ಪ್ರಶ್ನೆ ಮಾಡ್ಬೇಕು, ಎಷ್ಟು ಲಕ್ಷಾಂತರ ಜನ ನಿಂತ ಒಂದು ರೋಡ್ ನಲ್ಲಿ ನಿಂತು ಒಬ್ಬ ಹಿಂದೂ ಬೆಳ್ಳಂಬೆಳಿಗ್ಗೆ ಸುಟ್ರಲ್ಲ, ಅದನ್ನ ನಾವು ಪ್ರಶ್ನೆ ಮಾಡ್ಬೇಕು. ಬಾಂಗ್ಲಾದೇಶದಲ್ಲಿ ಅಷ್ಟು ಕ್ರೂರತೆ ಇರುವಾಗ, ಅಷ್ಟು ಇನ್ನು ಸ್ವಲ್ಪ ಈ ಹಿಂದೂ ಸಂಗಮದಂತ ಕಾರ್ಯಕ್ರಮಗಳು ಆಗದೇ ಇದ್ರೆ, ಹಿಂದೂಗಳು ಒಗ್ಗಟ್ಟೆ ಆಗಿದ್ರೆ ನೋಡಿ, ಮನೆಗಳು ಸುಟ್ಟೆ ಹೋಗ್ತದೆ. ಆ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಲ್ತೇವೆ. ನಮ್ಮ ಧರ್ಮದ ಕೈಯಲ್ಲಿದೆ. ಓಕೆ, ಈಗ ಸಹನಾ ಅವರೇ, ತಾವು ಕೂಡ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದೀರಿ. ಅಲ್ಲಿ ಅಂದ್ರೆ ಬಿಜೆಪಿ ಅಥವಾ RSS ಹಿಂದೂಗಳು ಬಿಟ್ಟು ಇತರ ಪಕ್ಷದ ಹಿಂದೂಗಳು ಕೂಡ ಹಾಗಿದ್ರೆ ಬಂದಿದ್ದಾರೆ? ಅಲ್ಲ, ನನಗೆ ಗೊತ್ತಿಲ್ಲ. ಹಾಕೋದಿಲ್ಲ. ಈಗ ನನ್ನ ಮಂಡಲದಲ್ಲಿ ನಾನ್ ಮಾಡಿದಾಗ ಕಾಂಗ್ರೆಸ್ ನಲ್ಲಿದ್ದಂತವರು ಬಂದಿದ್ರು, ಎಲ್ಲರೂ ಹಿಂದೂಗಳು ಬಂದಿದ್ರು. ನನಗೆ ಬೇರೆ ಪಕ್ಷದ ಹೆಸರು ಯೂಸ್ ಮಾಡೋದಿಲ್ಲ. ನನಗೆ ಹಿಂದೂಗಳಾಗಿದ್ದವರು ಮತ್ತು ಹಿಂದೂ ಧರ್ಮದ ಮೇಲೆ ನಂಬಿಕೆ ಮತ್ತು ಅದನ್ನು ಅನುಸರಿಸುವವನು ಪ್ರತಿಯೊಬ್ಬ ಹಿಂದೂ ಆಗ್ತಾನೆ, ಅವ್ರು ಬಂದಿದ್ರು. ಯಾಕಂದ್ರೆ ಗೊತ್ತಾ ಸಹನಾ ಮೇಡಮ್, ತಾವೇ ಹೇಳಿದ್ರಿ ಇದು RSS ನ ಕಾರ್ಯಕ್ರಮ ಅಂತ ಹೇಳಿ. ಸೊ ಹಾಗಿದ್ದಾಗ ಇತರ ಅಂದ್ರೆ ಕಾಂಗ್ರೆಸ್ನ ಹಿಂದೂಗಳು, ಇತರ ಕಮ್ಯುನಿಸ್ಟ್ ನ ಹಿಂದೂಗಳು ಬರ್ತಾರಾ? ಅವರ ಸೈದ್ಧಾಂತಿಕ ಸಿದ್ಧಾಂತಗಳು ಬೇರೆ ಇರುತ್ತಲ್ವಾ? ಸೊ ಹಾಗಿದ್ದಾಗ RSS ನ ಈ ಕಾರ್ಯಕ್ರಮ ಬರ್ತಾರಾ ಅನ್ನೋ ಪ್ರಶ್ನೆ ಇದೇ ಯಕ್ಷ ಪ್ರಶ್ನೆ. ಹಾಗೆ ಈ ಬಾರಿ ನಾವು ಕೈಗೊಂಡ ಹಿಂದೂ ಸಂಗಮದಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳಿತ್ತು, ಮನೆಗಳು, ಅದು ಗುಡ್ಡದಲ್ಲಿ ಇರ್ಲಿ ಮನೆ, ಅದು ಏಕಾಂಗಿಯಾಗಿ ಆ ಮನೆಗೆ ಹೋಗಿ ನಮ್ಮ ಭಾರತ್ ಮಾತೆಯ ಫೋಟೋ, 2 ಇನ್ವಿಟೇಷನ್, ಒಟ್ಟು ನಮ್ಗೆ 3 ಇನ್ವಿಟೇಷನ್ಗಳು ಬರ್ತದೆ. ಒಂದು ಪಂಚ ಪರಿವರ್ತನೆಯ ಬಗ್ಗೆ ಒಂದು ಇನ್ವಿಟೇಷನ್, ಇನ್ನೊಂದು ನಮ್ಮ ಭಾರತ್ ಮಾತೆಯ ಫೋಟೋ. ಪ್ರತಿಯೊಂದು ಮನೆಗೆ ಹೋಗುತ್ತಾ? ಪ್ರತಿ ಮನೆಗೆ ಕಲಿಸ್ಬೇಕು ಅನ್ನೋದು ನಮ್ಮ ಬೈಟೆಕ್ ಮೊದಲು ನಾವು ಬೈಟೆಕ್ ಅಲ್ಲಿ ಕೂತಾಗ ನಮಗೆ ಅದನ್ನೇ ಹೇಳೋದು. ಹೌದಾ? ಅಲ್ಲ ಮೇಡಮ್, ನಮ್ಮ ಮನೆಗಳಲ್ಲಿ ಬರ್ಲಿಲ್ಲ ಅಲ್ವಾ ಅದು? ಪ್ರತಿ ಶಾಖೆಯಿಂದ ಸ್ವಯಂ ಸೇವಕನ ಅಲ್ಲ, ಪ್ರತಿ ಮನೆಗೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಕೇಳೋದು, ನಿಮ್ಮಲ್ಲಿ ನಿಮ್ಮ ಮನೆಗೆ ಬಂದಿದ್ಯಾ? ಇಲ್ಲ, ಈಗ ಸಂಘದ ಶತಾಬ್ದಿದು ನಿಮ್ಗೆ ಪಂಚಪರಿವರ್ತನೆ ಏನು ಬಂದೇ ಇಲ್ಲ. ಏನು ಬಂದೇ ಇರಲಿಲ್ಲ. ಏರಿಯಾ ಸ್ವಲ್ಪ ಪ್ರಾಬ್ಲಮ್ ಇರ್ಬೇಕೇನೋ ಗೊತ್ತಿಲ್ಲ. ಸಂಗಮದಲ್ಲ, ಪಂಚ ಪರಿವರ್ತನೆಯ ಒಂದು ಕರಪತ್ರ ಮನೆಗೆ ತಲುಪಿಸಿದ್ರು. ಸ್ವಯಂ ಸೇವಕರಿಗೆ ಬಿಟ್ಟದ್ದು. ರಾತ್ರಿ 3
3-4 ಗಂಟೆಗಳ ಸಮಯ ತನಕ ಅವ್ರು ನಗಲದ ಅಲಂಕಾರ ಮಾಡಬೇಕು, ಗೊತ್ತಿದ್ರು ಕೊಡ್ತಾರೆ, ಬೈಠಕ್ಗಳಲ್ಲಿ ಹಾಗೇನಿಲ್ಲ, ಗೊತ್ತಿದ್ರು ಮತ್ತಷ್ಟು ಜಾಸ್ತಿ ಭಾಗವಹಿಸಬೇಕು. ಮತ್ತೆ ನಮ್ಮದೇ ಒಂದು ರೀತಿಯ ನಾವು ಪ್ರಚಾರ ಮಾಡ್ತೇವಲ್ಲ, ಅದ್ರಲ್ಲೂ ನಾವು ಸಮಯವನ್ನ ಕೊಡ್ಬೇಕಾಗ್ತದೆ. ಈಗ ಯಾರೊಬ್ರು ಕಾಲ್ ಮಾಡಿ ಹೇಳಿದ್ರು ಯಾರನ್ನು ಬಿಟ್ಟು ಮಾಡ್ತಿದ್ದೇವೆ, ಬಿಟ್ಟು ಯಾರನ್ನು ಮಾಡೋದಿಲ್ಲ. ಅಲ್ಲಿದ್ದಂತ ಕೆಲವು ವೈಯಕ್ತಿಕ ವಿಷಯಗಳು ಅಲ್ಲಿ ಮ್ಯಾಟರ್ ಆಗಿರ್ಬೋದೇ ಬಿಟ್ರೆ RSS ಬಹಳ ಏನ್ ಹೇಳ್ತಾರೆ ಅದನ್ನ ಸ್ಪೀಡ್ ಆಗಿ ಥಿಂಕ್ ಮಾಡ್ತದೆ, ಬಹಳ ವಿಚಾರವಂತಿಕೆಯಿಂದ ಥಿಂಕ್ ಮಾಡ್ತದೆ. ಅಲ್ಲಿ ಸಂಕುಚಿತ ಮನೋಭಾವ ಇಲ್ಲ. ಎಸ್, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್, ಇದು RSS ನ ಒಂದು ಸಿಸ್ಟಮ್ಯಾಟಿಕ್ ಇರುವಂತ ಕಾರ್ಯಕ್ರಮ. ಬಾಂಗ್ಲಾದೇಶದಲ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಯಾರೊಬ್ರು ಸುಟ್ರು ಅಂತ ಹೇಳಿ ನಾವು ಇಲ್ಲಿ ಪ್ರಶ್ನೆ ಮಾಡ್ಬೇಕು ಅಂತ ಹೇಳಿ, ಅದೇ 2 ದಿನ ಬಿಟ್ಟು ಉತ್ತರ ಪ್ರದೇಶದಲ್ಲಿ ಒಬ್ಬ ದಲಿತ್, ಅವರ ಎಂಡಿಂಗ್ ಲಾಲ್ ಅಂತ ಬರ್ತದೆ, ನನಗೆ ಅದು ಗೊತ್ತಿಲ್ಲ, ಅವರನ್ನು ಸುಟ್ಟರು. ಆವಾಗ ಈ RSS ನವರು ಅಥವಾ ಸಂಬಂಧಪಟ್ಟವರು ಯಾಕೆ ಪ್ರಶ್ನೆ ಇಲ್ಲಿ ನಂಬರ್ 1 ಅಲ್ಲ, ನಂಬರ್ 2, ಮಧ್ಯಪ್ರದೇಶದಲ್ಲಿ 12 ಜನ ಕಲುಷಿತ ನೀರು ಕುಡಿದು ಸತ್ರು. ಅದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಾನು ಹಿಂದೂ ವಿರೋಧಿಯಾ? ಬಾಂಗ್ಲಾದೇಶದಲ್ಲಿ ಏನಾಗದಕ್ಕೆ ನನಗೆ ಅಗತ್ಯ ಇಲ್ಲ ಸ್ವಾಮಿ. ನನ್ನ ದೇಶದ ಹಿಂದೂಗಳು ನರಕ ಬಡ್ತಿದ್ದಾರೆ. ಡೆಲ್ಲಿಯಲ್ಲಿ ಏರ್ ಕ್ವಾಲಿಟಿ ಏನು ಮಟ್ಟಕ್ಕೆ, ಇದರ ಬಗ್ಗೆ ನಾವು ಮಾತಾಡಬೇಕು ಸ್ವಾಮಿ. ಇದರ ಬಗ್ಗೆ ನಾವು ಅವೇರ್ನೆಸ್ ಕೊಡಬೇಕು, ಇದರ ಬಗ್ಗೆಯೂ ಮಾತಾಡಬೇಕು. ಸರಿ, ಅದನ್ನ ಸೇರಿಸಿ ನನಗೆ ಅಲ್ಲಿ ಏನು ಹಿಂದೂ ಗೊತ್ತಿಲ್ಲ, ಅಲ್ಲಿ ನೋಡ್ಕೊಳ್ಳಿಕ್ಕೆ ಅವರಿದ್ದಾರೆ. ನಾನು ನನ್ನ ದೇಶದ ಹಿಂದೂಗಳ ಬಗ್ಗೆ ನಾನು ಮಾತಾಡೋದು. ದೇಶದ ರಾಜಕೀಯ ವ್ಯವಸ್ಥೆಯಿಂದಾಗಿ ಅವ್ರು ಆ ಕಡೆ ಹೋಗಿರೋದು. ಉದಾಹರಣೆ, ನಿಮ್ಮ ಮನೆ ನಾಳೆ ಬೆಳಿಗ್ಗೆ ಡಿವೈಡ್ ಆಗ್ಬಿಟ್ರೆ, ಪಾಕಿಸ್ತಾನ ಆಗ್ಬಿಟ್ರೆ ತಪ್ಪು ನಿಮ್ದಿದ್ಯಾ? ಇಲ್ಲ ಅಲ್ವಾ? ರಾಜಕೀಯ ವ್ಯವಸ್ಥೆಯಿಂದಾಗಿ ದಯಮಾಡಿ ಕ್ಷಮಿಸಿ, ನಿಮ್ಮ ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಸಮಯದ ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ಕೊನೆಗೆ ಲಾಸ್ಟ್ ರಿಯಾಕ್ಷನ್ ಉದಯಾಚಾರ್ಯ. ಏನಿಲ್ಲ ಸರ್, ಒಳ್ಳೆಯ ಕಾರ್ಯಕ್ರಮ ಮಾಡುವುದಾದ್ರೆ ಅದಕ್ಕೆ ಖಂಡಿತವಾಗಿಯೂ ನಮ್ಮ ಸ್ವಾಗತ ಇದೆ. ಮತ್ತೆ ಕೇವಲ ನಾವು ಏನ್ ಹೇಳ್ತಾರೆ, ಈ ದ್ವೇಷ ಭಾಷಣದ ಫಾರ್ಮ್ಯಾಟ್ ಅನ್ನು ಬಿಟ್ಟು ಇವರೀಗ ಒಂದು ಪಂಚ ಪರಿವರ್ತನೆ ಏನೋ ಮಾಡ್ತಿದ್ದಾರೆ. ಖಂಡಿತವಾಗಿ ಇದರಿಂದ ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗುವುದಾದ್ರೆ ಅದನ್ನು ನಾವು ಖಂಡಿತವಾಗಿಯೂ ಸ್ವಾಗತಿಸ್ತೇವೆ. ಮತ್ತೆ ಅದು ಮಾತ್ರ ಅಲ್ಲದೆ, ಇಷ್ಟರವರೆಗೆ ಈಗ ಅವರು ಹೇಳಿದ್ರು RSS ಗೆ ಪ್ರಶ್ನೆ ಮಾಡಬಾರ್ದು ಅಂತ. ಇದೇ RSS ನವರಲ್ಲ ಅವತ್ತು ಹೇಳಿದ್ದು, ನೀವು ಕಾಂಗ್ರೆಸ್ಗೆ ಓಟ್ ಹಾಕಬೇಡಿ, ಬಿಜೆಪಿಗೆ ಓಟ್ ಹಾಕಿದ್ದ. ಈಗ ಬಿಜೆಪಿ ಅವರು ಈ ರೀತಿ ಉಲ್ಟಾ ನಿಂತಾಗ ನಾವು ಯಾರ ಹತ್ರ ಕೇಳಬೇಕು? ಅವರು ನಮ್ಮನ್ನು ಗೆನ್ಪುದಿಲ್ಲ. ಅವರು ಮಜಾಕ್ ಬನಕೆರಕ್ಕೆ ಅಂತ 12 ಜನ ಸತ್ತಿದ್ದಾರೆ, ಯಾರೊಬ್ಬ ಮಿನಿಸ್ಟರ್ ಬಂದು ಮಜಾಕ್ ಬನಕೆರಕ್ಕೆ ಅಂತ ಹೇಳ್ತಾರೆ. ಮತ್ತೆ ಈಗ ಮಹಿಳೆಯರ ವಿಚಾರವಾಗಿ ನೋಡಿ, ಇದರಲ್ಲಿ ಅದು ಉತ್ತರಾಖಂಡಿನಲ್ಲಿ ಅಂಕಿತಾ ಭಂಡಾರಿ ಕೇಸ್, ಅಲ್ಲಿಯ ಮಹಿಳೆಯರು ಕತ್ತಿ ಹಿಡ್ಕೊಂಡು ಹೊರಗೆ ಬಂದಿದ್ದಾರೆ, ನಿಮ್ಗೆ ಯಾವ ರೀತಿಯ ಸರ್ವಿಸ್ ಬೇಕು ನಾವು ಕೊಡ್ತೇವೆ ಅಂತ ಹೇಳಿ. ಸೊ ಈ ರೀತಿ ನಡೆಯುವಾಗ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು? ಇದು ನಮ್ಮ ಇರುವಂತಹ ಒಂದು ವಿಷಯ. ಅದು ಬಿಟ್ಟು ನಮಗೆ ಯಾವುದೇ ರೀತಿಯಾದ ಏನ್ ಹೇಳ್ತಾರೆ, ಇವರು ಏನೇನು ಈಗೆಲ್ಲ ಅಜೆಂಡಾಗಳೇನು ಸೆಟ್ ಆಗಿದೆ, ಅವರು ಹಿಂದೂ ವಿರೋಧಿಗಳು, ಮುಸ್ಲಿಂ ಓಲೈಕೆ ಮಾಡ್ತಾರೆ, ಇದೆಲ್ಲ ಎಂಥದ್ದು ಇಲ್ಲ. ಇದು ಕಾಂಗ್ರೆಸ್ಸಿನ ಸ್ಟ್ಯಾಂಡ್. ಮತ್ತೆ ಇದಕ್ಕಿಂತ ಮೇಲೆ ನಾವು ಯಾರಿಗೆ, ಈಗ ನೋಡಿ, ಒಬ್ಬರು ನಿಜವಾಗಿಯೂ ಮಲಗಿದ್ದವರನ್ನು ಎಬ್ಬಿಸಬಹುದು, ಮಲಗಿದಾಗೆ ನಾಟಕ ಮಾಡಿದವರನ್ನು ನಾವು ಎಷ್ಟು ಎಬ್ಬಿಸಿದವರೇ ಇದು ಪ್ರಸ್ತುತ ಪರಿಸ್ಥಿತಿ. ಸೊ ಹಾಗೆ ನಾವು ಎಷ್ಟೇ ಇದರ ಬಗ್ಗೆ ಇಲ್ಲ, ನಾವು ಜಾತ್ಯತೀತವಾಗಿದ್ದೇವೆ, ಎಲ್ಲರೂ ಒಳ್ಳೆ ಸಮಾನತೆಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಸಹ ನಂಬುದಿಲ್ಲ. ಸೊ ನಾವು ಬಿಟ್ಟಿದ್ದೇವೆ, ನಮ್ಗೆ ಏನು ಅಂತ ಹೇಳಿ ನಮ್ಗೆ ಗೊತ್ತು. ಸೊ ಈಗ ನೋಡಿ, ಈಗ ಪರಿಸ್ಥಿತಿ, ಈಗ ನಾವು ಮಾತಾಡಬೇಕಾದ ವಿಚಾರಗಳು ಏನು? ಈಗ ನಮ್ಮದೀಗ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ನಾವು ಜನರು ದೇಶದಲ್ಲಿ ಸಂತೋಷವಾಗಿದ್ದಾರಾ, ಅಥವಾ ನಮ್ಮ ಈಗ ಪ್ರಸ್ತುತ ದೇಶದ ಆರ್ಥಿಕ ಪರಿಸ್ಥಿತಿ, ಡಾಲರ್ ಸ್ಟ್ರಾಂಗ್ ಆಗ್ತಿದೆ, ರೂಪಾಯಿ ಏಷ್ಯಾಸ್ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿ ಆಗಿ ಬಿಟ್ಟಿದೆ. ಇದರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಕೇವಲ ನಮ್ಗೆ ಹಿಂದುತ್ವ ಮಾತ್ರ ಒಂದಿದ್ರೆ ಸಾಕಾಗ್ತದ? ಸೊ ಇದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಲ್ಲ. ಸೊ ಇದನ್ನು ನಾವು ಹೇಳುವಂಥದ್ದು, ದಯವಿಟ್ಟು ಇದರ ಬಗ್ಗೆ ಕೂಡ ನಾವು ಚಿಂತನೆ ಮಾಡಬೇಕು. ಈಗ ನೋಡಿ, ಮೊನ್ನೆ ಮೋದಿಜಿ ಅವರು ಹೇಳ್ತಾರೆ, ಈ ನಮ್ಮಲ್ಲಿ ಹಿಂದಿಯಲ್ಲಿ ಹೇಳ್ತಾರೆ, ये सब हमारा जो कथाएं है रामायण महाभारत पूरा हनुमान जी हमारा गेमिंग इंडस्ट्री को चला सकते हैं ಅಂತ ಹೇಳ್ತಾರೆ. ಹನುಮಂತನ ಬಾವುಟ ಮಾಡಿ ಬಿಡ್ತಿದ್ದಾರೆ. ಹಾಗಾದ್ರೆ ಇದನ್ನು ನಾವು ಪ್ರಶ್ನಿಸಬಾರ್ದಾ? ಇದು ನಮ್ಮ ಪ್ರಶ್ನೆ ಅಷ್ಟೇ. ಮತ್ತೆ ನಾವು ಸತ್ಯವಾಗಿಯೂ ಯಾವುದೇ ಹಿಂದೂ ಸಮಾವೇಶ ಆಗಲಿ, ಹಿಂದೂ ಸಂಗಮ ಆಗಲಿ, ನಾವು ಅದಕ್ಕೆ ವಿರೋಧ ಮಾಡುವವರಲ್ಲ. ಬರುವವರು ಬರ್ತಾರೆ, ಹೋಗುವವರು ಹೋಗ್ತಾರೆ. ಕೆಲವರು ಕಟ್ಟರ್ RSS ವಿರೋಧಿಗಳಿರ್ತಾರೆ, ಕೆಲವರು ಕಟ್ಟರ್ ಕಾಂಗ್ರೆಸ್ ವಿರೋಧಿಗಳಿರ್ತಾರೆ. ಅವರನ್ನು ನಾವು ಏನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಲಾಸ್ಟ್ ರಿಯಾಕ್ಷನ್ ಪ್ರದೀಪ್ ಸರಿಪಳ್ಳ ಅವರೇ. ಸಂಘ ಶತಾಬ್ದಿಯ ಹಿನ್ನೆಲೆಯಲ್ಲಿ ಇದು ವರ್ಷ ಪೂರ್ತಿ ಈ ಕಾರ್ಯಕ್ರಮದಲ್ಲಿ ಒಂದು ಸಂಘದ ಹಾಡು ಇದೆಯಲ್ವಾ, ಒಬ್ರು ಹೇಳಿದ್ರು ಈಗ ಯತಿನವರ ಮೋಸ್ಟ್ಲಿ, ಆ ಹಾಡನ್ನೆಲ್ಲ ಹಾಡ್ಲಿಕ್ಕೆ ಆಗುತ್ತಾ ಈ ಕಾರ್ಯಕ್ರಮದಲ್ಲಿ? ಅವ್ರಿಗೆ ಬಿಟ್ಟದ್ದು
ಅಲ್ಲ ಇದೆಯಾ ಅಂತ ನಾನು ಕೇಳುವುದು. ಒಂದೇ ಮಾತರಂ ನಿನ್ನೆ ಒಂದೇ ಮಾತರಂ ಸಂಘದ ಹಾಡು ಇಲ್ಲ, ಅದನ್ನು ಹಾಡಿದಾಗ ಯಾವುದಿಲ್ಲ 150ನೇ ವರ್ಷಾಚರಣೆ ಪ್ರಯುಕ್ತವಾಗಿ ಸಂಘದ ಬೋರ್ಡ್ ಇಲ್ಲ, ಸಂಘದ ಹೆಸರು ಇಲ್ಲ, ಏನಿಲ್ಲ. ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಷ್ಟೇ. ಅಷ್ಟು ಬಿಟ್ರೆ ಮತ್ತೆ ಸಂಘದ RSS ನ ವಿಷಯಗಳು ಯಾವುದು, ಸಂಘದ ಪ್ರಾರ್ಥನೆ ಕೂಡ ಇಲ್ಲ. ನೋಡಿ, ನನಗೆ ಗೊತ್ತಿದೆ ಅದು RSS ನವರು ಮಾಡುದು ಅಂತ ಹೇಳಿ. ಜಿತೇಂದ್ರನ್ನ ಹೋದ ವಾರ ಹೇಳಿದ್ದು RSS ನವರು ಮಾಡುದು ಅಂತ ಹೇಳಿ. ನಾನು ಹೋಗಿದ್ದೆ. ಹೇಳ್ತಾ ಇದ್ದೀವಲ್ಲ, ಸಂಘ ಶತಾಬ್ದಿಯ ಪ್ರಯುಕ್ತ ಅಂತ. ಸಂಘ ಶತಾಬ್ದಿಯ ಪ್ರಯುಕ್ತವಾಗಿ ನಡೀತಾ ಇದೆ. ಆ ರೀತಿ ಇದ್ರೂ ಕೂಡ ಅಂದ್ರೆ ಒಂದು ನನ್ನ ವಿಚಾರ ಇಷ್ಟೇ, ಒಂದು ಸಂಘ ಅಥವಾ ಒಂದು ಸಿಸ್ಟಮ್ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೆ ಅಂತ ಬಂದಾಗ 100 ವರ್ಷಗಳ ಪ್ರಯುಕ್ತ ಅವರ ಒಂದು ಏನಾದ್ರೂ ವಿಚಾರಧಾರೆನ ಹೇರ್ಬೇಕಲ್ವಾ? ಇಲ್ಲ, ಅದು ಹೇಳ್ತಾ ಇಲ್ವ ಅಂತ ನನ್ನ ಪ್ರಶ್ನೆ. ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಿರುವಂತದ್ದು. ವಿಚಾರಧಾರೆ ಪಂಚ ಪರಿವರ್ತನೆ ಹೇರಿಕೆನೇ ಆಗ್ತಾ ಸರಿ, ಅದು ಒಳ್ಳೇದೇ. ಅದೇ ಹೇರಿಕೆ ಆ ಹಾಡುಗಳು ಅಂತ ನಾನು ಕೇಳಿರೋದು ಅಷ್ಟೇ, ಇಲ್ಲ ಅಲ್ವಾ? ಎಸ್, ಹಾಗಾದ್ರೆ ದೇಶಭಕ್ತಿ ಯಾವುದೇ ಹಾಡು ಹಾಡಬಹುದು. ಓಕೆ, ಉದ್ದೇಶ ಕ್ಲಿಯರ್ ಇದೆ. ಒಂದೇ ಮಾತ್ರ ನಮ್ಮ ದೇಶದ ಉದ್ದೇಶ ಕ್ಲಿಯರ್ ಇದೆ. ಯಾವುದೇ ರೀತಿಯ ತತ್ವ ಸಿದ್ಧಾಂತವನ್ನ ಹೇರಿಕೆ ಮಾಡ್ತಾ ಇಲ್ಲ. ಓಕೆ, ಎಸ್, ಹಿಂದೂಗಳ ಬಗ್ಗೆ ತಿಳಿಸೋದು, ಹಿಂದೂ ಧರ್ಮದ ಬಗ್ಗೆ ತಿಳಿಸೋದು, ವೀರ ಪುರುಷರ ಚರಿತ್ರೆಯ ಬಗ್ಗೆ ತಿಳಿಸೋದು, ಪಂಚಪರಿವರ್ತನೆ ಹೇಳಿದವಾಗ್ಲೇ ಸಾಮರಸ್ಯ ಇರ್ಬೋದು, ನಾಗರಿಕ ಶಿಷ್ಟಾಚಾರ, ಪರ್ಯಾವರಣ ಅಥವಾ ಸ್ವದೇಶಿ ಬಳಕೆ, ಇದರ ಒಟ್ಟು ಶಿವಾಜಿ ಅವರ ಬಗ್ಗೆ, ಶಿವಾಜಿ ಅವರೆಲ್ಲರ ಆ ಸ್ಥಳೀಯವಾಗಿ ಗೋಡ್ಸೆ ಅವರ ಬಗ್ಗೆ ಅಲ್ಲ, ಖಂಡಿತ ಇಲ್ಲ, ಆ ರೀತಿ ಇಲ್ಲ. ನಮ್ಮ ವೀರ ಪುರುಷರು ಕ್ಲಿಯರ್ ಮಾಡ್ಬೇಕು. ಅದಕ್ಕೋಸ್ಕರ ವೀರ ಪುರುಷರ ಕಥೆಗಳನ್ನು ಹೇಳ್ತೇವೆ. ನಮ್ಮ ವೀರ ಪರಂಪರೆಯ ಬಗ್ಗೆ ಹೇಳ್ತೇವೆ. ನಮ್ಮ ಪರಂಪರೆ ಏನಿತ್ತು, ಯಾವ ರೀತಿ ಇತ್ತು, ಎಷ್ಟು ವರ್ಷಗಳ ಆಕ್ರಮಣ ಆದ್ರೂ ಕೂಡ ನಮ್ಮ ಭಾರತ ಯಾಕೆ ಉಳಿದಿದೆ, ಹಿಂದೂಗಳು ಯಾಕೆ ಹಿಂದೂಗಳಾಗಿ ಇದ್ದಾರೆ ಇನ್ನು, ಅದರ ಬಗ್ಗೆ ತಿಳಿಸುವಂತ ಪ್ರಯತ್ನಗಳಾಗ್ತದೆ. ಯಾರು ನಮ್ಮ ಇತಿಹಾಸವನ್ನು ತಿಳಿದಾಗ ಖಂಡಿತವಾಗಿ ನಮ್ಮ ವೀರ ಪರಂಪರೆ ನಮಗೆ ಒಂದು ಹೆಮ್ಮೆ ಬರುತ್ತೆ. ಎಷ್ಟು ದಿನ ನಮ್ಮ ಹಾವಾಡಿಗಳ ದೇಶ ನಮ್ಮನ್ನ ಷಂಡ್ರು ಅಂತ ಕರೆದದ್ದು ಇದೆ ನಮ್ಗೆ ಗೊತ್ತಿದೆ, ಯಾವ ರೀತಿ ಮಾಡಿದ್ದಾರೆ ನಮ್ಮನ್ನು ಅಂತೇಳಿ. ಆದ್ರೆ ಅದನ್ನ ನಿಜವಾದ ಏನು ಪರಂಪರೆ ಅಂತ ತಿಳಿಸುವಂತ ಕೆಲಸಗಳು ನಡೆಯಿತು. ಅದು ಒಂದು ನಿಲ್ಲದಿಲ್ಲ, ಇದು ಸ್ಟಾಪ್ ಅಲ್ಲ, ಇಂದು ಸಂಗಮ ಮಾತ್ರ ಅಲ್ಲ. ಇನ್ನು ಮುಂದಕ್ಕೆ ಅಲ್ಲಲ್ಲಿ ಗ್ರಾಮಗಳಲ್ಲಿ ಎಲ್ಲೆಲ್ಲೂ ಸಮಸ್ಯೆಗಳಿದೆ. ಸಂಘದ ಚಿಂತನೆ ಹಾಗೇನೆ, ಎಲ್ಲಿ ಮುಕ್ತ ಪ್ರವೇಶ ದೇವಸ್ಥಾನಗಳಿಗಿಲ್ಲ, ಅಥವಾ ಮುಕ್ತ ಪ್ರವೇಶ ಬಾವಿಗಿಲ್ಲ, ಅಥವಾ ಇನ್ನಷ್ಟು ದಿನಗಳಲ್ಲಿ ಸ್ವದೇಶಿ ಬಳಕೆಯ ಬಗ್ಗೆ ಚಳವಳಿಗಳು ಬರ್ಬೋದು, ಮನೆ ಮನೆಗೆ ಸಂಪರ್ಕ ಬರ್ಬೋದು, ಅಥವಾ ಇದು ನಾಗರಿಕ ಶಿಷ್ಟಾಚಾರ, ಕಾನೂನು ಪಾಲನೆ ಬಗ್ಗೆ, ಅದರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು. ಒಂದು ವರ್ಷ ಪೂರ್ತಿ ಕಾರ್ಯಕ್ರಮ ಇನ್ನು ಅದೇ ಇರುತ್ತೆ, ಒಂದು ವರ್ಷದ ಪೂರ್ತಿ ಕಾರ್ಯಕ್ರಮಗಳು ಅದೇ ಇರುತ್ತೆ. ಅಂದ್ರೆ ಈಗ ಒಂದು ಈ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವಂಥದ್ದು ಒಂದು ಬಹಳ ಬುದ್ಧಿವಂತಿಕೆ, ಥಿಂಕ್ ಟ್ಯಾಂಕ್ನ ಅಂತ ದೊಡ್ಡ ಶಕ್ತಿ. ಈಗ ಮುಖ್ಯವಾಗಿ ಏನು ಹಿಂದೂಗಳನ್ನು ವಿಭಜಿಸಲಿಕ್ಕೆ ಮಾಡ್ತಾ ಇರುವಂಥದ್ದು ಕೆಲವೊಂದು ಮತಾಂಧ ಶಕ್ತಿಗಳು, ಅಥವಾ ಕೆಲವರು ಏನು ತುಂಬ ಅಂದರೆ ಸಂಘಿ ಚಡ್ಡಿ ಅವನನ್ನು ಏನು ಬೇಕಾದರೂ ಮಾಡ್ಬೋದು ಅಂತ ಅವರಲ್ಲಿ ಆ ರೀತಿಯ ಬೋಧನೆಗಳೆಲ್ಲ ಆಗ್ತಾ ಇದೆ. ಅಂದರೆ ಹಿಂದೂಗಳನ್ನು RSS ಅಥವಾ ಸಂಘಿಗಿಂತ ಅದನ್ನು ಪ್ರತ್ಯೇಕಿಸಿ, ಅದನ್ನು ಕಿರಿದುಗೊಳಿಸಿ, ಅದರ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ದೊಡ್ಡ ಪ್ರಕ್ರಿಯೆಗಳನ್ನು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಫಂಡಿಂಗ್ ಆ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ಬೋದು. ಹಿಂದುವನ್ನು ಬೈಬೇಕಾದ್ರೆ ನೀವು ಸಂಘಿ ಚಡ್ಡಿ ಅಂತ ಹೇಳೋದು. ಅವನು ಸಂಘದಲ್ಲಿ ಇದ್ದಾನೋ ಇಲ್ವೋ ಅದು ಯಾವುದೇ ಪ್ರಶ್ನೆ ಇಲ್ಲ. ಅಂದರೆ ಆ ಒಂದು ಮೆಂಟ್ಯಾಲಿಟಿಯನ್ನು ಹೊಡೆದು ಹಾಕಬೇಕು ಒಂದು. ಆಗ ಈ RSS ವಿಷಯ ಬರುವುದಿಲ್ಲ, ಹಿಂದೂ ಸಂಗಮ ಅಂದರೆ ಆ ಒಂದು ಅದನ್ನು ಪ್ರತ್ಯೇಕಿಸುವುದನ್ನು ಹೊರತುಪಡಿ ಇವರು ಎಲ್ಲರನ್ನು ಒಳಗೊಳ್ಳುವಂಥ ಒಂದು ಒಳ್ಳೆಯ ಅವರ ಒಂದು ಪ್ಲ್ಯಾನನ್ನು ಅವರು ಅಥವಾ ಇದನ್ನು ಒಳ್ಳೆ ರೀತಿಯಿಂದ ಅವರು ಜಾರಿಗೊಳಿಸ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಆಗ್ತದೆ. ನೀವು ಕೂಡ ಇಲ್ಲಿ ಡಿಬೇಟ್ ಮಾಡುವಂಥ ಪರಿಸ್ಥಿತಿ ಕೂಡ ಅದೇ ಒಂದು ಥಿಂಕ್ ಟ್ಯಾಂಕ್ನ ಒಂದು ಕಾರಣ. ಹಾಗಾಗಿ ಇದೊಂದು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ. ಮತ್ತು ಸಂಘದವರು 100ನೇ ಶತಾಬ್ದಿ ಅಂತ ಹಾಕುವಂಥ ಅವರಿಗೆ ಅಗತ್ಯ ಇಲ್ಲ ಅಂತ. ಸಂಘದ ಏನು ಅವರ ಜಾಹೀರಾತು ಕೊಡುವಂಥದ್ದು ಅವರಿಗೆ ಅಗತ್ಯ ಇಲ್ಲ. ಅವರಿಗೆ ಮೂಲ ಉದ್ದೇಶ ಏನು ಹೇಳಿದ್ರೆ ಒಗ್ಗಟ್ಟಾಗಿರಬೇಕು ಎಲ್ಲರೂ. ನಮಗೆ ಯಾವುದು ಇದರ ಅಡಿಯಲ್ಲಿ ಪ್ರಾಡಕ್ಟ್ನಲ್ಲಿ ಲಾಭ ಮಾಡಿಕೊಳ್ಳುವಂಥ ಉದ್ದೇಶ ಅವರಿಗಿಲ್ಲ. ಹಾಗಾಗಿ ಅವರು ಅದನ್ನು ದೊಡ್ಡ ಹೈಲೈಟ್ ಮಾಡ್ತಾ ಇಲ್ಲ. ಮತ್ತು ನಿನ್ನೆ ವಿಠಲದಾಸ್ ತಂತ್ರಿಯವರು, ಕದ್ರಿ ದೇವಸ್ಥಾನ ತಂತ್ರಿಯವರು ಹೇಳಿದರು, ಸಂಗಮ ಅಂತ ಹೇಳಿದರೆ ಸಂಪತ್ತು, ಗೃಹಿಣಿ, ಮಣ್ಣು ಇದನ್ನು ನಾವು ಉಳಿಸ್ಕೊಳ್ಬೇಕು. ನಾನು ಅದಕ್ಕೆ ಇನ್ನೂ ಹೆಚ್ಚು ಹೇಳೋದಾದರೆ ಸಂಪತ್ತಿಗಿಂತಲೂ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು. ಗೃಹಿಣಿ ಅಂದರೆ ನಮ್ಮ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೇಳ್ತಾರಲ್ಲ, ಅದೇ ಅಂದರೆ ಇಡೀ ಅವರು ಸಂಸ್ಕಾರ ಸಂಸ್ಕೃತಿಯನ್ನು ಅವರು ಪಾಲಿಸುವಂತಹ ಒಂದು ವ್ಯವಸ್ಥೆಯನ್ನು, ವಾತಾವರಣವನ್ನು ನಿರ್ಮಾಣ ಆದರೆ ಎಲ್ಲವೂ ಮಣ್ಣು ಅಂದರೆ ನಾವು ಎಲ್ಲರೂ ಸ್ವಂತ ಮನೆ, ಇದನ್ನು ಜಾಗ, ನಮಗೆ ಬೇಕಾದ ದೇವಸ್ಥಾನ, ನಮ್ಮ ಸಂಸ್ಕೃತಿಯನ್ನು ಪಾಲನೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ
ನಮ್ಮ ಹಿಂದೂ ಏನುಗಳು ತುಂಬ ನೆಮ್ಮದಿಯಾಗಿ ಹಿಂದೂಗಳು ನಮ್ಮ ಏನು ಚೆನ್ನಾಗಿ ಬದುಕ್ಬೋದು. ಇನ್ನೂ ಕಾನೂನಿನ ವ್ಯಾಖ್ಯೆಯಲ್ಲಿ ಹೇಳಿದ್ರೆ, ಹಿಂದೂ ಹೇಳಿದರೆ ಭಾರತದಲ್ಲಿ ಜೀವನ ಪದ್ಧತಿ, ಅದು ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಮಾಡೋದು. ಹಿಂದೂ ಜೀವನ ಪದ್ಧತಿ ಅಂತ ಹೇಳಿದ್ರೆ ಇಲ್ಲಿ ಭಾರತದಲ್ಲಿ ಬದುಕುವಂಥ ಪದ್ಧತಿಯನ್ನು ಜೀವನ ಪದ್ಧತಿಯನ್ನು ಹಿಂದೂಗಳು ಅಂತ ಎಲ್ಲ ಹೇಳ್ತಾರೆ. ಆದರೆ ಅದರಲ್ಲಿ ಬೌದ್ಧರು, ಸಿಖ್ರು, ಇವರೆಲ್ಲ ಜೈನರು ಎಲ್ಲರೂ ಬರ್ತಾರೆ. ಹಾಗಾಗಿ ಇದೊಂದು ವಿಶಾಲ ದೃಷ್ಟಿಕೋನದಲ್ಲಿಯೂ ಕೂಡ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಇದನ್ನು ನಮ್ಮ ಸಂಸ್ಕೃತಿಯ ನೆಲೆಯಲ್ಲೂ ಕೂಡ ಇದನ್ನು ಒಂದು ಒಳ್ಳೆಯ ಒಂದು ಪರಿಕ್ರಮ ಅಂತ ನಾವು ಇದನ್ನು ಬಳಸ್ಬೋದು. ಇದರಿಂದಾಗಿ ನಮ್ಮ ಸಂಸ್ಕೃತಿಗೆ ಬೆಳವಣಿಗೆ, ರಾಜಕೀಯ ಒಂದು ಅಸ್ತಿತ್ವವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗುವ ಸಾಧ್ಯತೆಗಳಿದೆ. ಓಕೆ ಓಕೆ ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಏನಿದು ಹಿಂದೂ ಸಂಗಮ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಂತಹ ಅದೆಷ್ಟೋ ಹಿಂದೂಗಳಿಗೆ, ಅದೆಷ್ಟೋ ಜನರಿಗೆ ಅಥವಾ ಇತರರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಒಂದು ಉತ್ತರವನ್ನ ಸಿಕ್ಕಿದೆ ಅನ್ನುವಂಥದ್ದು. ಬಹಳಷ್ಟು ವಿಚಾರಗಳು ಚರ್ಚೆ ಆಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ. ಬಹಳಷ್ಟು ಜನರು ಕರೆ ಮಾಡಿದ್ರು, ಈಗಲೂ ಕರೆ ಬರ್ತಾ ಇದೆ. ಆದ್ರೆ ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬನಿದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಇವೆಲ್ಲದ ನಡುವೆ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಹಿಂದೂ ಸಂಗಮ ಅಂದ್ರೆ ಏನು, ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಕೆಲವರಿಗೆ ಗೊತ್ತಿತ್ತು ಹೋಗಿದವರಿದ್ದಾರೆ, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಹೋಗಿದವರಿದ್ದಾರೆ. ಸೊ ಹಾಗಿದ್ದಾಗ ಗೊತ್ತಿಲ್ಲದೆ ಇರೋರಿಗೆ ಇವತ್ತಿನ ಕಾರ್ಯಕ್ರಮ, ಗೊತ್ತಿದ್ದವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿ ಸಿಕ್ಕಿದೆ. ಸೊ ಹಾಗಿದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100ನೇ ವರ್ಷ ಸಂಭ್ರಮಾಚರಣೆಯಲ್ಲಿದೆ. ಆ ಹಿನ್ನೆಲೆ ಈ ಒಂದು ಹಿಂದೂ ಸಂಗಮ ಆಗ್ತಾ ಇದೆ. ಎಲ್ಲಾ ಜಾತಿ ಹಿಂದೂಗಳಲ್ಲಿ ಬಹಳಷ್ಟು ಜಾತಿಗಳಿದೆ, ಅದೇ ದೊಡ್ಡ ಸಮಸ್ಯೆ. ಎಲ್ಲಾ ಜಾತಿಗಳು ಒಟ್ಟು ಸೇರ್ಬೇಕು, ಯಾವುದೇ ರೀತಿಯ ಸಂಪ್ರದಾಯ, ಆಚಾರ ವಿಚಾರಗಳು ಎಲ್ಲರೂ ಕೂಡ ಒಟ್ಟು ಸೇರ್ಬೇಕು, ಒಟ್ಟಾಗಿ ಹಿಂದೂವಾಗಿ ಒಂದು ಧರ್ಮವಾಗಿ ಸೇರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೂ ಸಂಗಮ ಆಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯ ಒಂದು ಸಿಸ್ಟಮ್ನ ಹಾಡುಗಳು ಅಥವಾ ವಿಚಾರಧಾರೆಗಳು ಇಲ್ಲ. ಬದಲಾಗಿ ಹಿಂದೂ ಅನ್ನುವಂತಹ ಒಂದು ಧರ್ಮದ ಅಡಿಪಾಯದ ಮೇಲೆ, ಆಚಾರ ವಿಚಾರಗಳ ಮೇಲೆ, ನಂಬಿಕೆಯ ಮೇಲೆ, ಅವರ ಸಂಪ್ರದಾಯದ ಮೇಲೆ ಈ ಒಂದು ಕಾರ್ಯಕ್ರಮ ಆಗ್ತದೆ ಅನ್ನುವಂಥದ್ದು ವಿಚಾರ. ಸೊ ಹಾಗಿದ್ದಾಗ ಅದು ಇದ್ದದ್ದೇ ನಮ್ಮ ಒಂದು ರಾಜಕೀಯ ಪಕ್ಷಗಳ ವಿಚಾರವಾಗಿ ಎಡ ಬಲ ಅಥವಾ ಅವರು ಆ ರೀತಿ ಇವರು ಈ ರೀತಿ ಅನ್ನುವಂಥದ್ದು ಅದೇನೇ ಇರಲಿ, ಹಿಂದೂ ಸಂಗಮ ಬಹಳಷ್ಟು ಕಡೆಗಳಲ್ಲಿ ಆಗ್ತಾ ಇದೆ. ಕರಾವಳಿ ಭಾಗ ಭಾನುವಾರದ ಸಂದರ್ಭಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ಕೇಸರಿಮಯ ಆಗ್ತಾ ಇದೆ. ಸೊ ಇದು ಹಿಂದೂ ಸಂಗಮ ಅನ್ನುವಂತಹ ವಿಚಾರದ ಬಗ್ಗೆ ನಮ್ಮ ಇವತ್ತಿನ ಚರ್ಚೆ. ಚರ್ಚೆಯಲ್ಲಿ ಪ್ಯಾನಲ್ ಡಿಸ್ಕಷನ್ ಅತಿಥಿಗಳು ಉದಯಾಚಾರ್ಯರು ಫ್ರಮ್ ಕಾಂಗ್ರೆಸ್, ಅದೇ ರೀತಿ ಪ್ರದೀಪ್ ಸರಿಪಾಳ್ ಅವರು ವಿಶ್ವ ಹಿಂದೂ ಪರಿಷತ್, ಅದೇ ರೀತಿ ಜಿತೇಂದ್ರ ಕುಂದೇಶ್ವರ್ ಅವರು ಹಿರಿಯ ಪತ್ರಕರ್ತರು. 3 of you, ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.